ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಕರಾವಳಿ ಭಾಗವು ಕೂಡ 2-3 ದಿನಗಳ ಹಿಂದಿನಿಂದ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಮತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ನಮ್ಮ ಮಂಗಳೂರಿನಲ್ಲಿ ಟಿಪ್ಪು ವಿವಾದ ಭುಗಿಲೆದ್ದಿದೆ. ಈ ವಿಚಾರವಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಬಹಳಷ್ಟು ಅಪ್ಡೇಟ್ಸ್ಗಳು, ಬಹಳಷ್ಟು ವಿಚಾರಗಳು, ಪರ ವಿರೋಧವಾಗಿರುವಂತಹ ಚರ್ಚೆಗಳು, ಪೊಲೀಸ್ ಸ್ಟೇಷನ್ ಇಂದ ಬಂದಿರುವಂತಹ ನೋಟಿಸ್, ಆ ಒಂದು ಟಿಪ್ಪು ಬ್ಯಾನರ್ ಏನಿದೆ ಅದನ್ನ ತೆರವುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಆ ಒಂದು ನೋಟಿಸ್ಗೆ ಕ್ಯಾರೆ ಅನ್ನದಂತಹ ಒಂದು ರಾಜಕೀಯ ಸಂಘಟನೆ ಡಿವೈಎಫ್ಐ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಡಿವೈಎಫ್ಐ ಸಂಘಟನೆ ಏನಿದೆ, ಈ ಒಂದು ಟಿಪ್ಪು ಬ್ಯಾನರ್ ಅನ್ನ ನಾವು ತೆರವುಗೊಳಿಸಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿರೋಧವಾಗಿ ಜೊತೆಗೆ ಪ್ರತಿಕ್ರಿಯೆಗಳ ವಿಚಾರವಾಗಿ ಜೊತೆಗೆ ಪರ ವಿರೋಧವಾಗಿರುವಂತಹ ವಿಚಾರವಾಗಿ ಈ ಚರ್ಚೆಯನ್ನ ನಾವೆಲ್ಲರೂ ಕೂಡ 2-3 ದಿನಗಳಿಂದ ಹಿಂದಿನಿಂದಲೇ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಇವತ್ತಿನಿಂದ ಮತ್ತೊಂದು ಹೊಸದಾಗಿರುವಂತಹ ವಿವಾದ ಹುಟ್ಟಿಕೊಂಡಿದೆ. ಆ ವಿವಾದ ಮತ್ತೊಂದು ಬ್ಯಾನರ್ನ ವಿಚಾರವಾಗಿ ಆಗಿರುವಂತಹ ಕಾಂಟ್ರವರ್ಸಿ, ಮತ್ತೊಂದು ಬ್ಯಾನರ್ನ ವಿಚಾರವಾಗಿ ಆಗಿರುವಂತಹ ವಿವಾದ, ಸಂಘರ್ಷವೂ ಕೂಡ ಹೌದು. ಅದು ಯಾರೂ ಅಲ್ಲ, ನಮ್ಮ ತುಳುನಾಡಿನಲ್ಲಿ ಅವಳಿ ವೀರ ಪುರುಷರುಗಳಾಗಿರುವಂತಹ ಕೋಟಿ ಚೆನ್ನಯ್ಯರ ಬ್ಯಾನರ್ ಅನ್ನ ಮತ್ತೆ ಡಿವೈಎಫ್ಐ ತನ್ನ ರಾಜಕೀಯ ವಿಚಾರಕ್ಕೋಸ್ಕರ, ರಾಜಕೀಯ ಪ್ರಚಾರಕ್ಕೋಸ್ಕರ ಬಳಕೆ ಮಾಡ್ತಾ ಇದೆ. ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥದ್ದು ನಮ್ಮ ಇಡೀ ಜಗತ್ತಿಗೆ ವಿಶ್ವಮಾನವ ತತ್ವವನ್ನ ಸಾರಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಕೂಡ ಡಿವೈಎಫ್ಐ ರಾಜಕೀಯವಾಗಿ ಬಳಕೆ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಆರೋಪವನ್ನ ಮಾಡ್ತಾ ಇರುವಂತವರು ಬಿಲ್ಲವ ಸಂಘಟನೆಗಳು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಏನಿದೆ ಇದರ ಮುಖಂಡರಾಗಿರುವಂತವರು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿವೈಎಫ್ಐ ರಾಜಕೀಯ ಸಂಘಟನೆ ಈ ರೀತಿ ನಮ್ಮ ದೇವರುಗಳನ್ನ, ನಮ್ಮ ದೈವ ದೇವರುಗಳನ್ನ ಈ ರೀತಿ ರಾಜಕೀಯವಾಗಿ ಬಳಕೆ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆ ಬ್ಯಾನರ್ ಅನ್ನ ತೆರವುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಡಿವೈಎಫ್ಐ ಸಂಘಟನೆಗೆ ಮಾಡಿದ್ದಾರೆ. ಒಂದ್ ಕಡೆ ಪೊಲೀಸರಿಂದ ಬಂದಿರುವಂತಹ ನೋಟಿಸ್, ಇನ್ನೊಂದು ಕಡೆ ಬಿಲ್ಲವ ಮುಖಂಡರು ಮಾಡ್ತಾ ಇರುವಂತಹ ಆಗ್ರಹ. ಆದರೆ ಇವೆಲ್ಲದಕ್ಕೂ ಕೂಡ ಕ್ಯಾರೆ ಅನ್ನದಂತಹ ಡಿವೈಎಫ್ಐ. ಅಷ್ಟು ಕೂಡ ಯಾಕೆ ಈ ಬ್ಯಾನರ್ ಅನ್ನುವಂತಹ ಪ್ರಶ್ನೆನ ತಾವು ಕೇಳಬಹುದು. ಫೆಬ್ರವರಿ 25, 26, 27 3 ದಿನಗಳ ಕಾಲ ರಾಜ್ಯ ಮಟ್ಟದ ಡಿವೈಎಫ್ಐ ಸಮ್ಮೇಳನ ನಡೀತಾ ಇದೆ, ಯುವ ಸಮ್ಮೇಳನ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ತುಳುನಾಡಿನ ಜೊತೆಗೆ ನಮ್ಮ ಕರ್ನಾಟಕದ ಅವಳಿ ವೀರ ಪುರುಷರು ಕೋಟಿ ಚೆನ್ನಯ್ಯರು ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇವರುಗಳ ಫೋಟೋ ಯಾಕೆ ಬಂತು ಅಂತ ಕೇಳಿದ್ರೆ, ಅಲ್ಲಿ ವೀರ ಪುರುಷರುಗಳ ಫೋಟೋಗಳು, ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳು ಜೊತೆಗೆ ನಮ್ಮ ನಾಡು ನುಡಿ ಮಣ್ಣಿಗಾಗಿ ಹೋರಾಟ ಮಾಡಿರುವಂತಹ ಅನೇಕ ಮಹಾನ್ ಪುರುಷಗಳ ಭಾವಚಿತ್ರಗಳನ್ನು ಆ ಒಂದು ಫ್ಲೆಕ್ಸ್ನಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಿದ್ದಾಗ ಈ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಚರ್ಚೆ ತಾವು ಕೇಳ್ಬೋದಪ್ಪ. ಡಿವೈಎಫ್ಐ ಅವರು ರಾಜಕೀಯ ಸಂಘಟನೆ ಹಾಕಿದಾರಲ್ವಾ, ಏನ್ ತಪ್ಪು, ಏನ್ ಪ್ರಶ್ನೆ, ಈ ಹಿಂದೆ ಬಿಜೆಪಿಯವರು ಕೂಡ ಹಾಕಲ್ವಾ ಅಥವಾ ಇತರ ಸಂಘಟನೆಗಳು, ಇತರ ರಾಜಕೀಯ ಪಕ್ಷಗಳು ಹಾಕಲ್ವಾ ಅಂತ ಹೇಳಿದಾಗ ನೇರವಾಗಿ ಬಿಲ್ಲವ ಮುಖಂಡರಾಗಿರುವಂತಹ KT ಸುವರ್ಣ ಅವರು ಹೇಳ್ತಾರೆ, ಈ ಒಂದು ಸಂಘಟನೆ ಕೋಟಿ ಚೆನ್ನಯ್ಯರು ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಫೋಟೋವನ್ನ ಬಳಸಿದ್ದಕ್ಕೆ ನನ್ನ ಆಕ್ಷೇಪ ಇದೆ. ಕಾರಣ ಇವರುಗಳು ದೇವರನ್ನೇ ನಂಬಲ್ಲ, ದೇವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾರೆ. ಹಾಗಿದ್ದಾಗ ಇವರುಗಳ ಆ ಒಂದು ಫೋಟೋವನ್ನ ಯಾಕೆ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಅವರುಗಳು ಮಾಡ್ತಾ ಇರುವಂಥದ್ದು. ಇವರುಗಳ ನಡೆ ವಾಮಪಂಥೀಯವಾಗಿರುವಂತಹ ರಾಜಕೀಯ ಸಂಘಟನೆ. ಹಾಗಿದ್ದಾಗ ಇವರುಗಳು ಯಾವತ್ತೂ ಕೂಡ ಈ ರೀತಿ ಕೋಟಿ ಚೆನ್ನಯ್ಯರ ವಿಚಾರವಾಗಿ ಅಥವಾ ಕೋಟಿ ಚೆನ್ನಯ್ಯರ ಒಂದು ಕಾರಣಿಕ ವ್ಯಕ್ತಿಗಳ ವಿಚಾರವಾಗಿ ನಂಬಿದವರೇ ಅಲ್ವಾ. ಹಾಗಿದ್ದಾಗ ಈ ಹಿಂದೆಯೂ ಕೂಡ ದೇಯಿ ಬೈದತಿ, ಮಾತೆ ದೇಯಿ ಬೈದತಿ ಮೂರ್ತಿಗೆ ಅವಹೇಳನ ಆದಾಗ, ಅವಮಾನ ಆದಾಗ ಇವರುಗಳು ಮಾತನಾಡಲೇ ಇಲ್ಲ, ಸುಮ್ಮನೆ ಕೂತಿದ್ರು. ಹಾಗಿದ್ದಾಗ ಈಗ ಇವರುಗಳಿಗೆ ಕೋಟಿ ಚೆನ್ನಯ್ಯರ ಮೇಲೆ ನಂಬಿಕೆ ಬಂತ ಅನ್ನುವಂಥದ್ದು ಅವರುಗಳ ವಾದ. ಅಂದರೆ KT ಸುವರ್ಣ ಅವರು ಬಿಲ್ಲವ ಮುಖಂಡರ ವಾದ. ಹಾಗಿದ್ದಾಗ ಏನೀ ವಿವಾದ, ಏನಾಗಿದೆ, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಸದ್ಯ ತಾವು ಗಮನಿಸ್ತಾ ಇದ್ದೀರಾ ಈ ಒಂದು ದೃಶ್ಯಾವಳಿ. ಇದು ಮಂಗಳೂರು ನಗರದ ಹೊರವಲಯದ ತೊಕ್ಕೊಟ್ಟುವಿನಲ್ಲಿ ಡಿವೈಎಫ್ಐ 12ನೇ ರಾಜ್ಯ ಸಮ್ಮೇಳನ ಆಯೋಜಿಸಿದೆ. ಆ ನಿಟ್ಟಿನಲ್ಲಿ ಹರೇಕಳ ಕಚೇರಿ ಬಳಿ ಹಾಕಲಾಗಿರುವಂತಹ ಟಿಪ್ಪು ಸುಲ್ತಾನ್ನ ಕಟೌಟ್, ಟಿಪ್ಪು ಸುಲ್ತಾನರ ಕಟೌಟ್ ತೆರವಿಗೆ ಪೊಲೀಸರು ನೋಟಿಸ್ ಅನ್ನು ಕೂಡ ನೀಡಿದ್ದು ಈ ವಿಚಾರ ತಮಗೆ ಗೊತ್ತಿದೆ. ಯಾಕಂದ್ರೆ 2-3 ದಿನಗಳ ಹಿಂದಿನ ಸುದ್ದಿ ಬಹಳಷ್ಟು ಚರ್ಚೆಯಾಗಿತ್ತು.
ಯಾಕೆಂದರೆ ಕರಾವಳಿ ಭಾಗದಲ್ಲಿ ಮತ್ತೆ ಟಿಪ್ಪು ವಿವಾದ ಭುಗಿಲೆದ್ದಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪರ ವಿರೋಧವಾಗಿರುವಂಥ ಚರ್ಚೆ ಸಂಘರ್ಷಗಳು ನಡೆದಿತ್ತು. ಯಾವ ಮಟ್ಟಿಗೆ ಅಂತ ಬಂದಾಗ ಪೊಲೀಸ್ ಇಲಾಖೆಯಿಂದ ಕೂಡ ನೋಟಿಸ್ ಹೋಗುತ್ತೆ. ಈ ಟಿಪ್ಪು ಬ್ಯಾನರ್ ಏನಿದೆ, ಟಿಪ್ಪು ಸುಲ್ತಾನರ ಈ ಬ್ಯಾನರ್ ಏನಿದೆ, ಇದನ್ನ ಅಲ್ಲಿಂದ ತೆರವು ಮಾಡಬೇಕು ಅನ್ನುವಂಥದ್ದು. ಯಾಕೆ ಅಂತ ಕೇಳಿದಾಗ ತಾವುಗಳು ಪರ್ಮಿಷನ್ನೇ ಕೇಳಲಿಲ್ಲ, ವಿದೌಟ್ ಪರ್ಮಿಷನ್ ತಾವುಗಳಲ್ಲಿ ಹಾಕಿದ್ದೆ ತಪ್ಪು. ಹಾಗಿದ್ದಾಗ ಅದನ್ನು ತಾವುಗಳು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಠಾಣಾಧಿಕಾರಿಯವರಿಂದ ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಬರುತ್ತೆ. ಆದರೆ DYFI ಈ ನೋಟಿಸ್ಗೆ ಕ್ಯಾರೆ ಅನ್ನಲಿಲ್ಲ. ಇನ್ನೂ ಕೂಡ ಅಲ್ಲೇ ಇದೆ ಆ ಒಂದು ಟಿಪ್ಪು ಸುಲ್ತಾನರ ಒಂದು ಪ್ರತಿಮೆ. ಯಾಕೆ ಅಂತ ಕೇಳಿದಾಗ, ಯಾಕಪ್ಪ ನಾವುಗಳು ಏನು ತಪ್ಪು ಮಾಡಿದ್ವಿ, ಟಿಪ್ಪು ಸುಲ್ತಾನರ ಪ್ರತಿಮೆನ ನಾವು ಯಾಕೆ ತೆಗಿಬೇಕು ಅನ್ನುವಂಥದ್ದು DYFI ಅವರ ವಾದ. ಯಾಕಂದರೆ BJP ಅವರು ಹೇಳಿದರೆ ಎಲ್ಲವೂ ಕೂಡ ನಾವುಗಳು ತೆಗಿಬೇಕಾ ಅನ್ನುವಂಥದ್ದು ಅವರುಗಳ ವಾದ. ಹಾಗಿದ್ದಾಗ ಈ ಒಂದು ಪ್ರತಿಮೆ, ಈ ಒಂದು ಏನು ಕಟ್ಔಟ್ ಏನಿದೆ, ಬಹಳಷ್ಟು ಆ ಭಾಗದಲ್ಲಿ ಸದ್ಯ ಚರ್ಚೆ ಆಗ್ತಾ ಇರುವಂಥದ್ದು. ಇದು ಟಿಪ್ಪು ವಿವಾದವನ್ನ ಮಂಗಳೂರಿನಲ್ಲಿ ಮತ್ತೆ ಭುಗಿಲೇಳುವಂತೆ ಮಾಡಿರುವಂತಹ ಒಂದು ಭಾವಚಿತ್ರ. ಟಿಪ್ಪು ಸುಲ್ತಾನರ ಬ್ಯಾನರ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ್ರಹ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ವಿವಾದ ಏನಿದೆ 2-3 ದಿನಗಳ ಹಿಂದಿನ ವಿಚಾರವಾದರೆ ಮತ್ತೆ DYFIನ ರಾಜ್ಯ ಸಮ್ಮೇಳನ ಏನಿದೆ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದೆ. ಅದು ಯಾವ ರೀತಿ ಅಂತ ಬಂದಾಗ, ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಸ್ವಲ್ಪ ಫೋಟೋವನ್ನು ಪಾಸ್ ಮಾಡಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಜೊತೆಗೆ ಕೋಟಿ ಚೆನ್ನಯ್ಯರು, ನಾನು ಆಗಲೇ ಹೇಳಿದಾಗೆ ಅವಳಿ ವೀರ ಪುರುಷರು ಕೋಟಿ ಚೆನ್ನಯ್ಯರ ಒಂದು ಭಾವಚಿತ್ರ ಇರುವಂತಹ ಫೋಟೋವನ್ನು DYFI ತನ್ನ ರಾಜ್ಯ ಸಮ್ಮೇಳನಕ್ಕೆ ಬಳಕೆ ಮಾಡಿದೆ. ಈ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಅಧ್ಯಕ್ಷ KT ಸುವರ್ಣರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತ ಬಂದಾಗ, ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುವ ಜೊತೆಗೆ ದೇವರನ್ನು ನಂಬದಂತಹ ವಾಮಪಂಥೀಯ ರಾಜಕೀಯ ಸಂಘಟನೆ DYFI ಅವರ ಕಾರ್ಯಕ್ರಮದ ಪ್ರಚಾರದ ಬ್ಯಾನರ್ನಲ್ಲಿ ತುಳುನಾಡಿನ ಜನರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜಿಸುವಂತಹ ಈ ಕೋಟಿ ಚೆನ್ನಯ್ಯರ ಭಾವಚಿತ್ರವನ್ನು ಬಳಸುವ ಮೂಲಕ ನಮ್ಮೆಲ್ಲರ ಭಾವನೆಗಳಿಗೆ ಘಾಸಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು KT ಸುವರ್ಣ ಅವರು ಮಾಡ್ತಾರೆ. ಜೊತೆಗೆ ತುಳುನಾಡಿನ ಅಸಂಖ್ಯಾತ ಗರಡಿಯಲ್ಲಿ ಪ್ರತಿನಿತ್ಯ ಪೂಜೆ ಹಾಗೂ ಭಕ್ತಿಯಿಂದ ಆರಾಧಿಸುವಂತಹ ಕೋಟಿ ಚೆನ್ನಯ್ಯರು ದೈವ ಸಂಭೂತರು ರಾಜಕೀಯ ಕಾರ್ಯಕ್ರಮದಲ್ಲಿ, ಈ ರೀತಿ ರಾಜಕೀಯ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಅವರ ಚಿತ್ರ ಹಾಕಿರುವಂಥದ್ದು ಅಕ್ಷಮ್ಯ ಅಪಚಾರವಾಗಿದೆ ಅನ್ನುವಂಥದ್ದು ಅವರ ಮಾತುಗಳು. ಕೆಲವು ವರ್ಷಗಳ ಹಿಂದೆ ಕೋಟಿ ಚೆನ್ನಯ್ಯರ ಮಾತೆ ದೇಯಿ ಬೈದೆತಿಯ ಪ್ರತಿಮೆಯನ್ನ ಅನ್ಯ ಕೋಮಿನ ಯುವಕ ಅವಮಾನಿಸಿ ಅಪಚಾರಗೈದಾಗ ಸುಮ್ಮನಿದ್ದಂತಹ ಇವರು ಇಂದು ರಾಜಕೀಯ ಬೇಳೆ ಬೇಯಿಸಲು ವೀರ ಪುರುಷರನ್ನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಮಾತುಗಳು, ಅವರ ಬೇಸರ. ತುಳುನಾಡಿನ ಜನತೆ ಇದನ್ನು ಸಹಿಸುವುದಿಲ್ಲ ಎಂದಿಗೂ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಇದನ್ನು ಖಂಡಿಸ್ತದೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾರೆ. ಕೂಡಲೇ ಕೋಟಿ ಚೆನ್ನಯ್ಯರ ಈ ಭಾವಚಿತ್ರವನ್ನು ಹಾಕಿರುವಂತಹ ಈ ಬ್ಯಾನರ್ ಅನ್ನ ತೆರವುಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಅವರು ಮಾಡ್ತಾರೆ. ಹಾಗಿದ್ದಾಗ ಕೇಳಬೇಕು, ಇದಕ್ಕಾದರೂ ಕೂಡ DYFIನವರು ರಿಪ್ಲೈ ಕೊಡ್ತಾರಾ, ರಿಯಾಕ್ಷನ್ ಕೊಡ್ತಾರಾ, ತೆರವುಗೊಳಿಸ್ತಾರಾ ಅನ್ನುವಂತಹ ಪ್ರಶ್ನೆ, ಹೇಗೆ ಹಾಕಿದ್ದಾರೆ ಅನ್ನುವಂತಹ ಪ್ರಶ್ನೆ, ಅವರ ಪ್ರಶ್ನೆಗಳಿಗೆ ಉತ್ತರ ಅವರುಗಳಿಂದಲೇ ಬೇಕಾಗಿದೆ. ಹಾಗಿದ್ದಾಗ ಇವತ್ತಿನ ವಿಶೇಷ ಪ್ರೈಮ್ ಟೈಮ್ ಕಾರ್ಯಕ್ರಮ ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಭಾವಚಿತ್ರ ಇರುವಂತಹ ಫ್ಲೆಕ್ಸ್ ಅನ್ನು ಕೂಡ ಸ್ವಲ್ಪ ಪ್ಲೇ ಮಾಡಿ. ಸ್ವಲ್ಪ ಗಮನಿಸಿ, ಇದರಲ್ಲಿ ಎಲ್ಲ ನಾಯಕರುಗಳ ಫೋಟೋಗಳನ್ನು ಹಾಕಲಾಗಿರುವಂಥದ್ದು. ಅಲ್ಲಿ ಟಿಪ್ಪು ಸುಲ್ತಾನ್, ರಾಣಿ ಅಬ್ಬಕ್ಕರ್ ಆಗಿರ್ಬೋದು, ಸೊ ಹಾಗೆ ಬಹಳಷ್ಟು ಜನರು, ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಮಹಾತ್ಮ ಗಾಂಧೀಜಿಯವರು, ಸೊ ಹಾಗೆ ಎಲ್ಲರ ಫೋಟೋಗಳನ್ನು ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ತಂದಂತಹ ಸಮಾಜದಲ್ಲಿ ಬದಲಾವಣೆ ತಂದಂತಹ ವ್ಯಕ್ತಿಗಳನ್ನು, ಮಹಾನ್ ಪುರುಷರನ್ನು ಹಾಕಿರುವಂತಹ ಫೋಟೋಗಳು, ಅದರ ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಫೋಟೋಗಳು ಕೂಡ ಇದೆ. ಇದನ್ನು ಬಳಕೆ ಮಾಡಿರುವಂಥದ್ದು ತಪ್ಪು ಅನ್ನುವಂಥದ್ದು ಬಿಲ್ಲವ ಮುಖಂಡರ ಹೇಳಿಕೆ. ಹಾಗಿದ್ದಾಗ ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ಕರಾವಳಿ ಭಾಗದಲ್ಲಿ ಮತ್ತೆ ವಿವಾದವನ್ನು ಎಬ್ಬಿಸಿರುವಂತಹ ಟಿಪ್ಪು ಸುಲ್ತಾನ್ ಬ್ಯಾನರ್ ಜೊತೆಗೆ ಕೋಟಿ ಚೆನ್ನಯ್ಯರ ಬ್ಯಾನರ್ ವಿವಾದ, ಈ ಬಗ್ಗೆ ನಮ್ಮ ಜನರು ಏನು ಹೇಳ್ತಾರೆ, ಜೊತೆಗೆ DYFIನವರು ಏನು ಹೇಳ್ತಾರೆ, BJP ಅವರು ಏನು ಹೇಳ್ತಾರೆ, ಬಿಲ್ಲವ ಮುಖಂಡರು ಏನು ಹೇಳ್ತಾರೆ, ಇದು ಸರಿಯಾ ತಪ್ಪಾ ಅನ್ನುವಂಥ ಪ್ರಶ್ನೆಗಳ ನಡುವೆ ತಮ್ಮ ಅಭಿಪ್ರಾಯ ಕೂಡ ಅತಿ ಮುಖ್ಯವಾಗಿರುತ್ತೆ. ನಾನು ಪ್ರತಿ ಬಾರಿ ಹೇಳ್ತೀನಿ, ಇಂಥ ಪ್ರೈಮ್ ಟೈಮ್ ಕಾರ್ಯಕ್ರಮಗಳೇನಿದೆ ಇದು ಪ್ಯಾನಲ್ ಅವರಿಗೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಜನರಿಗೆ, ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೋಸ್ಕರ. ಯಾಕೆಂದರೆ ಇಂತಹ ಒಂದು ಮಹಾನ್ ಪುರುಷರ ಫೋಟೋವನ್ನು ರಾಜಕೀಯವಾಗಿ ಬಳಕೆ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ತಪ್ಪು ಅನ್ನುವಂಥ ಪ್ರಶ್ನೆಗಳ ನಡುವೆ ಕೆಲವರು ಮಾಡಬಹುದು ಅಥವಾ ಕೆಲವರು ಮಾಡಬಾರ್ದು ಅನ್ನುವಂಥ ಪ್ರಶ್ನೆಗಳು ಕೂಡ ಚರ್ಚೆ ಆಗ್ತಾ ಇದೆ. ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಆತ್ಮೀಯವಾಗಿರುವಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ BJP ವಕ್ತಾರರು ಜೊತೆಗೆ ಬಿಲ್ಲವ ಮುಖಂಡರು ಕೂಡ ಹೌದು, ರಾಧಾಕೃಷ್ಣ ಅವರು, ಆತ್ಮೀಯವಾಗಿರುವಂಥ ಸ್ವಾಗತ. ರಾಧಾಕೃಷ್ಣ ಅವರಿಗೆ ನಮಸ್ತೆ ಸರ್.
ಅದೇ ರೀತಿ ನಮ್ಮ ಜೊತೆ ಡಿವೈಎಫ್ಐ ನ ರಾಜ್ಯಾಧ್ಯಕ್ಷರು ಮುನೀರ್ ಕಾಟಿಪಾಳ್ ಅವರಿದ್ದಾರೆ. ಆತ್ಮೀಯವಾದಂತಹ ಸ್ವಾಗತ ಮುನೀರ್ ಕಾಟಿಪಾಳ್ ಅವರಿಗೆ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಮ್ಮ ಅಭಿಪ್ರಾಯಗಳು ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಹಾಗಿದ್ದಾಗ ನಾನು ಈ ನೇರವಾಗಿ ಆರೋಪದ ಬಗ್ಗೆ ಫಾಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಎಸ್, ಮುನೀರ್ ಕಾಟಿಪಾಳ್ ಅವರು ನೇರವಾಗಿ ತಮ್ಮ ಮೇಲೆ ಆರೋಪ, ತಮ್ಮ ಒಂದು ರಾಜ್ಯ ಸಮ್ಮೇಳನ ಬರ್ತಾ ಇದೆ. ಹಾಗಿದ್ದಾಗ ಒಂದು ಸಮ್ಮೇಳನ ಮಾಡ್ಬೋದಿತ್ತು ತಮಗೆ ಆರಾಮವಾಗಿ, ಯಾವುದೇ ರೀತಿಯ ಕಾಂಟ್ರವರ್ಸಿಗಳಿಲ್ಲದೆ. ಆದರೆ ವಿವಾದವನ್ನ ಹುಟ್ಟು ಹಾಕುವ ಮೂಲಕ ತಾವುಗಳು ರಾಜ್ಯ ಸಮ್ಮೇಳನ ಮಾಡಕ್ಕೆ ಹೊರಟಿದ್ದೀರಿ, ಏನ್ ಹೇಳ್ತೀರಿ? ಅಲ್ಲ, ವಿವಾದವನ್ನು ನಾವೆಲ್ಲಿ ಹುಟ್ಟು ಹಾಕಿದ್ದೀವಿ? ನಾವು ಯಾವುದೇ ವಿವಾದಾತ್ಮಕ ವ್ಯಕ್ತಿಗಳನ್ನ ನಾವು ಇಲ್ಲಿ ತಂದು ನಿಲ್ಲಿಸಿಲ್ಲ. ನಮ್ಮ ನಾಡು ನುಡಿ ಜನರಿಗಾಗಿ, ಜನರು ಅದರಲ್ಲಿಯೂ ಕೂಡ ಈ ವಂಚಿತ ಸಮುದಾಯಗಳಿಗಾಗಿ ಯಾರೆಲ್ಲರೂ ಈ ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ, ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ, ಅದು ಸ್ವಾತಂತ್ರ್ಯ ಹೋರಾಟಗಾರರು ಇರ್ಬೋದು, ಸಮಾಜ ಸುಧಾರಕರು ಇರ್ಬೋದು, ಅದೇ ರೀತಿಯಲ್ಲಿ ಬದಲಾವಣೆಗಾಗಿ ಸಂಘರ್ಷಗಳ ನೇತೃತ್ವವನ್ನು ವಹಿಸಿರುವವರಾಗಿರ್ಬೋದು, ಅಂತವರ ಭಾವಚಿತ್ರಗಳನ್ನ ನಾವು ಈ ಸಮ್ಮೇಳನದಲ್ಲಿ ಬಳಸಿದೀವಿ. ಯಾಕೆಂದ್ರೆ ಯುವ ಜನರ ಸಮ್ಮೇಳನ ಮಾಡುವಾಗ ಈ ನಮ್ಮ ನಾಡಿನ ಯುವ ಜನತೆಗೆ ಯಾರು ಆದರ್ಶ ಪ್ರಾಯರಾಗಬೇಕು, ಯಾರು ಮಾರ್ಗದರ್ಶಿಗಳಾಗಬೇಕು ಅನ್ನುವಂಥದ್ದನ್ನು ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಅದಕ್ಕಾಗಿ ನಾವು ಅಂತಹ ವ್ಯಕ್ತಿಗಳನ್ನೆಲ್ಲರನ್ನು ಕೂಡ ನಾವು ಈ ಸಮ್ಮೇಳನದ ಐಕಾನ್ಗಳಾಗಿ ಅಥವಾ ಸಮ್ಮೇಳನದ ಗೌರವ ಚಿತ್ರಗಳಾಗಿ ನಾವು ಅವರನ್ನ ಬಳಸಿದೀವಿ. ಅದರಲ್ಲಿ ವಿವಾದ ಏನಿದೆ? ನಾವು ಸಮ್ಮೇಳನ ಮಾಡುವಂತದ್ದೇನು ಮುನೀರ್ ಕಾಟಿಪಾಳ್ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಅಂತ ಹೇಳಿ ನಾವೆಲ್ಲಾ ಕಡೆ ನಮ್ದೇ ಫೋಟೋ ಹಾಕೊಂಡು ಸಮ್ಮೇಳನ ಮಾಡೋದಾ? ಮುನೀರ್ ಫೋಟೋ ಇಟ್ಕೊಂಡು ಅದಕ್ಕೆ ಅರ್ಥ ಇದೆಯಾ? ನಾವೇನು ಬಿಜೆಪಿ ಅವರ ನರೇಂದ್ರ ಮೋದಿ, ಯಡಿಯೂರಪ್ಪ ಇಂಥವರ ಫೋಟೋವನ್ನು ಇಟ್ಕೊಂಡು ಸಮ್ಮೇಳನ ಮಾಡ್ಲಿಕ್ಕೆ? ನಾವು ಎಡಪಂಥೀಯರು. ನಮಗೆ ನಾವು ಇಲ್ಲಿ ಮುಕ್ತ, ನಮ್ಮ ನಾಯಕತ್ವ ಈಗ ನಾವು ನಾಯಕರುಗಳಾಗಿ ಯಾರಾಗಿ ಒಪ್ಕೊಳ್ತೀರಿ 100%. ಅದ್ರಲ್ಲಿ ಏನಿದೆ ಡೌಟ್? ಸರಿ, ನಾವು ಯಾವ್ದು ಮುಚ್ಚಿಮರ ಇಲ್ಲ. ನಮ್ಗೆ ನಮ್ಮನ್ನು ಪ್ರೊಜೆಕ್ಟ್ ಮಾಡುವಂತದ್ದಲ್ಲ, ನಾವು ವಿಚಾರಗಳನ್ನ ಪ್ರೊಜೆಕ್ಟ್ ಮಾಡೋದು. ಅಂತ ವಿಚಾರಗಳಿಗೆ ಯಾರು ದುಡಿದಿದ್ದಾರೆ ಅವರನ್ನ ಯುವ ಜನರಿಗೆ ಇವತ್ತು ಮಾದರಿಯಾಗಿ ಇಡಬೇಕು ಅನ್ನುವಂಥದ್ದು ನಮ್ದು. ಆ ಕಾರಣಕ್ಕಾಗಿ ಇವರೆಲ್ಲರನ್ನು ಕೂಡ ಇಟ್ಟಿದ್ದೀವಿ. ಯಾರು? ಬಸವಣ್ಣ ಇದ್ದಾರೆ, ಅದೇ ರೀತಿಯಲ್ಲಿ ಅಂಬೇಡ್ಕರ್ ಇದ್ದಾರೆ, ಮಹಾತ್ಮ ಗಾಂಧೀಜಿ ಇದ್ದಾರೆ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ಟಿಪ್ಪು ಸುಲ್ತಾನ್ ಇದ್ದಾರೆ, ರಾಣಿ ಅಬ್ಬಕ್ಕ ಇದ್ದಾರೆ, ಹಾಗೆ ಚೆಗುವೇರ ಇದ್ದಾರೆ, ಕುವೆಂಪು ಇದ್ದಾರೆ. ಹಾಗೆ ನಾವು ನಾರಾಯಣ ಗುರುಗಳು ಹಾಗೂ ಕೋಟಿ ಚೆನ್ನೈರನ್ನು ಕೂಡ ಅಷ್ಟೇ ಗೌರವಪೂರ್ವಕವಾಗಿ ಬಳಸ್ಕೊಂಡಿದ್ದೀವಿ. ಅದರಲ್ಲಿ ವಿವಾದ ಮಾಡುವಂತದ್ದು ಏನಿದೆ? ಅದನ್ನ ಖುಷಿ ಪಡಬೇಕಿತ್ತು. ಇಂಥ ಆದರಣೀಯರನ್ನ, ಈ ಮಣ್ಣಿನ ನಿಜವಾದಂತಹ ಒಂದು ಐಕಾನ್ಗಳನ್ನ ಡಿವೈಎಫ್ಐ ಇವತ್ತು ಎತ್ತಿ ಈ ಸಮ್ಮೇಳನದಲ್ಲಿ ತೋರಿಸ್ತಾ ಇದೆ ಅಂದ್ರೆ ಖುಷಿ ಪಡ್ಬೇಕಿತ್ತು. ವಿವಾದ ಮಾಡುವವರಿಗೆ ವಿವಾದ ಆಗ್ಬೇಕಿದೆ. ಡಿವೈಎಫ್ಐ ನ ಸಮ್ಮೇಳನ ವಿವಾದ ಆಗ್ಬೇಕಾಗಿದೆ, ಅದಕ್ಕೆ ಅವರು ಆರೋಪ ಮಾಡ್ತಾರೆ. ಬರೋಣ ಮಾತಾಡ್ತೇನೆ ಅದರ ಬಗ್ಗೆ. ಬಿಫೋರ್ ದಟ್, ಟಿಪ್ಪು ವಿವಾದವನ್ನು ಕೂಡ ತಾವುಗಳು ಈಗ ಮಂಗಳೂರಿನಲ್ಲಿ ಸೃಷ್ಟಿಯಾಗಿದೆ, ಶುರುವಾಗಿದೆ. ಮಂಗಳೂರು ಸ್ವಲ್ಪ ಶಾಂತವಾಗಿತ್ತು, ಟಿಪ್ಪು ವಿವಾದ ಇರಲಿಲ್ಲ ಅಂತ ಬಂದಾಗ ಮಂಗಳೂರಿನಲ್ಲಿ ಟಿಪ್ಪು ವಿವಾದ ಪ್ರಾರಂಭ. ಟಿಪ್ಪು ಯಾಕೆ ವಿವಾದ ಆಗಬೇಕು? ನಾನು ಮೊನ್ನೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದೀನಿ, ಬಿಜೆಪಿ ಅವರಿಗೆ ಬೇಡದವರದ್ದು ಫೋಟೋ ನಾವು ಹಾಕ್ಬಾರ್ದು ಅಂದ್ರೆ ಹೇಗೆ ಅಂತ. ಟಿಪ್ಪು ಮೊನ್ನೆವರೆಗೆ ಟಿಪ್ಪು ಜಯಂತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡುವವರೆಗೆ ಬಿಜೆಪಿಯವರಿಗೂ ಕೂಡ ಟಿಪ್ಪು ಮೈಸೂರು ಹುಲಿ. ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಟಿಪ್ಪು ಸುಲ್ತಾನ್ ಬಗ್ಗೆ ಅವರ ಸರ್ಕಾರವೇ ಅವರನ್ನ ಹೊಗಳಿ ಅಟ್ಟಕ್ಕೇರಿಸುವಂತ ಒಂದು ಪುಸ್ತಕವನ್ನ ರಾಜ್ಯ ಸರ್ಕಾರದಿಂದಲೇ ತಂದಿದ್ದಾರೆ. ಯಡಿಯೂರಪ್ಪ ಇರ್ಬೋದು, ಅಶೋಕ್ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಇವರೆಲ್ಲರೂ ಕೂಡ, ಶೆಟ್ಟರ್ ಇರ್ಬೋದು, ಎಲ್ಲರೂ ಕೂಡ ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಖಡ್ಗ ಇಟ್ಟು, ಕೈಯಲ್ಲಿ ಖಡ್ಗ ಹಿಡಿದು, ತಲೆ ಮೇಲೆ ಪೇಟ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಜಯಂತಿ ಘೋಷಣೆ ಮಾಡ್ತು, ರಾಜಕೀಯ ಲಾಭಕ್ಕಾಗಿ ಟಿಪ್ಪುವನ್ನು ವಿವಾದಾತ್ಮಕ ವ್ಯಕ್ತಿ ಅಂತ ಮಾಡ್ಲಿಕ್ಕೆ ಹೋದ್ರು. ಅವ್ರು ಹೇಳಿದ ತಕ್ಷಣ ನಾವು ಒಪ್ಬೇಕಾ? ಟಿಪ್ಪುವಿನ ಕೊಡುಗೆಯನ್ನು ಕಡಿಮೆ ಇದೆಯಾ ಈ ನಾಡಿಗೆ? ಅಷ್ಟೇ ಇರೋದು. ಅದನ್ನ ನಾವು ಗೌರವಿಸ್ತೀವಿ. ಜನರಿಗೆ, ಜನಸಾಮಾನ್ಯರು ನಾಳೆ ತೀರ್ಮಾನ ಮಾಡಿದ್ರೆ ಅವರು ವಿಲನ್ ಅಂತ ಆವಾಗ ಚರ್ಚೆ ಮಾಡೋಣ. ಬಿಜೆಪಿ ವಿರೋಧ ಮಾಡಿದ ತಕ್ಷಣ ನಾವು ಯಾಕೆ ಒಪ್ಪಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಈಗ ಇದು ಬಿಜೆಪಿ ವಿರೋಧ ಮಾಡಿರುವಂತದ್ದು ಸರ್. ಯಾರು ಇಲ್ಲಿ ಬಂದು ಕೂತಿರುವಂತ ರಾಧಾಕೃಷ್ಣರು ಬಿಜೆಪಿ, KT ಸುವರ್ಣ ಅವರು ಕೂಡ ಬಿಜೆಪಿ. ಬಿಲ್ಲವ ಮುಖಂಡರು ಎಷ್ಟು ಜನ ಈ ನಮ್ಮ ನಾಡಿನಲ್ಲಿ ಖ್ಯಾತನಾಮರಿಲ್ಲ? ಜನಾರ್ದನ್ ಪೂಜಾರಿಗಿಂತ ದೊಡ್ಡ ನಾಯಕರಿದ್ದಾರ? ಅವರೇನಾದ್ರೂ ಮಾತಾಡಿದ್ರೆ, ನೀವು ನಾರಾಯಣ ಗುರು ಫೋಟೋ ಹಾಕ್ಬೇಡಿ, ನೀವು ಕೋಟಿ ಜನರ ಫೋಟೋ ಹಾಕ್ಬೇಡಿ, ನೀವು ದೇವಿ ಪದ್ಧತಿ ಹೆಸರು ಎತ್ತಬೇಡಿ ಅಂತ ಎಲ್ಲಾದ್ರೂ ಜನಾರ್ದನ್ ಪೂಜಾರಿಗಳು ಹೇಳಿದ್ರ? ಅಥವಾ ಬಿಲ್ಲವ ಮಹಾಮಂಡಲ ಏನಾದ್ರು ಹೇಳ್ತಾ? ಯಾರಾದ್ರೂ ಅಂತ ವಿನಯ್ ಕುಮಾರ್ ಸೊರಕೆ ಅಂತ ದೊಡ್ಡ ನಾಯಕರಿದ್ದಾರೆ, ವಸಂತ ಬಂಗೇರ್ ಅಂತ ಬಿಲ್ಲವರ ದೊಡ್ಡ ಪ್ರಶ್ನಾತೀತ ನಾಯಕರಿದ್ದಾರೆ. ಅವ್ರು ಯಾರಾದ್ರೂ ಈ ಕುರಿತು ಒಂದು ಸಣ್ಣದಾದ್ರೂ ನೀವು ಮಾಡಿ ತಪ್ಪು ಅಂತ ಹೇಳಿದಾರ? ಇಲ್ವಲ್ಲ. ಬಿಜೆಪಿಯಲ್ಲಿ ಸೇರಿರುವಂತಹ ಕೆಲವರು, ಬಿಜೆಪಿಯಿಂದ ಅನುಕೂಲವನ್ನ ಪಡೀಲಿಕ್ಕಾಗಿ ಕಾದು ಕೂತಿರುವಂತ ಕೆಲವರು ಬಿಜೆಪಿಯ ಅಜೆಂಡಗಳ ಭಾಗವಾಗಿ ಇದನ್ನು ವಿವಾದ ಮಾಡಿದ್ರೆ, ಟೀಕೆ ಮಾಡಿದ್ರೆ ನಾವು ಯಾಕೆ ಒಪ್ಪಬೇಕು? ಇಷ್ಟೇ ಪ್ರಶ್ನೆ. ಅಂದ್ರೆ ಟಿಪ್ಪು ಸುಲ್ತಾನರ ಒಂದು ಏನು ಬ್ಯಾನರ್ ಏನಿದೆ, ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ತುಂಬಾ ದೊಡ್ಡದಾಗಿ ಹಾಕಿದಿರಿ ಕಟ್ಔಟ್. ಪೊಲೀಸ್ ಇಲಾಖೆಯಿಂದ ನೋಟಿಸ್ ಬರುತ್ತೆ ತಮ್ಗಳಿಗೆ, ಅಂದ್ರೆ ಅಲ್ಲೂ ಕೂಡ ಚರ್ಚೆ ಆಗಿತ್ತು. ಅಂದ್ರೆ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಬರುತ್ತೆ, ಆದ್ರೂ ಕೂಡ ಡಿವೈಎಫ್ಐ ತೆಗಿಯಲ್ಲ ಅನ್ನುವಂಥದ್ದು ನೇರವಾಗಿ ತಾವು ಚಾಲೆಂಜ್ ಮಾಡ್ತೀರಾ ಅಂತ ಬಂದಾಗ ಅಲ್ಲೂ ಕೂಡ ಚರ್ಚೆ. ಇಲ್ಲ, ಚಾಲೆಂಜಿನ ಪ್ರಶ್ನೆ ಅಲ್ಲ ಇದು.
ಈಗ ನಮ್ಮ ನೆಲದಲ್ಲಿ ಬೇಕಾದಷ್ಟು ಫ್ಲೆಕ್ಸ್ ಗಳನ್ನ ಎಲ್ಲಾ ಪಕ್ಷದವರು ಹಾಕ್ತಾರೆ. ಓಕೆ, ಎಲ್ಲಿ ಅನುಮತಿ ಇದೆ ಅನುಮತಿ ಇಲ್ಲ ಅಂತ ಯಾರು ಪೊಲೀಸ್ನವರು ಹುಡ್ಕೊಂಡು ಹೋಗಲ್ಲ. ಟಿಪ್ಪು ಸುಲ್ತಾನ್ ಹಾಕೊಂಡು ಬಂದಾಗ ಮಾತ್ರ ನೋಟಿಸ್ ಬಂತು. ಆದ್ರೆ ನಾವು ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಅನುಮತಿ ಪಡೆದಿದ್ದೀವಿ, ನಮ್ಗೆ ಅನುಮತಿ ಇದೆ, ನಾವು ಹಾಕಿದೀವಿ ಅಂತ ಹೇಳಿದೀವಿ. ನಾವು ಚಾಲೆಂಜ್ ಮಾಡ್ಲಿಕ್ಕೆ ಹೋಗಲ್ಲ. ಚಾಲೆಂಜ್ ಯಾಕೆ ಮಾಡ್ಬೇಕು? ಅಂದ್ರೆ ನಾವು ಟಿಪ್ಪು ಸುಲ್ತಾನರ ಒಂದು ಫೋಟೋವನ್ನ ಹಾಕ್ತಿವಿ, ಬಳಕೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ತೆಗೆದುಕೊಂಡಿರುವಂತದ್ದು ಹೇಗೆ? ನಾವು ಬ್ಯಾನರ್ ಗಳನ್ನ ಹಾಕ್ತಿವಿ, ಕಟ್ಔಟ್ ಗಳನ್ನ ಹಾಕ್ತಿವಿ, ಫ್ಲೆಕ್ಸ್ ಗಳನ್ನ ಹಾಕ್ತಿವಿ, ಫ್ಲಾಗ್ ಗಳನ್ನ ಕಟ್ತೀವಿ ಅಂತ ಹೇಳಿ ಅನುಮತಿ ಪಡೆದಿದ್ದೀವಿ. ಈ ನಾಡಿನಲ್ಲಿ ಈ ನಾಡಿಗೆ ಕೊಡುಗೆ ಕೊಟ್ಟಂತ ಹಲವಾರು ಜನರ ಫ್ಲೆಕ್ಸ್ ಗಳನ್ನ ಕಟ್ಔಟ್ ಗಳನ್ನ ಹಾಕಿದೀವಿ. ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನರನ್ನು ಹಾಕಿದೀವಿ. ಟಿಪ್ಪು ಸುಲ್ತಾನ್ ನಿಷೇಧಿತ ವ್ಯಕ್ತಿ ಅಲ್ವಲ್ಲ. ಅದರಿಂದಾಗಿ ಈ ಕುರಿತು ಪಂಚಾಯತ್ ಏನಾದ್ರೂ ಹೇಳಿದಾಗ ನಾವು ಅದನ್ನು ಖಂಡಿತವಾಗಿ ನಾವು ಪೊಲೀಸರ ಜೊತೆ ಸಂಘರ್ಷಕ್ಕಿಳಿಯುವಂತ ಪ್ರಶ್ನೆ ಇಲ್ಲ. ಪೊಲೀಸರ ಆತಂಕ ನಮ್ಗೆ ಅರ್ಥ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಸಮಸ್ಯೆ ಯಾರು ಮಾಡೋದು ಅದು ನಮ್ಗೆ ಗೊತ್ತಿದೆ ಯಾರು ಮಾಡೋದು ಅಂತ. ಅದರಿಂದಾಗಿ ನಾವು ಹೇಳಿದೀವಿ, ಸರ್ ನಮ್ಗೆ ಪಂಚಾಯತ್ನ ಅನುಮತಿ ಪಡ್ಕೊಂಡಿದೀವಿ, ಅದರಿಂದ ನಾವು ತೆರವುಗೊಳಿಸ್ಲಿಕ್ಕೆ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಈ ನಾಡಿಗಾಗಿ ಮಡಿದಂತ ಒಬ್ಬ, ಈ ದೇಶ ಈ ನಮ್ಮದೇ ದಕ್ಷಿಣ ಜಿಲ್ಲೆವನ್ನ ಆಳಿದಂತ ಒಬ್ಬ ರಾಜ. ಆತನ ಕೊಡುಗೆಗಳು ಈ ನಾಡಿಗೆ ತುಂಬಾ ಇದೆ. ಮೈಸೂರು ಹುಲಿ ಅಂತ ಆತನನ್ನ ಕರೀತಾರೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅವರ ಗೌರವಾರ್ಥವಾಗಿ ಹಲವಾರು ಕಾರ್ಯಕ್ರಮಗಳು, ಪುಸ್ತಕಗಳನ್ನ ಮಾಡಿದ್ದಾರೆ. ಮತ್ತು ಅವರನ್ನ ಬ್ರಿಟಿಷರು ಕೂಡ ಅವರ ಮ್ಯೂಸಿಯಂ ನಲ್ಲಿ ಬ್ರಿಟನ್ ನಲ್ಲಿ ಕೂಡ ಅವರ ಗೌರವಾರ್ಥವಾಗಿ ಅವರ ಎಲ್ಲಾ ಇವುಗಳನ್ನ ಖಡ್ಗ ಇನ್ನೊಂದು ಎಲ್ಲವನ್ನು ಇಟ್ಟಿದ್ದಾರೆ. ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಅವರು ರೇಷ್ಮೆ ಕೃಷಿ ಪರಿಚಯ ಮಾಡಿದ್ದು, ರೈತರಿಗೆ ಭೂಮಿ ಹಕ್ಕು ಕೊಡಿಸಿದ್ದು, ಕೇರಳ ಭಾಗದಲ್ಲಿ ಕೆಲ ಸಮುದಾಯದ ಹೆಣ್ಣು ಮಕ್ಕಳು ಏನು ಮೊಲೆ ತೆರಿಗೆ ಕಟ್ಟಬೇಕು ಅನ್ನುವಂತ, ಸ್ತನ ತೆರಿಗೆ ಕಟ್ಟಬೇಕು ಅನ್ನುವಂತ ಸ್ಥಿತಿ ಇದ್ದಾಗ ಅದರಿಂದ ಅವರನ್ನ ಪಾರು ಮಾಡಿದ್ದು, ಇಂತ ಹಲವಾರು ಕೊಡುಗೆಗಳು ಅವ್ರದ್ದು ಇದೆ ನಾಡಿಗೆ. ಅದರಿಂದಾಗಿ ನಾವು ಅವರನ್ನು ಗೌರವಿಸ್ತಾ ಇದ್ದೀವಿ ಅಂತ ಅಷ್ಟು ಮಾತ್ರ ಇರೋದು. ಇನ್ನು ಅವರು ವಿವಾದಾತ್ಮಕ ವ್ಯಕ್ತಿ ಮಾಡಬೇಕು ಅಂತ ಆದ್ರೆ ಮುನಿರನ್ನು ಮಾಡಬಹುದು, ನಿತಿನ್ ಅವರನ್ನು ಮಾಡಬಹುದು. ಒಂದು ಬೆನ್ನಹತ್ತಿ ಮಾಡಬೇಕು ಅಂತ ಆದಾಗ ಮಾಡ್ಲಿಕ್ಕೆ ಆಗತ್ತೆ ಅಷ್ಟೇ, ಇನ್ನೇನಿಲ್ಲ. ಅದರಿಂದಾಗಿ ಟಿಪ್ಪು ನಮ್ಮ ಮಟ್ಟಿಗೆ ಮತ್ತು ಈ ನಾಡಿನ ಮಟ್ಟಿಗೆ ಅವರ ಕೊಡುಗೆ ಅಪಾರ ಇದೆ. ಅದರಿಂದಾಗಿ ನಾವು ಟಿಪ್ಪುವನ್ನು ಗೌರವಿಸ್ತೀವಿ. ಆ ಪ್ರಕಾರ ಅವರನ್ನು ಕೂಡ ನಾವು ನಮ್ಮ ಸಮ್ಮೇಳನದ ಐಕಾನ್ಗಳಲ್ಲಿ ಸೇರಿಸಿದ್ದೀವಿ. ಬರ್ತೇನೆ ಮಾತಾಡ್ತೇನೆ. ಬಹಳಷ್ಟು ಪ್ರಶ್ನೆಗಳಿವೆ, ಜೊತೆಗೆ ಜನರ ಅಭಿಪ್ರಾಯ ಕೂಡ, ಜನರ ಕರೆಗಳು ಕೂಡ ಬರ್ತಾ ಇದೆ. ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್, ಎಸ್ ಸರ್, ಬಿಜೆಪಿ ಅವರೇ ಇದು ವಿವಾದ ಮಾಡುವಂತಹ ಪ್ರಶ್ನೆಗಳೆಲ್ಲ, ವಿಚಾರಗಳೆಲ್ಲ ಅಲ್ಲ ಅನ್ನುವಂಥದ್ದು ಮುನೀರ್ ಕಾಟಿಪಾಳ್ ಅವರು ಹೇಳ್ತಾರೆ. ಬಟ್ ಇದು ವಿವಾದ ಆಗ್ತಾ ಇದೆ ಯಾಕೆ? ತಮ್ಗಳಿಗೆ ಟಿಪ್ಪು ವಿವಾದ, ಟಿಪ್ಪುವನ್ನು ಕಂಡ್ರೆ ಆಗಲ್ಲ, ಯಾಕಂದ್ರೆ ಅವರುಗಳು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಪೊಲೀಸರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಫಸ್ಟ್ ರಿಯಾಕ್ಷನ್, ಈಗ ವಿವಾದ ಇದು ಬ್ಯಾನರ್ ಅನ್ನು ತೆಗೆಯುವ ವಿಚಾರ ಪೊಲೀಸ್ನವರಿಗೆ ಮತ್ತು ಅವರಿಗೆ ಬಿಟ್ಟದ್ದು. ಕಾನೂನಾತ್ಮಕವಾಗಿ ಏನೋ ಅವರು ಅನುಮತಿ ಪಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಅನುಮತಿ ಇರುವಂತದ್ದು ಕೇವಲ ಈ ಬಟ್ಟೆಯ ಬ್ಯಾನರ್ಗಳಿಗೆ ಮಾತ್ರ. ಎಲ್ಲಿ ಸಹ ಹೈಕೋರ್ಟೇ ಆರ್ಡರ್ ಇದೆ ಕಟ್ಔಟ್ ಹಾಕ್ಲಿಕ್ಕೆ ಇಲ್ಲ ಅಂತೇಳಿ, ಫ್ಲೆಕ್ಸ್ ಇದ್ದು ಇರ್ಲಿ ಏನೋ ಹಾಕಿದ್ದಾರೆ, ಪೊಲೀಸ್ನವರು ಅವರು ನೋಡ್ಕೊಳ್ತಾರೆ. ಈಗ ಟಿಪ್ಪುವನ್ನು ಬಹಳ ವಿಜೃಂಭಣೆಯಲ್ಲಿ ವಿಜೃಂಭಿಸಿದ್ದಾರೆ ಅವರು. ಟಿಪ್ಪು ಒಂದು ಕಡೆ ನೋಡುವಾಗ ಅದರಿಂದ ಲಾಭ ಪಡ್ಕೊಂಡವರು, ಅವರ ಸಮುದಾಯದವರು ಇರ್ಬೋದು ಅಥವಾ ಯಾರೇ ಇರ್ಬೋದು, ಅವರನ್ನು ಹೊಗಳಬಹುದು. ಟಿಪ್ಪು ಮೈಸೂರು ಹುಲಿ ಅಲ್ಲ, ಅದು ಈ ದೇಶದಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇದ್ರು ಆವಾಗ ಅವರು ವಿಜೃಂಭಿಸಿದ್ದು ಅಷ್ಟೇ. ಮೈಸೂರು ಹುಲಿ ಅಂತೇಳಿ ಅವರನ್ನು ವಿಜೃಂಭಿಸಿದ್ದು. ಮತ್ತೆ ಬ್ರಿಟಿಷರು ಕೊಂಡೋಗಿ ಅಲ್ಲಿ ಇಟ್ರು, ಖಡ್ಗ ಇಟ್ರು ಅಂತ ಹೇಳಿದ್ರೆ ಅದರಲ್ಲಿ ಮುತ್ತು ರತ್ನಗಳಿತ್ತು, ಅವರು ಕೊಂಡೋದ್ರು, ಅದು ಬೇರೆ ವಿಚಾರ. ಅದು ಬಿಟ್ಟು ಅವರ ಮಕ್ಕಳನ್ನು ಅವರು ಏನು ಮಾಡಿದ್ರು ಗೊತ್ತುಂಟು ಬ್ರಿಟಿಷರು. ಈಗ ಮಡಿಕೇರಿಯಲ್ಲಿ ಹೋಗಿ ಹೇಳಿದ್ರೆ, ಈಗ ಬಿಜೆಪಿ ಅವರು ಮಾತ್ರ ವಿರೋಧ ಮಾಡುವುದು ಅಂತ ಹೇಳಿ ವಾದ. ಮಡಿಕೇರಿಯಲ್ಲಿ ಹೋದ್ರೆ ಮಡಿಕೇರಿಯ ಜನ ಸಂಪೂರ್ಣವಾಗಿ ಟಿಪ್ಪುವನ್ನು ವಿರೋಧ ಮಾಡ್ತಾರೆ. ಈ ಹಿಂದೆ ಸಹ ವಿರೋಧ ಮಾಡಿದ್ರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹ ಮಾಡಿದ್ರು, ಈಗ ಸಹ ಮಾಡ್ತಾ ಇದ್ದಾರೆ. ಎಲ್ಲ ಬಿಜೆಪಿ ಅವರು ವಿರೋಧ ಮಾಡುದ? ಸಂಪೂರ್ಣವಾದಂತಹ ಕೊಡಗು ಡಿಸ್ಟ್ರಿಕ್ಟ್ ಏನಿದೆ ಟಿಪ್ಪುವನ್ನು ವಿರೋಧ ಮಾಡ್ತದೆ. ಯಾಕೆ ಮಾಡ್ತಾರೆ? ನಿರಾಯುಧರಾದಂತಹ 50,000 ಜನರನ್ನು ಟಿಪ್ಪು ಅಲ್ಲಿ ಕೊಂದ್ರು ಅಲ್ವಾ? ಅದಕ್ಕೆ ವಿರೋಧ ಮಾಡುದು. ಈಗ ಆ ತೆರಿಗೆ ಈ ತೆರಿಗೆಯನ್ನು ಇದು ಮಾಡಿದ್ರು ಅಂತ ಹೇಳಿದ್ರೆ, ಒಬ್ಬ ರಾಜನಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡಲೇಬೇಕು. ಎಲ್ಲ ಜನರಿಗೆ ಮಾಡಲಿಲ್ಲ, ಒಂದು ವರ್ಗಕ್ಕೆ ಮಾಡಿದ್ರು ಅಷ್ಟೇ. ಒಂದು ವರ್ಗಕ್ಕೆ ಟಿಪ್ಪು ಏನೋ ಮಾಡ್ಲಿಕ್ಕೆ ಹೋಗಿ ಎಲ್ಲ ವರ್ಗಕ್ಕೆ ಅನ್ಯಾಯ ಮಾಡಿದ್ರು. ಅವರನ್ನು ಈಗ ವಿವಾದ ಮತ್ತೊಂದು ಇದೆ. ಈಗ ಕೋಟಿ ಚೆನ್ನಯ್ಯರದು ಅಂತ ಹೇಳುದು. ಕೋಟಿ ಚೆನ್ನಯ್ಯರ ವಿಚಾರ ಬರುವಾಗ ಇಲ್ಲಿ ಬಿಲ್ಲವರಿಗಾಗ್ಲಿ ನಾರಾಯಣ ಗುರುಗಳು ದೇವಸ್ಥಾನ ಮಾಡಿದ್ದು ಮತ್ತೆ 500 ವರ್ಷದ ಹಿಂದೆ ಗರಡಿಗಳಲ್ಲೇ ಆರಾಧನೆ ಮಾಡ್ತಾ ಇದ್ದದ್ದು ಬಿಲ್ಲವರು ಕೋಟಿ ಚೆನ್ನಯ್ಯರನ್ನು. ಬಿಲ್ಲವರ ಆರಾಧ್ಯ ದೈವವನ್ನು ಇವತ್ತು ಇವರು ಬ್ಯಾನರ್ ಅಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರು ಹಕ್ಕು ಕೊಟ್ಟರು? ಹಕ್ಕು ಇವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇವರು ಹೇಳ್ಬೋದು. ಆದ್ರೆ ನಮ್ಮ ಆರಾಧ್ಯ ದೈವರವರು. ಮತ್ತು ಭಾರತೀಯ ಜನತಾ ಪಕ್ಷ ಏನು ಸಿದ್ಧಾಂತದ ಮೇಲೆ ಮಾತಾಡ್ತಾ ಇದೆ, ಹಿಂದುತ್ವವನ್ನು ಬೆಳೆಸಿದೆ, ಬೆಂಬಲಿಸಿದೆ ಬಿಜೆಪಿ. ಅದಕ್ಕೋಸ್ಕರ ಅವರು ಮಾತಾಡಿದ್ರೆ ಮತ್ತಿನ್ಯಾರು ಮಾತಾಡಬೇಕು? ಈಗ KT ಸುವರ್ಣರು ಮಾತಾಡಿದ್ರು. KT ಸುವರ್ಣರು ಒಬ್ಬ ಬಿಲ್ಲವಾಗಿ ಮಾತಾಡ್ತಾರೆ, ನಾನು ಒಬ್ಬ ಬಿಲ್ಲವಾಗಿ ಮಾತಾಡ್ತಾರೆ. ಅವರು ಒಬ್ಬ ಬಿಜೆಪಿಯಾಗಿ ಮಾತಾಡ್ತಾರೆ, ನಾನು ಒಬ್ಬ ಬಿಜೆಪಿಯಾಗಿ ಮಾತಾಡ್ತೇನೆ. ಇವರು ಹಾಕಿದ್ದು ಸರಿಯಾ?
ಇವರ ತಪ್ಪುಗಳನ್ನು ನಮ್ಮ ತಪ್ಪುಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ತಪ್ಪು ಅಲ್ವಾ ಅದು? ಈಗ ಎಲ್ಲಿ ಹಾಕಿದ್ದಾರೆ? ಬೇರೆ ಎಲ್ಲ ವ್ಯಕ್ತಿಗಳ ಕೆಳಗೆ ಏನು ಕಾಲಬುಡಲದಲ್ಲಿ ಹಾಕಿದಾಗೆ ಅಲ್ಲಿ ಹಾಕಿದ್ದಾರೆ. ಹಾಕ್ಲಿಲ್ವಾ? ನೀವು ನೋಡ್ಲಿಲ್ವಾ, ಗಮನಿಸಲಿಲ್ವಾ ಗೊತ್ತಿಲ್ಲ, ಅಲ್ಲಿಯ ಜನರು ಗಮನಿಸಲಿಲ್ವಾ ಗೊತ್ತಿಲ್ಲ. ಬಟ್ ನಾನು ಇಡೀ ಬಿಲ್ಲವ ಸಮುದಾಯಕ್ಕೆ ಹೇಳುವಂಥದ್ದು, ಅವರು ಹಾಕಿದ್ದಾರೆ ಒಂದು ತಪ್ಪು, ಹಾಕಿದಂಥ ಜಾಗ ಇನ್ನೊಂದು. ಬಿಲ್ಲವರನ್ನು ಕಡೆಗಣಿಸುವುದಲ್ಲ, ಅಲ್ಲಿ ಆರಾಧ್ಯ ದೈವವಾದಂಥ ಕೋಟಿ ಚೆನ್ನೈರನ್ನ ಎಲ್ಲಿ ಹಾಕಿದ್ದಾರೆ? ಅವರು ಕೆಳಗೆ ಹಾಕಿದ್ದಾರೆ. ಓಕೆ ಓಕೆ, ಅದು ತಮಗೆ ಆಕ್ಷೇಪ ಇದೆ? ಅಲ್ಲ, ಅದು ಆಕ್ಷೇಪ ಅಲ್ಲ, ಸಂಪೂರ್ಣ ಅವರ ಫೋಟೋ ಹಾಕುವುದಕ್ಕೆ ಆಕ್ಷೇಪವೇ ಆ ಜಾಗದಲ್ಲಿ. ಒಂದು ಇವರದು ಏನೋ ರಾಜಕೀಯವಾದ ಸಂಘಟನೆ ಇರಲಿ, ಎಲ್ಲ ರಾಜಕೀಯ ಪಕ್ಷಗಳು ಈ ದೇಶಕ್ಕೆ ಬೇಕು, ಅವರವರ ಸಿದ್ಧಾಂತಗಳು ಬೇರೆ ಬೇರೆ ಇರಬಹುದು, ಆದ್ರೆ ಇಂಥ ವಿಚಾರಗಳು ಬರುವಾಗ ಆಲೋಚನೆ ಮಾಡಬೇಕು. ಈಗ ನಾನೊಂದು 2 ವರ್ಷ 3 ವರ್ಷ ಹಿಂದೆ ಹೋಗಬೇಕಾದ್ರೆ ಟ್ಯಾಬ್ಲೋದ ವಿಷಯದಲ್ಲಿ ಮಾತಾಡಿದವರು, ನಾರಾಯಣ ಗುರುಗಳು ಹಾಗೆ ಮಾಡಿದ್ರು ಅಂತ ಹೇಳಿದವರು ಇವತ್ತು ಯಾಕೆ ಬಾಯಿ ಬಿಚ್ಚುತ್ತಾ ಇಲ್ಲ? ಯಾರಿಗೂ ಏನು ಬಾಯಿ ಬರ್ತಾ ಇಲ್ವಾ? ಅಥವಾ ಏನಾದರೂ ಮೌನವ್ರತ ತಗೊಂಡಿದ್ದಾರೆ ಅಂತೇಳಿ ನನಗೆ ಒಂದು ಅನುಮಾನ. ಅದಕ್ಕೆ ಒಂದು ಆ ಸಮಯದಲ್ಲಿ ಮಾತಾಡಿದವರು ಇವತ್ತೊಂದು ಸ್ಪಷ್ಟನೆಯನ್ನು ಕೊಡಬೇಕು. ನಾನು ಹೇಳುವಂತದ್ದು, ನಾರಾಯಣ ಗುರುಗಳನ್ನು ಅವತ್ತು ಇವರ ಸಿದ್ಧಾಂತದವರು ಕೇರಳದಲ್ಲಿ ಇವರ ಎಡಪಂಥೀಯರು ಅಂತೇಳಿ ಅವರು ಒಪ್ಪಿಕೊಂಡ್ರಲ್ಲ. ಎಡಪಂಥೀಯರು ಅವತ್ತು ಕೇರಳದಲ್ಲಿ ನಾರಾಯಣ ಗುರುಗಳ ಮೂರ್ತಿಯನ್ನು ತಲೆಯನ್ನು ಕಟ್ಟು ಮಾಡಿ ಎಳ್ಕೊಂಡು ಹೋದ್ರಲ್ಲ, ಅಂಥವ್ರು ಇವತ್ತು ನಾರಾಯಣ ಗುರುಗಳನ್ನು ಫೋಟೋವನ್ನು ಹಾಕುವುದಾದ್ರೆ ನಾವು ಎಲ್ಲವನ್ನು ನೋಡಿ ಸುಮ್ಮನೆ ಇರಬೇಕಾ? ಪಕ್ಷ ಮತ್ತೆ ನಾವು ಕಮ್ಯುನಿಟಿ ಸುಮ್ಮನೆ ಇರಬೇಕಾ? ಒಂದನೇದು. ಕೋಟಿ ಚೆನ್ನೈಯರ ಗರಡಿಯನ್ನು ಇವತ್ತು ಬಿಲ್ಲವರು ಮಾತ್ರ ನಡೆಸ್ತಾ ಇಲ್ಲ. ಇವತ್ತು ಗರಡಿ ಜೈನರ ಹತ್ರ ಇದೆ, ಬಂಟರ ಹತ್ರ ಇದೆ, ಬಿಲ್ಲವರ ಹತ್ರ ಇದೆ. ಅವರು ಎಲ್ಲರಿಗೂ ಆರಾಧ್ಯರೇ. ಒಂದು ವರ್ಗ ಒಂದು ಆರಾಧನೆ ಮಾಡ್ತಾ ಇದೆ ಅಂತೇಳಿ ಅಷ್ಟೇ, ಜಾಸ್ತಿಯಾಗಿ ಆರಾಧನೆ ಮಾಡ್ತಾರೆ. ಬಟ್ ಎಲ್ಲ ಕಮ್ಯುನಿಟಿಯಲ್ಲಿ ಗರಡಿಯನ್ನು ನಡೆಸ್ತಾ ಇದ್ದಾರೆ, ಅವರಿಗೂ ಸಹ ನೋವಾಗಿದೆ. ಇಂಥ ಪ್ರಕ್ರಿಯೆಗಳು ನಿಲ್ಲಬೇಕು. ಆರಾಧ್ಯ ವ್ಯಕ್ತಿಗಳನ್ನು ಇಂಥದಕ್ಕೆ ಬಳಸಿಕೊಳ್ಳುವುದಾ? ಟಿಪ್ಪುವಿನ ಜೊತೆಗೆ ಹಾಕುವುದಾ? ಟಿಪ್ಪುವಿನ ಜೊತೆಗೆ ಇಂಥವರನ್ನು ಫೋಟೋ ಹಾಕುವುದಾ? ಅದು ತಮ್ಗಳಿಗೆ ಬೇಸರ ಅಲ್ಲ. ಏನು ಸಪರೇಟ್ ಇವರು ಹಾಕೊಂಡಿದ್ದಾರೆ, ಆರಾಧನೆ ಮಾಡ್ತಾರೆ, ಅದು ಬೇರೆ ವಿಷಯ. ಎಲ್ಲರೂ ಒಟ್ಟಿಗೆ ಇದು ರಾಜಕೀಯವಾಗಿ ಸಹ ಹಾಕುದೆಯಾ? ನಮ್ಗೆ ನಾನು ಆಗ್ಲೇ ಹೇಳಿದಾಗೆ ನಾರಾಯಣ ಗುರುಗಳು 1908ರಲ್ಲಿ ಕುದ್ರೋಳಿಗೆ ಬಂದ್ರು, ಅಲ್ಲಿ ಜಾಗ ತೋರಿಸಿದ್ರು, 4 ವರ್ಷ ದೇವಸ್ಥಾನ ಆಗ್ಲಿಕ್ಕೆ ಆಯ್ತು. 1912ರಲ್ಲಿ ದೇವಸ್ಥಾನ ಆಯ್ತು ಬಿಲ್ಲವರಿಗೆ. ಅದಕ್ಕಿಂತ ಮುಂಚೆ ಇದ್ದದ್ದು ಗರಡಿಗಳೇ. ನಮಗೆ ಆರಾಧನೆಯ ಕ್ಷೇತ್ರ ಗರಡಿ. ಅಂತ ಗರಡಿಯ ಪ್ರಾಮುಖ್ಯತೆಯನ್ನು ಇವತ್ತು ಇವರು ಬೀದಿಗೆ ತರ್ತಾರೆ ಅಂತ ಹೇಳಿದ್ರೆ ನಾವು ಸಹ ಬೀದಿಗಿಳಿಬೇಕಲ್ಲ, ನಾವು ಹೋರಾಟ ಮಾಡಲೇಬೇಕಲ್ಲ. ಇದು ತಮ್ಮ ಆಕ್ಷೇಪ, ತಮ್ಮ ಆಕ್ರೋಶ, ತಮ್ಮ ಬೇಸರ ಇರುವಂತದ್ದು. ಸರಿ, ಇದಕ್ಕೆ ನಮ್ಮ ವಿರೋಧ ಇದ್ದೇ ಇದೆ. ಯಾರು ಬೆಂಬಲಿಸುವುದಿಲ್ಲ, ನಾನು ಅಂತೇಳಿ ಅಲ್ಲ. ಯಾರು ಒಬ್ಬ ಒಂದು ಪ್ರಜ್ಞಾವಂತರಿದ್ದಾರೆ ಅದನ್ನು ಬೆಂಬಲಿಸುವುದಿಲ್ಲ. ನಾವಂತೂ ಬೆಂಬಲಿಸಲಿಕ್ಕೆ ಅದನ್ನು ಕಟ್ಟ ವಿರೋಧ ಮಾಡ್ತೇವೆ ನಾವು. ಎಸ್ ಸರ್, ಬರ್ತೇನೆ. ಜೊತೆಗೆ ಮುನೀರ್ ಕಾಟಿಪಾಳ್ ಜೊತೆ ಕೇಳಬೇಕು, ಮಾತಾಡಬೇಕು. ಜೊತೆಗೆ ಬಿಫೋರ್ ದಟ್ ಜನರ ಕರೆಗಳಿವೆ. ಹಲೋ ಸರ್, ನಮಸ್ತೆ. ಜನರು ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ? ಎಸ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸಂಜಯ್ ಕೊಟ್ಟಾರಿ. ಸಂಜಯ್ ಕೊಟ್ಟಾರಿ, ಎಸ್ ಸರ್, ಮಾತಾಡಿ ಸರ್. ಯಾನ್ ಈ ವಿಷಯಕ್ಕೆ ಪರಲತ್ತು ವಿರೋಧಲತ್ತು ಅಂಡ್ ಎನ್ನ ಒಂದೇ ಪ್ರಶ್ನೆ. ಲಾಸ್ಟ್ ಟೈಮ್ ಸುರತ್ಕಲ್ ಚೈತ್ರ ಕುಂದಾಪುರ ಕೋಟಿ ಚೆನ್ನೈರ್ನ ಆಯುಧ ಸುರಿಯಾನು ಹಲವಾರು ಹೋಲಿಕೆ ಮಲ್ಪನಾಗ ಮುಕ್ಕುಲ್ ಒಲ್ಪ ಇರ್ತೇರಿ. ಈತ ಬಿಟ್ಟು ಪುರ ಮಲ್ಪನಾಕಲು ಅಪದ ಒಲ್ಪ ಇರ್ತೇರಿ ನನ್ನ ನಿಜ ಪ್ರಶ್ನೆ. ಅಕ್ಲಿಗ ಇಷ್ಟ ಕಳಕಲ್ಲಿ ಇತ್ತಿನಾಗ ಅಪದ ಅಕಲು ಹೋಲಿಸ್ತೇವೆ. ಎಸ್, ಅವು ಇರೋ ಪ್ರಶ್ನೆ ಅದೇ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸಲ್ಮೇಲು ಕೊಡಂಜಿ ಕಾಲರ್ ಇಲ್ಲರು. ಹಲೋ ಸರ್, ನಮಸ್ಕಾರ. ಓಕೆ, ಬಿಫೋರ್ ದಟ್ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಆ ಬಗ್ಗೆ ಕೇಳಬೇಕು. ಬಿಫೋರ್ ದಟ್ ಎಸ್ ಸರ್, ಮುನೀರ್ ಕಾಟಿಪಾಳ್ ಅವರೇ, ಆ ಒಂದು ಒಂದ್ಸಲ ಪೋಸ್ಟರ್ ಅನ್ನ ಪ್ಲೇ ಮಾಡಿ. ಯಾಕಂದ್ರೆ ಇವರ ಆರೋಪ ಇರುವಂಥದ್ದು, ರಾಧಾಕೃಷ್ಣ ಅವರು ಹೇಳುವಂಥದ್ದು ನಮ್ಗಳಿಗೆ ಮನಸ್ಸಿಗೆ ಘಾಸಿ ಆಗಿದೆ, ಬೇಸರ ತಂದಿದೆ. ಯಾಕೆ ಬೇಸರ ತಂದಿದೆ ಅಂತ ಬಂದಾಗ ಅಲ್ಲಿ ಎಲ್ಲರೂ ಕೂಡ ಉಳಿದಂಥ ಸ್ವಾತಂತ್ರ್ಯ ಹೋರಾಟಗಾರರು, ಜೊತೆಗೆ ಏನು ಮಹಾನ್ ಪುರುಷರು ಏನಿದ್ದಾರೆ ಎಲ್ಲರೂ ಕೂಡ ಮೇಲಿನ ಭಾಗದಲ್ಲಿದ್ದಾರೆ. ಆದರೆ ನಾವು ಆರಾಧನೆ ಮಾಡುವಂತಹ ಇತಿಹಾಸಗಳಿರುವಂಥದ್ದು, ಜೊತೆಗೆ ಗರಡಿಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡ್ಕೊಂಡು ಬರುವಂತಹ ಅವಳಿ ವೀರ ಪುರುಷರು, ತುಳುನಾಡಿನ ಅವಳಿ ವೀರ ಪುರುಷರು ಬಹಳಷ್ಟು ಕೆಳಭಾಗದಲ್ಲಿದ್ದಾರೆ. ಕೆಳಭಾಗಕ್ಕೆ ಅವರುಗಳನ್ನು ತಳ್ಳಿದ್ದೀರಾ, ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಕೂಡ ಕೆಳಭಾಗಕ್ಕೆ ತಳ್ಳಿದ್ದೀರಾ. ಆ ಒಂದು ಸ್ಥಳ ಸೂಕ್ತವೇ ಅನ್ನುವಂಥದ್ದು ಪ್ರಶ್ನೆ. ಮೊದಲನೇದಾಗಿ ಅವರ ಆಕ್ಷೇಪ ಇರುವಂಥದ್ದು
ರಾಜ್ಯ ಮಟ್ಟದ ತಮ್ಮ ಸಮ್ಮೇಳನ, ರಾಜಕೀಯ ಸಂಘಟನೆ ಒಂದು ಸಮ್ಮೇಳನದಲ್ಲಿ ಇದನ್ನ ಬಳಸಿಕೊಂಡದ್ದೇ ಒಂದು ಆಕ್ಷೇಪ ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ತಾವುಗಳು ಏನು ಈ ರೀತಿ ದೈವದೇವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತೀರಿ, ಅಷ್ಟು ನಂಬಲ್ಲ ಅಂತ ಬಂದಾಗ ಅದನ್ನು ಕೂಡ ತಾವು ಬಳಕೆ ಮಾಡಿದ್ರೆ. ನಮ್ದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಬರುವಂತದ್ದು, ಈ ರೀತಿ ಆ ಸ್ಥಾನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಜೊತೆಗೆ ಕೋಟಿ ಚೆನ್ನರನ್ನ ಹಾಕಿದ್ದೀರಿ ಅನ್ನುವಂಥದ್ದು ಮೂರನೇ ಪ್ರಶ್ನೆ. ನಿಮ್ಗೆ ಇದೆಲ್ಲವೂ ಕೂಡ ಬೇಸರ ತಂದಿದೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ನಮ್ಮ ದೈವ ದೇವರುಗಳನ್ನ ಬಳಕೆ ಮಾಡಿದ್ದೇ ತಪ್ಪು ಅನ್ನೋಂಥದ್ದು ಇನ್ನೊಂದು ಪ್ರಶ್ನೆ. ನೋಡಿ, ಇಲ್ಲಿ ಬೇಸರ ಆಗಿರುವಂತಹದ್ದು ಬಿಜೆಪಿಯವರಿಗೆ ಮತ್ತು ಬಿಜೆಪಿಯಲ್ಲಿ ನಾಯಕತ್ವ ಮತ್ತು ಬೇರೆ ಬೇರೆ ಸ್ಥಾನಮಾನಗಳನ್ನು ಹೊಂದಿರುವಂಥ ಬಿಲ್ಲವ ಸಮುದಾಯದ ರಾಧಾಕೃಷ್ಣರು, KT ಸುವರ್ಣರು ಮಾತಾಡಿದ್ದಾರೆ. ಗೊತ್ತಾಯ್ತಲ್ಲ, ಬಿಲ್ಲವ ಸಮುದಾಯ ಈ ಕುರಿತು ಇನ್ನೂ ಕೂಡ ಸರಿಯಾದಂಥ ರೀತಿಯಲ್ಲಿ ಏನು ನಮಗೆ ಬಹಿರಂಗ ಚರ್ಚೆಗೂ ಕೂಡ ಅವರು ಏನು ಈ ಕುರಿತು ಬಂದಿಲ್ಲ. ಯಾಕಂದ್ರೆ ಇದು ಚರ್ಚೆ ಮಾಡಬೇಕಾದಂಥ ವಿಚಾರ ಕೂಡ ಅಲ್ಲ ಅನ್ನುವಂಥ ತಿಳುವಳಿಕೆ ಅವರಿಗೂ ಕೂಡ ಇದೆ. ಇಲ್ಲಿ ಬಹಳ ಪ್ರಧಾನವಾಗಿ ಅದೊಂದು ಕೊಲಾಜ್ ಫೋಟೋ ಗ್ರೂಪ್, ಬೇರೆ ಬೇರೆ ಸಪರೇಟ್ ಫ್ಲೆಕ್ಸ್ಗಳಿದೆ, ಅದು ನೀವು ತೋರಿಸಿದ್ದೀರಿ. ಬೇರೆ ಬೇರೆ ಎಲ್ಲಾ ವ್ಯಕ್ತಿಗಳಿದೆ, ಅವ್ರದ್ದೆಲ್ಲರನ್ನು ಸೇರಿ ಒಂದು ಕೊಲಾಜ್ ಮಾಡಿದ್ದೀರಿ. ಅದರಲ್ಲಿ ಕೊಲಾಜಿನಲ್ಲಿ ಮೇಲೆ ಕೆಳಗೆ ಮಧ್ಯ ಸೈಡ್ ಅಂತಿಲ್ಲ. ಹಂಗೆ ನೋಡಿದ್ರೆ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಕೂಡ ಕೆಳಗಡೆ ಇದ್ದಾರೆ. ಮತ್ತೆ ಇನ್ನೊಂದು ಲೆಕ್ಕದಲ್ಲಿ ನೋಡಿದ್ರೆ ಕೋಟಿ ಚೆನ್ನಯ್ಯರು ಫ್ರಂಟ್ ಅಲ್ಲಿ ಇದ್ದಾರೆ. ಫ್ರಂಟ್ ನಿಮ್ಗೆ ಫೋಟೋ ಹಾಕಿದ್ರೆ ಗೊತ್ತಾಗ್ತದೆ. ಕೆಳಗೆ ಅನ್ನೋದಕ್ಕಿಂತ ಫ್ರಂಟ್ ಎದುರುಗಡೆಯಲ್ಲಿ ಅವರಿದ್ದಾರೆ. ಆ ರೀತಿ ಅದನ್ನ ವಾದಕ್ಕೆ ತೆಗೆದುಕೊಳ್ಳುವಂತದ್ರಲ್ಲಿ ಇಲ್ಲ. ಅಂದ್ರೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನುವಂತ ರೀತಿಯಾದಂತ ಮಾತುಗಳು ಅದು ಅಷ್ಟು ಚರ್ಚೆಗೆ ತಗೊಳ್ಬೇಕಾದಂತ ವಿಚಾರ ಅಂತ ನನ್ಗೆ ಅನ್ಸಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರೆ, ಕೋಟಿ ಚೆನ್ನಯ್ಯರು ನಾರಾಯಣ ಗುರುಗಳ ಈಗ ನಾವು ಹಾಕಿದ್ದಕ್ಕೆ ನಮ್ಮ ಭಾವನೆಗಳಿಗೆ ಘಾಸಿ ಆಗಿದೆ, ನಾವು ಹಿಂದುತ್ವದ ಪಕ್ಷ, ನಾವು ಅದರಿಂದಾಗಿ ನಾವು ಅದನ್ನು ವಿರೋಧ ಮಾಡಿಯೇ ಮಾಡ್ತೀವಿ ಅನ್ನೋ ರೀತಿಯಾದಂತಹ ಒಂದು ಬಾಲಿಶವಾದಂತಹ ಒಂದು ವಾದವನ್ನ ರಾಧಾಕೃಷ್ಣರವರು ಇವತ್ತು ಮುಂದಿಡ್ತಾ ಇದ್ದಾರೆ. ಅದರಿಂದಾಗಿ ಗೊತ್ತಾಗುತ್ತೆ ಇದರ ಹಿಂದೆ ಇರುವಂತಹದ್ದು ಒಂದು ರಾಜಕೀಯ ಅಂತ. ನಾವು DYFI ಒಂದು ರಾಜಕೀಯ ಪಕ್ಷ ಅಲ್ಲ, ರಾಜಕೀಯ ಚಿಂತನೆಗಳುಳ್ಳ ಒಂದು ಯುವಜನ ಸಂಘಟನೆ. ಗೊತ್ತಾಯ್ತಲ್ಲ, ಇನ್ನೂ ಬಹಳ ಪ್ರಧಾನವಾಗಿ DYFI ರಾಜಕೀಯ ಪಕ್ಷ ಅಲ್ಲ, ರಾಜಕೀಯ ಚಿಂತನೆಗಳುಳ್ಳ ಯುವಜನ ಸಂಘಟನೆ. DYFI ಬಿಳಿ ಬಾವುಟ, ಕೆಂಪು ನಕ್ಷತ್ರ ಇರುವಂತಹದ್ದು. ಮತ್ತು DYFI ತನ್ನ ಹೆಸರಿನಲ್ಲಿ ಎಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದಿಲ್ಲ. ನಾನು CPM ಪಕ್ಷದಿಂದ ಸ್ಪರ್ಧೆ ಮಾಡಿ ರಾಜಕೀಯ ಚಿಂತನೆಗಳುಳ್ಳ ಸಂಘಟನೆ, ರಾಜಕೀಯ ಚಿಂತನೆಯುಳ್ಳಂತ ಸಂಘಟನೆ. ನಿತಿನ್ ಈಗ RSS ಕೂಡ ಒಂದು ಇದೆ ಅಂತ ಬಂದಾಗ, ಅಥವಾ NSUI ಇದೆ ಅಂತ ಬಂದಾಗ ಪಕ್ಷ ಅಲ್ಲ, ನೀವು ಕೂಡ ನಮ್ DYFI ಮೆಂಬರ್ ಆಗ್ಬಹುದು. ನೀವೇನು CPM ಕಮ್ಯುನಿಸ್ಟ್ ಆಗ್ಬೇಕಾಗಿ ಏನಿಲ್ಲ, ನೀವು ಕೂಡ ಆಗ್ಬಹುದು, ಯಾರು ಕೂಡ ಆಗ್ಬಹುದು. 40 ವರ್ಷ ಒಳಗಡೆ ಇರುವಂತ ಯುವಜನರಿಗೆ ನಾವು ಸದಸ್ಯತ್ವ ಕೊಡ್ತೀವಿ, ಅದು ಬೇರೆ ಪ್ರಶ್ನೆ. ಇಲ್ಲಿ ಇರುವಂತಹದ್ದು ಕೋಟಿ ಬಿಜೆಪಿ, ಅದರಲ್ಲೂ ಬಿಜೆಪಿಗೆ ಏನ್ ನೈತಿಕತೆ ಇದೆ ಇಲ್ಲಿ ಮಾತಾಡುವಂತಹದ್ದು? ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ನೆಲದಲ್ಲಿ ಅತ್ಯಂತ ಹೆಚ್ಚು ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿರುವಂತಹದ್ದು, ಧರ್ಮ ದೇವರುಗಳನ್ನು ಬಳಕೆ ಮಾಡಿರುವಂತಹದ್ದು ಬಿಜೆಪಿ. ಬಟ್ಟೆ ಬ್ಯಾನರು ಅಂತ ಮಾತಾಡಿದ್ರು, ಕಟೌಟ್ ಹಾಕ್ಲಿಕ್ಕೆ ಹೈಕೋರ್ಟ್ ನಿಂದಲೇ ನಿಷೇಧ ಇದೆ ಅಂತ ಮಾತಾಡಿದ್ರು. ಎಷ್ಟೆಷ್ಟು ಕಟೌಟ್ ಯಾವ್ಯಾವ ಪಕ್ಷದವರು ಯಾವ್ಯಾವ ದೇವರ ಬಗ್ಗೆ ಹಾಕಿದ್ದಾರೆ ಅಂತ ಕೂಡ ನಾವು ನೋಡಿದೀವಿ. ಕೊರಗಜ್ಜ ನಡೆಗೆ ನಮ್ಮ ನಡೆ ಅಂತ ಬಜರಂಗ ದಳದವರು ಪಾದಯಾತ್ರೆ ಮಾಡ್ತಾರೆ, ಆವಾಗ ಯಾರು ವಿರೋಧ ಮಾಡ್ಲಿಲ್ಲ ಅಲ್ವಾ? ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟು ಉರಿಡಿ ಫ್ಲೆಕ್ಸ್ ಹಾಕಿದ್ರು ಅಲ್ವಾ? ಅಲ್ಲಿ ಇಂಟೆನ್ಷನ್ಗಳು, ಅಲ್ಲಿ ಉದ್ದೇಶಗಳು ಆ ರೀತಿ ಇತ್ತು. ಅಂದ್ರೆ ಕೊರಗಜ್ಜನಿಗೆ ಅವಮಾನ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಹಾಕಿರುವಂತಹ ಬ್ಯಾನರ್ಗಳು ಅಲ್ಲ, ಪ್ರತಿ ವರ್ಷ ಪಾದಯಾತ್ರೆ ಮಾಡ್ತಾರೆ. ಹೌದೌದು, ಕೊರಗಜ್ಜನಿಗೆ ಅವಮಾನ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಹಾಕಿರುವಂತಹ ಉದ್ದೇಶ ಅಲ್ಲಿದೆ. ಅದ್ರ ಜೊತೆಗೆ ರಾಮ ಮಂದಿರದ ಬಗ್ಗೆ ತಾವು ಹೇಳಿದ್ರೆ, ರಾಮ ಮಂದಿರದ ಒಂದು ಉದ್ದೇಶ ಇದೆ. ಆ ಉದ್ದೇಶ ಆದ್ರೆ ಇಲ್ಲಿ ಏನು ಉದ್ದೇಶ? ಇಲ್ಲಿ ಒಂದು ವೇಳೆ ತಾವುಗಳು ಕೋಟಿ ಚೆನ್ನಯ್ಯರಿಗೋಸ್ಕರ ಒಂದು ಪೂಜೆ ಮಾಡ್ತಾ ಇದ್ರಿ, ಅಥವಾ ಅಲ್ಲಿ ಒಂದು ಭಾವಚಿತ್ರ ಸಾಮೂಹಿಕವಾಗಿ ಪೂಜೆ ಮಾಡ್ತೀರಿ ಅಂತ ಬಂದಾಗ ಯು ದ ರೈಟ್ ಪರ್ಸನ್. ಅಲ್ಲ, ಹೇಳುವಂತದ್ದು ಧರ್ಮ ದೇವರುಗಳನ್ನ ಬಳಕೆ ಮಾಡುವ ವಿಚಾರ ಯಾವ ರೀತಿ ಬಳಕೆ ಮಾಡ್ತೀವಿ ಅಂತ ಬೇರೆ. ಅದೇ ಯಾವ ರೀತಿ ಬಳಕೆ ಮಾಡ್ತೀರಿ ಅನ್ನೋದು ಚರ್ಚೆ ಆಗಿರೋದು. ನಾನು ಬರ್ತೀನಿ. ಈಗ ಬಿಜೆಪಿ ಅವರಿಗೆ ಇರುವಂತದ್ದು ವಿರೋಧ ಇದು, ಗೊತ್ತಾಯ್ತಲ್ಲ. ಇನ್ನು ಕೋಟಿ ಚೆನ್ನಯ್ಯರು ಯಾರು? ಕೋಟಿ ಚೆನ್ನಯ್ಯರು ಈ ನೆಲದಲ್ಲಿ 500 ವರ್ಷಗಳ, ಅವರೇ ಹೇಳಿದ್ರು 500 ವರ್ಷಗಳ ಹಿಂದೆ ಈ ನೆಲದಲ್ಲಿ ಆಗಿ ಹೋದಂತ ಅವಳಿ ವೀರರು, ವೀರ ಪುರುಷರು ಅಂತ ಹೇಳಿದ್ರು. ಅವ್ರು ಮಾಡಿರುವಂತ ಕೆಲಸ ಏನು? ಇಲ್ಲಿ ಆ ಸಂದರ್ಭದಲ್ಲಿ ನಮ್ಮ DYFI ಸಮ್ಮೇಳನದ ಘೋಷಣೆ ಇರೋದು ಕೂಡ ಸಾಮರಸ್ಯ, ಉದ್ಯೋಗ, ಘನತೆಯ ಬದುಕಿನ ಹಕ್ಕಿಗಾಗಿ ಅಂತ. ಅವತ್ತು ಅವರು ಕೂಡ ಘನತೆಯ ಬದುಕಿನ ಹಕ್ಕಿಗಾಗಿ ಹೋರಾಟ ಮಾಡಿರುವಂತದ್ದು ಅಲ್ವಾ? ಭೂಮಿ ಹಕ್ಕು ಸಿಗ್ಬೇಕು, ಒಡೆತನ ಸಿಗ್ಬೇಕು. ನಮ್ಗೆ ಅವಮಾನ ಆಗಿದೆ, ನಮ್ಮ ತಾಯಿಗೆ ನೀವು ಅವಮಾನ ಮಾಡಿದಿರಿ ಮಾತು ಕೊಟ್ಟು, ನಮಗೂ ಕೂಡ ಅವಮಾನ ಮಾಡಿದಿರಿ, ನಿಮ್ಮ ಅರಮನೆಯಲ್ಲಿ ನಮ್ಗೆ ಘನತೆಯಿಂದ ಇರ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಅವರು ಅಲ್ಲಿಂದ ಹೊರ ನಡೆದು ಕಟಪಾಡಿಗೆ ಹೋಗ್ತಾರೆ. ಆ ನಂತರ ಅವರು ಅಲ್ಲಿಂದ ಹೊರಗಡೆ ಬಂದು ಇಡೀ ತುಳುನಾಡು ತಿರುಗಾಡಿ ಗರಡಿಗಳನ್ನ ಕಟ್ಟಿ ಯುವಜನರನ್ನ ಸಂಘಟಿಸ್ತಾರೆ ಆತ್ಮಗೌರವದ ಹೋರಾಟಕ್ಕಾಗಿ, ಒಂದು ಹಕ್ಕಿನ ಹೋರಾಟಕ್ಕಾಗಿ
ಸಂಘಟಿಸಿದ್ದಾರೆ. ಅದರಿಂದಾಗಿ ಅವರ ಆ ಭಾವನೆಗಳನ್ನ, ಅವರ ಉದ್ದೇಶವನ್ನ ನಾವು ಗೌರವಿಸಿ ಇಲ್ಲಿ ಹಾಕಿದೀವಿ. ಯಾವ ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಭಾರತ ದೇಶವನ್ನು ವಿಮೋಚನೆ ಮಾಡಬೇಕು ಅಂತ ಹೇಳಿ ಜಪಾನ್ ಹೊರಗಡೆ ಹೋಗಿ ಸೈನ್ಯ ಕಟ್ತಾರೋ ಹೊರ ದೇಶದಲ್ಲಿ, ಅದನ್ನು ಗೌರವಿಸಿ ನಾವು ಅವರ ಫೋಟೋವನ್ನು ಬಳಸಿದ್ದೀವಿ. ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಕ್ಕೆ ನೇತೃತ್ವವನ್ನು ಕೊಟ್ಟು ತನ್ನ ಪ್ರಾಣವನ್ನೇ ಅಂತಿಮವಾಗಿ ಈ ನಾಡಿನ ಸೌಹಾರ್ದತೆಗಾಗಿ ಬಲಿದಾನ ಮಾಡಿದ್ರು, ಅವರ ಫೋಟೋವನ್ನು ಬಳಸಿದ್ದೀವಿ. ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅವರು 23 ವರ್ಷದಲ್ಲೇ ನೇಣುಗಂಬಕ್ಕೇರಿ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನ ಬಲಿಗೊಟ್ರು ಅಲ್ವಾ. ಅಮರ ಸುಲ್ಯದಂಗೆ ವೀರ ಪುರುಷರು, ನಮ್ಮದೇ ಸುಲ್ಯ ನೆಲದವರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇದೇ ಬಿಕರ್ನಕಟ್ಟೆಯಲ್ಲಿ ನೇಣುಗಂಬಕ್ಕೇರಿದ್ರು, ಅವರ ಫೋಟೋಗಳನ್ನ ಬಳಸಿದೀವಿ. ಕುವೆಂಪು ನಿರಂಕುಶ ಮತಿಗಳಾಗಿ ಬನ್ನಿ ಯುವಜನರೇ ನಿರಂಕುಶ ಮತಿಗಳಾಗಿ ಅಂತ ಹೇಳಿ ಮನುಜ ಮತ ವಿಶ್ವಮತ ಅಂತ ಕರೆ ಕೊಟ್ಟಂತ ಮಹಾನ್ ಕವಿ, ಅವರ ಫೋಟೋವನ್ನ ಬಳಸಿದೀವಿ ನಾವು ಆ ಭಾವನೆಗಳಿಗೆ ಗೌರವ ಕೊಟ್ಟು. ನಾರಾಯಣ ಗುರುಗಳು ತಲ ಸಮುದಾಯಗಳಿಗೆ ಒಂದು ಆತ್ಮಗೌರವ ಬೇಕು ಅಂತ ಹೇಳಿ ದೇವಸ್ಥಾನಗಳನ್ನ ಕಟ್ಟಿ ಅಲ್ಲಿ ಕನ್ನಡಿಯನ್ನ ಇಟ್ಟು ನಿನ್ನನ್ನು ನೀನು ನೋಡಿಕೊ ಅಂತ ಹೇಳಿದವರು, ಒಂದೇ ಮತ ಒಂದೇ ಧರ್ಮ ಒಂದೇ ದೇವರು ಅಂತ ಹೇಳಿದಂತ ಒಬ್ಬ ದಾರ್ಶನಿಕ, ಅವರ ಫೋಟೋವನ್ನು ನಾವು ಬಳಸಿದೀವಿ ಅವರ ಗೌರವ. ಅದೇ ರೀತಿಯಲ್ಲಿ ಕೋಟಿ ಚೆನ್ನಯ್ಯರು ಈ ನೆಲದ ತುಳುನಾಡಿನಲ್ಲಿ ಆತ್ಮಗೌರವದ, ಭೂಮಿಯ ಹಕ್ಕಿನ ಮತ್ತು ಆ ಫ್ಯೂಡಲ್ ವ್ಯವಸ್ಥೆ ವಿರುದ್ಧದ ಹೋರಾಟಕ್ಕೆ ಒಂದು ಆರಂಭದಲ್ಲಿ ಒಂದು ಇದನ್ನ ಅಡಿಪಾಯವನ್ನು ಹಾಕಿಕೊಟ್ಟಂತ ಮಹಾನ್ ನೇತಾರರು ನಮಗೆ. ಅವರ ಆದರ್ಶದ ದಾರಿಯಲ್ಲಿ ಇವತ್ತು ನಾವು ಮುನ್ನಡಿಬೇಕಾಗಿದೆ. ಈ ಆಧುನಿಕ ಕಾಲಘಟ್ಟದಲ್ಲಿಯೂ ಕೂಡ ಭೂಮಿಯ ಹೋರಾಟವನ್ನು ಮುನ್ನಡೆಸಿದ್ದು ಎಡಪಂಥೀಯರೇ. ಅದು ಕಾಮ್ರೇಡ್ ಕೃಷ್ಣ ಶೆಟ್ಟಿ ಇರ್ಬೋದು, ಕಾಮ್ರೇಡ್ MH ಕೃಷ್ಣಪ್ಪ ಇರ್ಬೋದು, ಕಾಮ್ರೇಡ್ ಕಕ್ಕಿಲ್ಲ ಇರ್ಬೋದು, ಇಂಥವರೆಲ್ಲ ಹೋರಾಟವನ್ನು ಮಾಡಿದ್ರು. ಅವರ ಪರಂಪರೆಯನ್ನ ನಾವು ಮುಂದುವರಿಸಿದೀವಿ. ಅದರಿಂದಾಗಿ ಆ ಭಾವನೆಗಳನ್ನ ಗೌರವಿಸಿ ಅವರ ಆದರ್ಶಗಳನ್ನ ಎತ್ತಿ ಹಿಡಿದು ಮಾಡಿದೀವಿ. ಮತ್ತೆ ನಾವೆಲ್ಲ ಅದನ್ನು ತಿರುಚಿಲ್ಲಲ್ಲ. ನಾವು ಬೇರೆ ಏನೋ ಘೋಷಣೆಗಳನ್ನು ಕೊಟ್ಟು ಅಲ್ಲಿವರ ಇದನ್ನು ಬಳಸಿದ್ರೆ ಸರಿ, ಅಂತದ್ದೇನು ಮಾಡಿಲ್ಲ. ಅವರ ಆದರ್ಶಗಳ ದಾರಿಯಲ್ಲಿ, ಅವರ ಘೋಷಣೆಯ ದಾರಿಯಲ್ಲೇ ನಾವು ಅವರನ್ನು ಬಳಸಿದ್ದೀವಲ್ವಾ. ನಾವು ಕೋಟಿ ಜನ ಅವರು ಇಲ್ಲ ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಇವರು ಇಷ್ಟೆಲ್ಲ ಹೇಳುವವರು ಅವಾಗ ಪ್ರಶ್ನೆ ಕೇಳಿದ್ರು, ಅವರ ಸೂರ್ಯವನ್ನ ಇದೇ ಚೈತ್ರಾ ಕುಂದ್ರಾಪುರ ಅಂತ ಹೆಣ್ಮಗಳು ತಲವಾರು ಅನ್ನುವಂತ ರೀತಿಯಲ್ಲಿ ಕನ್ನಡದಾಗ ಇವ್ರಿಗೆ ಏನೂ ಅನಿಸ್ಲಿಲ್ಲ. ಅದೇ ರೀತಿಯಲ್ಲಿ ಇವರದೇ ಬಿಜೆಪಿ ನಾಯಕ ಮೂಡಬಿದ್ರೆ ಅವರೊಬ್ರು ಅವರ ಲಾಸ್ಟ್ ಇವರನ್ನು ಪುಂಡ ಪೋಖರಿಗಳು ಅನ್ನೋ ರೀತಿಯಲ್ಲಿ ಮಾತಾಡಿದ್ದು ಆಡಿಯೋ ರಿಲೀಸ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇವರೇನಾದ್ರೂ ಮಾತಾಡಿದ್ರ, ಬಿಜೆಪಿಯಿಂದ ಅವರನ್ನೇನಾದ್ರು ಕನಿಷ್ಠ ಅಮಾನತ ಆದ್ರೂ ಮಾಡ್ಲಿಲ್ಲಲ್ಲ, ಆವಾಗ್ಲೂ ಮಾತಾಡ್ಲಿಲ್ಲ. ನಾರಾಯಣ ಗುರುಗಳ ಟ್ಯಾಬ್ಲೋವನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವ ಪೆರೇಡ್ ನಿಂದ ಹೊರಗಿಟ್ಟಾಗ ಇವರಲ್ಲಿ ಯಾರು ಮಾತಾಡ್ಲಿಲ್ಲ. ಈಗ ಕೋಟಿ ಜನರನ್ನ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಯಾವ ಇಶ್ಯೂಗಳನ್ನ ಎತ್ತು ಹೋರಾಟ ಮಾಡ್ತಾರೆ ಅಂತ ಹೇಳಿ ನಾವು ಯಾವತ್ತಾದ್ರೂ ಜನರ ಮಧ್ಯೆ ಸಂಘರ್ಷಗಳನ್ನ ಹುಟ್ಟಿ ಹಾಕಿದೀವ? ತಪ್ಪದ ಆರೋಗ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಉದ್ಯೋಗದ ಹಕ್ಕು, ಜನಸಾಮಾನ್ಯರಿಗೆ ಯಾರು ದುರ್ಬಲರಿಗೆ ಅನ್ಯಾಯ ಆದಾಗ ಅದರ ವಿರುದ್ಧ ಹೋರಾಟ ಮಾಡುವಂತ ನಮ್ಗೆ ಕೋಟಿ ಜನರಂತ ಅಂತಹ ಮಹಾನ್ ಒಬ್ಬ ವ್ಯಕ್ತಿಗಳ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ ಐಕಾನ್ಗಳ ಫೋಟೋಗಳನ್ನು ಬಳಸುವಂತ ಒಂದು ಇದು ನಮ್ಗೆ ಇಲ್ವಾ? ಹಕ್ಕಿಲ್ವಾ? ಕೋಟಿ ಜನರನ್ನು ನಾವು ಗೌರವಿಸಬಾರ್ದಾ? ತಾಯಿ ಬೈದತಿಯನ್ನು ನಾವು ಗೌರವಿಸಬಾರ್ದಾ? ಹಕ್ಕಿಲ್ವಾ? ಅವ್ರದ್ದು ಮುಗಿಲಿ ಮುಗಿದ್ರಂತೆ. ನಾನು ಕೇಳೋದು ಕೋಟಿ ಚೆನ್ನಯ್ಯವರು ಮಾಡಿರುವಂತಹ ಈ ಸಂಘರ್ಷ, ಈ ಹೋರಾಟವನ್ನು ಗೌರವಿಸಿ ನಾವು ಕೂಡ ಕೋಟಿ ಚೆನ್ನಯ್ಯರ ದಾರಿಯಲ್ಲಿ ಚಳವಳಿಯನ್ನು ಕಟ್ತೀವಿ. ಇಲ್ಲಿ ಆತ್ಮಗೌರವದ ಘನತೆ ಕಲ್ಕೊಂಡು ಬದುಕ್ತಾ ಇರುವಂತ ಯುವಜನರಿಗೆ ಒಂದು ಆತ್ಮಗೌರವದ ಉದ್ಯೋಗ, ಬದುಕು, ಶಿಕ್ಷಣ, ಆರೋಗ್ಯಕ್ಕಾಗಿ ಹೋರಾಟ ಮಾಡುವಾಗ ನಮ್ಗೆ ಕೋಟಿ ಚೆನ್ನಯ್ಯರು ಪ್ರೇರಣೆ ಆಗ್ತದೆ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳಿದ್ರೆ ತಪ್ಪಲ್ವಾ? ಎಸ್ ಸರ್ ಉತ್ತರ ಬೇಕಾಗಿದೆ. ಯಾಕಂತ ಬಂದಾಗ ಏನ್ ತಪ್ಪಿದೆ, ನಾವು ಅದೇ ದಾರಿಯಲ್ಲಿ ಹೋಗ್ತಾ ಇದೀವಿ ಅನ್ನೋದು ಅವರುಗಳ ವಾದ ಆಗಿದ್ದಾಗ ನಾವು ಬಳಕೆ ಮಾಡಬಾರ್ದು ಅನ್ನೋದು ಅವರ ತಿಳುವಳಿಕೆಗೆ ಸರಿಯಾಗಿ ಅವರು ಮಾತಾಡಿದ್ದಾರೆ. ಈಗ ಬೇಲಿಯ ಹೂವಿಗೂ ಪಿಂಗಾರ ಹೂವಿಗೂ ವ್ಯತ್ಯಾಸ ಇಲ್ವಾ? ಕೋಟಿ ಚೆನ್ನಯ್ಯರು ಆರಾಧ್ಯ ದೈವ ಸ್ವಾಮಿ, ಕರಡಿಯಲ್ಲಿ ಇರಬೇಕಾದವರು. ಈಗ ಯಾರು ಸ್ವಾಮಿಗಳ ಫೋಟೋ ಹಾಕ್ತಾರೆ, ಇನ್ನೊಬ್ಬರದ ಫೋಟೋ ಹಾಕ್ತಾರೆ, ದಾರ್ಶನಿಕರ ಫೋಟೋ ಹಾಕ್ತಾರೆ, ಇವರು ಆರಾಧ್ಯರು. ನಾಳೆ ಇನ್ನೊಂದು ದೈವದ ಫೋಟೋ ಇವರು ಹಾಕ್ತಾರ? ನನ್ನ ಪ್ರಶ್ನೆ, ನಾನು ಕೇಳುವಂಥದ್ದು, ಅವರಿಗೆ ನಾವು ನೇಮ ಮಾಡ್ತೇವೆ ಅಲ್ವಾ, ಗರಡಿಯಲ್ಲಿ ನೇಮೋತ್ಸವ ಆಗ್ತದೆ, ಇನ್ನೊಂದು ನೇಮೋತ್ಸವ ಆಗುವ ದೈವದ ಫೋಟೋವನ್ನು ಇವರು ನಾಳೆ ಹಾಕ್ತಾರ? ಉತ್ತರ ಕೊಡಬೇಕು ಜನರಿಗೆ. ಇವತ್ತು ಹಾಕಿದಾರಲ್ಲ, ಏನು ಇವರು ಕೋಟಿ ಚೆನ್ನಯ್ಯರು ಅಂತ ಹೇಳಿದ್ರೆ ಖಾಲಿ ಮನುಷ್ಯರು ಅಂತ ಎಣಿಸಿದಾರ? 500 ವರ್ಷದ ಹಿಂದೆ ಸಮಾನತೆಗಾಗಿ ಹೋರಾಡಿದವರು ಅಂತ ಎಣಿಸಿದಾರ? ಇವತ್ತು 260 ಗರಡಿಗಳಲ್ಲಿ, ಅದಕ್ಕಿಂತಲೂ ಜಾಸ್ತಿ ಗರಡಿಗಳಲ್ಲಿ ಆರಾಧ್ಯವಾಗುವಂಥ ದೇವರನ್ನ ಇವರದ್ದು ಪೋಸ್ಟರಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಅದನ್ನು ನೋಡಿ ನಾವು ಸುಮ್ಮನೆ ಇರಬೇಕಾ? ಅದಕ್ಕೆ ನಮಗೆ ರಾಜಕೀಯದ ಬಣ್ಣ ಬಳಿತಾರೆ, ಇರಲಿ, ತೊಂದರೆ ಇಲ್ಲ. ಆದರೆ ನಾವು ಕೇಳುವುದನ್ನು ಕೇಳಬೇಕಲ್ಲ. ನಾಳೆ ನೀವು ಕೇಳಲಿಲ್ಲ ಅಂತೇಳಿ ನಮ್ಮನ್ನು ಜನ ಕೇಳಬಾರ್ದಲ್ಲ. ಇವತ್ತು ನಾವು ಒಂದು ಉತ್ಸವದ ರೀತಿಯಲ್ಲಿ, ಈಗ ಎಲ್ಲರೂ ಕಂಡಿದ್ದಾರೆ, ತುಳುನಾಡಿನಲ್ಲಿ ಕೋಟಿ ಚೆನ್ನಯ್ಯರ ಆರಾಧನೆ ಆಗ್ತದೆ. ಅವರನ್ನು ತಂದೊಂದು ಫ್ಲೆಕ್ಸ್ ಅಲ್ಲಿ ಒಂದು ಸಮ್ಮೇಳನಕ್ಕೆ ಸೀಮಿತ ಮಾಡುವುದು ಅಂತ ಹೇಳಿದ್ರೆ ನಿಮಗೆ ಜನರ ಕೊರತೆ ಉಂಟಾ?
ನಿಮ್ಮ ಪ್ರೋಗ್ರಾಮ್ ಟೇಕ್ ಆಫ್ ಆಗ್ಲಿಲ್ವಾ, ಅದಕ್ಕೋಸ್ಕರ ವಿವಾದವನ್ನು ನೀವು ಸೃಷ್ಟಿ ಮಾಡಿದ್ರಾ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈಗ ಪ್ರಚಾರ ಸಿಗದಿದ್ರೆ ಅಪಪ್ರಚಾರಕ್ಕೆ ಹೋಗುವುದು ಜನರು. ಒಬ್ಬರು ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ದೊಡ್ಡವರನ್ನು ಬೈಬೇಕು, ಇದು ಅಂತ ಒಂದು ತಂತ್ರಗಾರಿಕೆ. ಅದಕ್ಕೋಸ್ಕರ ಕೋಟಿ ಚೆನ್ನೈರನ್ನು ಬಳಸಿದ ಯಾಕೆ ನೀವು ಬೇರೆ ವಿಧಾನಗಳನ್ನು ಬಳಸಿ ನಿಮ್ಮ ಪ್ರಚಾರವನ್ನು ಬೇರೆ ರೀತಿಯಲ್ಲಿ ಮಾಡಿ. ನಮ್ಮ ಆರಾಧ್ಯ ದೈವವನ್ನು ನೀವು ಯಾಕೆ ಬೀದಿಗೆ ತಂದ್ರಿ, ನಿಮ್ಮ ಫ್ಲೆಕ್ಸ್ ಅಲ್ಲಿ ಪೋಸ್ಟರ್ ಅಲ್ಲಿ ಯಾಕೆ ಹಾಕಿದ್ರಿ? ಅವತ್ತು ಟ್ಯಾಬ್ಲೋದ ವಿಷಯದಲ್ಲಿ ನೀವು ಮಾತಾಡಲಿಲ್ಲ ಹೇಳಿದ್ರೆ ಮಾತಾಡಿದವರು ಇವತ್ತು ಎಲ್ಲಿದ್ದಾರೆ? ಅವತ್ತು ಪುಟಗಟ್ಟಲೆ ಗಂಟೆಗಟ್ಟಲೆ ಮಾತಾಡಿದವರು ಇವತ್ತು ಎಲ್ಲಿದ್ದಾರೆ? ನಾನು ಕೇಳುವಂಥದ್ದು ಅದು ನಮ್ಮ ಆರಾಧ್ಯ ದೈವ, ನಾವು ನೀಡುವಂಥದ್ದು ದೈವ, ಅದನ್ನು ಇವತ್ತು ಪೋಸ್ಟರ್ ಅಲ್ಲಿ ಹಾಕುದು ಅಂತ ಹೇಳಿದ್ರೆ ನಾವು ಕೇಳಲಿಕ್ಕಿಲ್ವಾ? ನಾವು ಇನ್ನೊಂದು ಧರ್ಮದ ದೇವರನ್ನು ತಂದು ಇಡ್ತಾರೆ ಇವರು, ನಾಳೆ ಇನ್ನೊಂದು ಧರ್ಮದ ಏನು ಸುಮಾರು ಧರ್ಮ ಇದೆ ಅಲ್ಲ, ಅದರ ದೇವರನ್ನು ತಂದು ಇಡ್ತಾರೆ ಇವರು. ಅದನ್ನು ಯಾರು ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡಿದ್ರೆ ರಾಜಕೀಯವ? ಇಷ್ಟು ದೊಡ್ಡ ಒಂದು ಗಂಭೀರವಾದಂತಹ ತಪ್ಪುಗಳನ್ನು ಮಾಡಿ ನಾವೇನು ತಪ್ಪೇ ಮಾಡಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಅದು ಇದು ಇದು ಅದು ಅಂತೇಳಿ ಹೇಳಿದ್ರೆ ಅಲ್ಲಿಗೆ ಮುಗಿಯುವುದಿಲ್ಲ. ಎಲ್ಲರ ಭಾವನೆಗಳಲ್ಲಿದೆ, ಎಲ್ಲರ ಚಿಂತನೆಗಳಿದ್ದೆ. ಇವರ ಸಿದ್ಧಾಂತವೇ ಬೇರೆ, ಇವರು ಮಾಡಿದ್ದೇ ಬೇರೆ. ಇವರು ದೇವರನ್ನು ನಂಬದವರು ಅಂತೇಳಿ ಇವರು ಒಂದು ಕಡೆ ಹೇಳಿದವರು, ಕಾಯಕವೇ ಕೈಲಾಸ, ಸರಿ ಅದು ಬೇಕು ಇರ್ಲಿ, ಆದ್ರೆ ಇದು ಯಾಕೆ ಇವತ್ತು ಇದು ಯಾಕೆ ಜನರ ಭಾವನೆಗಳನ್ನು ಕೆರಳಿಸಿದ್ದ ಅಥವಾ ಜನರ ಭಾವನೆಯನ್ನು ಅವಮಾನಿಸಿದ್ದ? ಯಾವುದಕ್ಕೆ ನಮ್ಗೆ ಉತ್ತರ ಬೇಕು. ಎಸ್, ಮುನೀರ್ ಕಾಟಿಬಳದೆ ಇಷ್ಟೇ ವಿಚಾರ. ಯಾಕಂದ್ರೆ ತಾವು ಹೇಳಿದ್ದು ಸರಿ, ತಮ್ಮ ಪ್ರಕಾರ ತಮ್ಮ ವಾದ ಸರಿ ಇರಬಹುದು. ಯಾಕಂದ್ರೆ ಆದರ್ಶ ನನ್ನ ಕ್ಲಾರಿಟಿ ಬೇಕಾಗಿದೆ. ಅಂದ್ರೆ ತಾವುಗಳಲ್ಲಿ ಕೋಟಿ ಜನರ ಬಳಕೆ ಮಾಡಿರುವಂಥದ್ದು ಅವರು ಕೇವಲ ಸಮಾಜ ಸುಧಾರಕರು ಅಥವಾ ಆದರ್ಶ ಪುರುಷರು ಅಂತ ಹೇಳಿಯಾ, ಅಥವಾ ತಮ್ಗೆ ಗೊತ್ತಿದೆಯಾ, ಒಂದು ಕಲ್ಪನೆ ಇದೆಯಾ, ಒಂದು ಧರ್ಮದವರು, ಹಿಂದೂ ಧರ್ಮದವರು ಇವರುಗಳನ್ನು ದೈವವಾಗಿ ದೇವರಾಗಿ ಆರಾಧನೆ ಮಾಡ್ತಾರೆ, ಅಲ್ಲಿ ಶಕ್ತಿಯನ್ನು ಕಾಣ್ತಾರೆ ಅನ್ನುವಂಥ ತಮ್ಗಳಿಗೆ ಗೊತ್ತಿದ್ರೂ ಕೂಡ ತಾವು ಈ ರೀತಿ ಬಳಕೆ ಮಾಡಿದ್ರಾ, ಅಥವಾ ಯಾವ ರೀತಿ ಯಾವ ಆ್ಯಂಗಲ್ನಲ್ಲಿ ಬಳಕೆ ಮಾಡಿದ್ರೆ? ಯಾಕಂದರೆ ಅವರುಗಳ ದೈವ ಆ ಹಿಂದೂ ಧರ್ಮದ ಒಂದು ದೈವ, ಹಾಗಿದ್ದಾಗ ಅತ್ಯಂತ ಶ್ರದ್ಧಾಭಕ್ತಿನ ಆರಾಧನೆ ಮಾಡ್ತಾರೆ. ಇದನ್ನ ಕೇವಲವಾಗಿ ಸಮಾಜ ಸುಧಾರಕರಾಗಿ ತೆಗೆದುಕೊಂಡ್ರೆ ಎಷ್ಟು ಸರಿ ಇದೆ ಸಮಾಜ? ನೋಡಿ, DYFI ಯಾವುದು ಒಂದು ಧರ್ಮದ ಆಧಾರದ ಸಂಘಟನೆ ಅಲ್ಲ. DYFI ನಲ್ಲಿ ಎಲ್ಲಾ ಧರ್ಮದ ಆಧಾರದಲ್ಲಿ ಕೋಟಿ ಚೆನ್ನೈರನ್ನ ತೆಗೆದುಕೊಂಡ್ರಿ. ಈಗ ರಾಧಾಕೃಷ್ಣರು ಮತ್ತು ಬಿಜೆಪಿಯವರು ಮಾಡುವಾಗ ಇದು DYFI ಯಾವುದೋ ಮುಸ್ಲಿಂ ಸಂಘಟನೆ ಅನ್ನೋ ರೀತಿಯಲ್ಲಿ ಅವರು ಆರೋಪ ಮಾಡ್ತಾ ಇದ್ದಾರೆ. DYFI ಅನ್ನುವಂಥದ್ದು ಎಡಪಂಥೀಯ ಚಳವಳಿಯ ಒಂದು ಯುವ ವಿಭಾಗ. ಈ ನೆಲದಲ್ಲಿ ಬೇಕಾದಷ್ಟು ಹೋರಾಟ ಚಳವಳಿಗಳನ್ನ ಮಾಡಿದಂತಹ ಒಂದು DYFI ಸಂಘಟನೆಗೆ ಬಹಳ ಸ್ಪಷ್ಟವಾಗಿ ಸಾಮಾಜಿಕವಾಗಿ ಮತ್ತು ಈ ನೆಲದ ನಂಬಿಕೆಗಳ ಬಗ್ಗೆ ಒಂದು ಸ್ಪಷ್ಟವಾದಂತ ತಿಳುವಳಿಕೆ ಇದೆ. ನಾವೇನು ತಿಳುವಳಿಕೆ ಇಲ್ಲದೆ ಕೇವಲ ಒಂದು ಭಾವನಾತ್ಮಕವಾಗಿ ಇದನ್ನೆಲ್ಲ ಹಾಕಿರುವಂತದ್ದೇನಲ್ಲ. ಇಲ್ಲಿ ಒಬ್ಬ ಮೇಲ್ಗಡೆಯಲ್ಲಿ ನೋಡಿ ಬಸವಣ್ಣ ಇದ್ದಾರೆ ಅಲ್ವಾ? ಬಸವಣ್ಣ 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂತ ಮಹಾನ್ ಒಂದು ವ್ಯಕ್ತಿತ್ವ. ಒಂದು ಇಡೀ ಲಿಂಗಾಯತ ಸಮುದಾಯಕ್ಕೆ ಈಗ ಅವರೇ ದೇವರು ಬಸವಣ್ಣನೇ ಅಲ್ವಾ? ಆವಾಗ ಬಸವಣ್ಣನನ್ನ ನೀವು ಯಾರು ಕೂಡ ಬಳಸಬಾರ್ದು ಅಂತ ಅವ್ರು ಹೇಳಿದ್ದಾರೆ ಯಾವತ್ತಾದ್ರೂ? ಹೇಳಲಿಕ್ಕೆ ಸಾಧ್ಯ ಇದೆಯಾ? ಹೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ? ಅಲ್ವಾ? ಎಲ್ಲರೂ ಕೂಡ ಇವತ್ತು ಬಸವಣ್ಣನನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮೊನ್ನೆ ಘೋಷಣೆ ಮಾಡ್ತಲ್ಲ, ಅವ್ರ ಐಕಾನ್ ಅನ್ನೋ ರೀತಿಯಲ್ಲಿ ಘೋಷಣೆಯನ್ನೇ ಮಾಡ್ತು. ಎಲ್ಲರೂ ಅವರ ಫೋಟೋಗಳನ್ನ, ಎಲ್ಲರೂ ಅವರ ವಿಚಾರಗಳನ್ನ ಬಳಸ್ತಾರೆ. ಅದರಿಂದಾಗಿ ಅವರದ್ದು ಫೋಟೋ ಇದೆ. ಈಗ ಅವರೇನು ನಮ್ಮ ನೀವು ಹಾಕಬೇಡಿ ಅಂತ ಹೇಳಿ ಎಲ್ಲ ಖುಷಿ ಅವ್ರಿಗೆ, ನಮ್ಮ ಬಸವಣ್ಣನ ವಿಚಾರಗಳು ಜನರ ಮುಂದೆ ಹೋಗುತ್ತೆ ಅಂತ. ಇವತ್ತು ಕೋಟಿ ಚೆನ್ನೈರನ್ನ ತುಳುನಾಡಿನ ಜನ ಆರಾಧ್ಯರು ಅನ್ನೋ ರೀತಿಯಲ್ಲಿ ಆರಾಧಿಸ್ತಾರೆ. ಅದರಲ್ಲಿ ಅದು ನಮ್ಗೆ ಅರಿವಿದೆ, ನಾವು ಅದನ್ನು ಗೌರವಿಸ್ತೀವಿ. ಆದ್ರೆ ಅವರ ಆರಾಧ್ಯರು ಯಾಕಾದ್ರು, ಹೇಗಾದ್ರು ಅನ್ನುವಂಥದ್ದು ಚರ್ಚೆ ಮಾಡ್ಬೇಕಲ್ಲ ನಾವು. ಸುಮ್ನೆ ಅವರೇನು ಅವತಾರ ಪುರುಷರು ಅನ್ನೋ ರೀತಿಯಲ್ಲಿ ಕೆಳಗಿಳಿದು ಮೇಲಿಂದ ಕೆಳಗಿಳಿದ ದೇವರು ಅಲ್ಲ. ಇಲ್ಲಿ ತಾಯಿ ದೇವಿ ಬೈದ್ಯತೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಅವಳಿ ಮಕ್ಕಳು ಈ ನೆಲದಲ್ಲಿ ಅವರು ತಮ್ಮ ತಾಯಿಗೆ ವಾಗ್ದಾನದಂತೆ ಸಿಗಬೇಕಾದಂತಹ ಜಮೀನಿಗಾಗಿ ತನ್ನ ಅಲ್ಲಿಯ ಭೂಮಾಲಕ ಅಥವಾ ಆ ಪ್ರದೇಶದ ಅರಸನ ಜೊತೆ ಅವರ ಹಕ್ಕಿಗಾಗಿ ಪ್ರಶ್ನೆಯನ್ನ ಎತ್ತಾರೆ. ಭೂಮಿಯನ್ನ ಪಡ್ಕೊಳ್ಬೇಕು ಅನ್ನುವಂತ ಅದಮ್ಯ ಇದರಿಂದ ಅಲ್ಲಿ ವಾದ ವಿವಾದಗಳನ್ನ ಮಾಡ್ತಾರೆ. ಭೂಮಿ ಕೊಟ್ಟಾಗ ಆದಂತ ಅವಮಾನಗಳನ್ನ ಸಹಿಸ್ಲಿಕ್ಕೆ ಆಗದೆ ಅವರು ಅಲ್ಲಿಂದ ಹೊರ ನಡೀತಾರೆ. ಆ ನಂತರ ಅವ್ರು ಇಡೀ ತುಳುನಾಡು ತಿರುಗಾಡ್ತಾರೆ. ಏನ್ ಮಾಡ್ತಾರೆ? ಧರ್ಮ ಪ್ರಚಾರ ಮಾಡಿದ್ದಲ್ಲ ಅವರು. ಅವ್ರು ಯಾವುದೇ ಧರ್ಮ, ನೀವೇ ಇತಿಹಾಸ ತೆಗೆದು ನೋಡಿ, ಕೋಟಿ ಚೆನ್ನೈಯರ ಸೈನ್ಯದಲ್ಲಿ ಬ್ಯಾರಿ ಮುಸಲ್ಮಾನರು ಕೂಡ ಇದ್ರು.
ಇವತ್ತು ಇವರು ಕೋಟಿ ಚೆನ್ನಯ್ಯರು ತಾವು ತಮ್ಮ ಪ್ರಾಣವನ್ನ ಬಲಿದಾನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಯಾವ ಜಮೀನನ್ನು ಅವರು ಪಡ್ಕೊಂಡು ಉಳಿಮೆ ಮಾಡ್ತಾ ಇದ್ದಾರೋ ಆ ಜಮೀನು ಆ ನಂತರ ಅವರ ಸೈನ್ಯದಲ್ಲಿದ್ದಂತ ಬ್ಯಾರಿಕ ಕುಟುಂಬದ ಅಧೀನಕ್ಕೆ ಬರ್ತದೆ. ಅವರು ಧರ್ಮಗಳ ಭೇದ ಮಾಡಲಿಲ್ಲ, ಎಲ್ಲರನ್ನ ಒಟ್ಟು ಸೇರಿಸಿದ್ರು, ತಲ ಸಮುದಾಯಗಳನ್ನ ಒಟ್ಟು ಸೇರಿಸಿದ್ರು, ಆತ್ಮಗೌರವವನ್ನು ಸೃಷ್ಟಿ ಮಾಡಿದ್ರು, ದೈಹಿಕ ಕಸರತ್ತುಗಳನ್ನ ಕಳಿಸಿದ್ರು, ಅವರನ್ನ ಒಂದು ಸಾಮಾಜಿಕವಾದಂತ ಗೌರವದ ಹೋರಾಟಕ್ಕೆ ಅವರನ್ನೆಲ್ಲ ಅಣಿನರಿಸಿದ್ರು. ಅಂತ ಹೋರಾಟವನ್ನ ಮಾಡಿ ಅವರಿಬ್ಬರು ಕೂಡ ಯುದ್ಧ ಭೂಮಿಯಲ್ಲಿ ತಮ್ಮ ಪ್ರಾಣವನ್ನ ಅರ್ಪಿಸಿದ್ರು ಅಲ್ವಾ. ಮರೆಯಲ್ಲಿ ನಿಂತು ಅವರನ್ನ ಬಾಣ ಬಿಟ್ಟು ಕೋಟಿಯನ್ನ ಕೊಂದ ಮೇಲೆ ಆಮೇಲೆ ಆ ನೋವಿನಿಂದ ಹೊರಬರಲಾಗದೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಚೆನ್ನೈ ಕೂಡ ಹೊರಟು ನಿಂತು ಅಲ್ವಾ. ಆ ನಂತರ ಆ ಬಲಿದಾನದ ನಂತರ ಅವರು ಕಾಯ ಮರೆತು ಆ ಮೇಲೆ ಅವರನ್ನ ದೈವವಾಗಿ ಇಲ್ಲಿ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಅವ್ರು ಮಾಡಿದಂತಹ ತ್ಯಾಗಕ್ಕೆ, ಅವ್ರು ಮಾಡಿದಂತಹ ಹೋರಾಟಕ್ಕೆ, ಅವರು ಕೊಟ್ಟಂತಹ ಆ ಒಂದು ಆತ್ಮಗೌರವದ ಹೋರಾಟದ ಒಂದು ಸ್ಫೂರ್ತಿ ಏನಿದೆ, ಆ ಒಂದು ಅಗಾಧವಾದಂತಹ ಶಕ್ತಿಗೆ ಗೌರವ ಕೊಟ್ಟವರನ್ನ ಆರಾಧಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ನಾವು ಅವರ ಆ ಬಲಿದಾನವನ್ನ, ಆ ತ್ಯಾಗವನ್ನ, ಅವರು ಕೊಟ್ಟಂತಹ ಸ್ಫೂರ್ತಿಯನ್ನ 500 ವರ್ಷಗಳ ಹಿಂದೆ ಇಡೀ ಫ್ಯೂಡಲ್ ವ್ಯವಸ್ಥೆ, ಊಲಿಗೆ ಮನೆ ವ್ಯವಸ್ಥೆಯಲ್ಲಿ ಸಿಕ್ಕಿ ನರಳಾಡ್ತಾ ಇದ್ದಂತಹ ಸಮುದಾಯಗಳಿಗೆ ಕೊಟ್ಟ ಆತ್ಮಗೌರವವನ್ನ ನಾವು ಇವತ್ತು ಗೌರವಿಸಬಾರ್ದ, ಇವತ್ತು ಚರ್ಚೆಗೆ ಎತ್ಕೊಳ್ಬಾರ್ದ. ಇವರಿಗೆ ರಾಧಾಕೃಷ್ಣರಿಗೆ ಏನಾಗಬೇಕು, ಕೋಟಿ ಚೆನ್ನಯ್ಯರು ಕೇವಲ ಆರಾಧ್ಯರಾಗಿ ಮಾತ್ರ ಉಳಿಬೇಕು. ಅವರು ಮಾಡಿದಂತ ಸಂಘರ್ಷಗಳು, ಅವರು ಎತ್ತಿದಂತ ವಿಚಾರಗಳು, ಅವರ ತಾಯಿ, ನಮ್ಮೆಲ್ಲರ ತಾಯಿ ದೇಹಿ ಬೈದತಿ ಅವರಿಗೆ ಆದಂತಹ ಅವಮಾನಗಳು, ಅವರ ನೋವುಗಳು ಚರ್ಚೆಗೆ ಬರಬಾರದು. ಒಂದು ದೇಹಿ ಬೈದತಿ ಬಗ್ಗೆ, ಮತ್ತೆ ದೇಹಿ ಬೈದತಿ ಬಗ್ಗೆ ಕೂಡ ಮಾತಾಡಿದಾಗ ಈ KT ಸುವರ್ಣ ಅವರು, ಬಿಲ್ಲವ ಮುಖಂಡರು ಕೂಡ ಹೇಳುವಂತದ್ದು ಅದನ್ನೇ ಅವರು ಮೆನ್ಷನ್ ಮಾಡ್ತಾರೆ. ತಾಯಿ ದೇವಿ ಬೈದತಿಯ ಬಗ್ಗೆ ಅವಮಾನ ಆದಾಗ ಎಲ್ಲೂ ಕೂಡ ತಾವುಗಳು ಮಾತಾಡಿಲ್ಲ, ಆವಾಗ ಸುಮ್ಮನಿದ್ರಿ, ಆವಾಗ ಬೇಕಾಗಿರಲಿಲ್ಲ, ಈಗ ನಿಮ್ಗಳಿಗೆ ಬೇಕಿತ್ತಾ, ಕೋಟಿ ಚೆನ್ನಯ್ಯರು ಬೇಕಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅವಾಗ ಒಬ್ರು ಪ್ರಶ್ನೆ ಮಾಡಿ ಕೇಳಿದ್ರಲ್ಲ, ಕೋಟಿ ಚೆನ್ನಯ್ಯರ ಇವರು ಮಾತಾಡಿದ್ರ ಅಂತ. ಅದೇ ಮೂಡಬಿದ್ರೆ ಬಿಜೆಪಿ ನಾಯಕ ಅವರನ್ನ ಪುಂಡ ಪೋಖರಿ ಅಂತ ಅನ್ನುವ ಮಟ್ಟಕ್ಕೆ ಮಾತಾಡಿದಾಗ ಖಾಸಗಿ ಮಾತಾಡಿದ್ರಂತ. ಯಾವಾಗ ಮಾತಾಡಿದ್ರೆ ಇವಾಗ ಮಾತಾಡಿದ್ರ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ, ಗೊತ್ತಾಯ್ತಲ್ಲ. ಏನ್ ಘಟನೆ ನಡೆದಿತ್ತು, ಅವರನ್ನ ಅವಮಾನ ಮಾಡ್ಲಿಕ್ಕೆ ಅವರನ್ನ ಈ ವ್ಯವಸ್ಥೆ ಪೊಲೀಸ್ ಇಲಾಖೆ ಕಠಿಣವಾದಂತ ರೀತಿಯಲ್ಲಿ ಕಾನೂನು ಕ್ರಮಗಳನ್ನು ತಗೊಂಡಿದೆ. ಯಾರೋ ಪುಂಡ ಪೋಖರಿಗಳು ಮಾಡಿದಂತ ಕೃತ್ಯ ಅದನ್ನು ನಾವು ಖಂಡಿಸಿದೀವಿ ಮತ್ತು ಕಾನೂನಾತ್ಮಕವಾಗಿ ಏನಾಗ್ಬೇಕು ಅಂತ ಅದಾಗಿತ್ತು. ಆದ್ರೆ ಕೋಟಿ ಚೆನ್ನಯ್ಯರನ್ನ ಪುಂಡ ಪೋಖರಿಗಳು ಅನ್ನೋ ರೀತಿಯಲ್ಲಿ ಚಿತ್ರಿಸಿದವರು ಅಂತ ಸಾಮಾನ್ಯರಲ್ಲ, ರಾಜಕೀಯವಾಗಿ ಪ್ರಭಾವಿಗಳು. ಅದೇ ಕೋಟಿ ಚೆನ್ನಯ್ಯರ ಇದನ್ನ ತಲವಾರಿಗೆ ಹೋಲಿಸಿದವರು ಸಾಮಾನ್ಯರಲ್ಲ. ಇವರ ಭಾಷಣದಲ್ಲಿ ಇವರ ಸಿಡಿಲಬ್ಬರದ ಭಾಷಣಗಾರರಂತ ಮಾತುಗಳನ್ನಾಡಿದ್ದು, ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ತಿರಸ್ಕಾರ ಮಾಡಿದ್ದು ಯಾರೋ ಪುಂಡ ಪೋಖರಿಗಳಲ್ಲ, ಕೇಂದ್ರ ಸರ್ಕಾರ. ಅದನ್ನ ಇದಕ್ಕೆ ಹೋಲಿಸುವಂತಹದ್ದೆಲ್ಲ ಸರಿ ಇಲ್ಲ, ಇದು ಸುಮ್ಮನೆ ನೆಪಗಳು. ನಾವ್ ಹೇಳುವಂತದ್ದು, ನಮ್ಗೆ ಅದಮ್ಯವಾದಂತ ಗೌರವ ಇದೆ ಕೋಟಿ ಚೆನ್ನಯ್ಯರ ಮೇಲೆ. ಅವರು ಮಾಡಿದಂತಹ ಸಂಘರ್ಷ ಇವತ್ತು ಕೂಡ ಈ ನೆಲದಲ್ಲಿ ಇನ್ನೂ ಕೂಡ ಅಸಮಾನತೆ ಉಳಿದಿದೆ ಸರ್. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಇಲ್ಲಿ ಗೇಣಿ ಪದ್ಧತಿ ಇತ್ತು, ನಿಮ್ಗೆ ಗೊತ್ತಿದೆ ಅಲ್ವಾ. ಭೂಮಾಲಕರ ಕೆಳಗಡೆ ಜೀತದಾಳುಗಳ ತರ ಬದುಕ್ತಾ ಇದ್ರು ಕೋಟಿ ಚೆನ್ನಯ್ಯರ ಅನುಯಾಯಿಗಳು ಸೇರಿದಂತೆ ಎಲ್ಲ ತಲ ಸಮುದಾಯಗಳು. ಅವರ ಆತ್ಮಗೌರವಕ್ಕಾಗಿ ಹೋರಾಟವನ್ನ ಮಾಡಿದ ಯಾರು ಇಲ್ಲಿ? ಎಡಪಂಥೀಯರಲ್ಲ ಸರ್. ಮುಲ್ಕಿಯಲ್ಲಿ ಚೆನ್ನ ಪೂಜಾರಿಯ ಜಮೀನನ್ನ ಕಿತ್ಕೊಂಡು ಆತ ಬೆಳೆದ ಬೆಳೆಯನ್ನ ಕಟಾವು ಮಾಡಿ ಜಮೀನ್ದಾರ ತಗೊಂಡು ಹೋದಾಗ ಅಲ್ಲಿ ಯಾರು ಸರ್ ಬಂದು 15 ದಿನಗಳ ಕಾಲ ನಿರಂತರ ಹೋರಾಟ 1970ರ ದಶಕದಲ್ಲಿ ಮಾಡಿದ್ದು ಕಾಮ್ರೇಡ್ ಕೃಷ್ಣ ಶೆಟ್ಟರ ನೇತೃತ್ವದಲ್ವಲ್ಲ, ಕಾಮ್ರೇಡ್ MH ಕೃಷ್ಣಪ್ಪ ಅವರವಲ್ಲ, ಒಬ್ಬ ಬಿಲ್ಲವ ಕಮ್ಯುನಿಟಿಯ ನಾಯಕ MH ಕೃಷ್ಣಪ್ಪ ಅವರ ನೆನಪಿದೆಯಾ ಇವರಿಗೆ? ಇವತ್ತು ನಾವು ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದೀವಿ ಅಂತ ಹೇಳ್ತಾರೆ. ನಾರಾಯಣ ಗುರುಗಳ ಕೇರಳದಲ್ಲಿ ಮಾಡಿದಂತ ಹೋರಾಟವನ್ನ, ಚಳವಳಿಯನ್ನ ಮುನ್ನಡೆಸಿದೆ ಅಲ್ಲೇ ಎಡಪಂಥೀಯ ಚಳವಳಿ. ಈಗ ಪಿಣರಾಯಿ ವಿಜಯನ್ ಅದೇ ಸಮುದಾಯದಿಂದ ಬಂದವರು ಅದೇ ಚಳವಳಿಯನ್ನು ಮುಂದುವರಿಸಿದ್ದಾರೆ. ಸುಮ್ಮನೆ ಆರೋಪಗಳಿಗೆ ಆರೋಪ ಅಲ್ಲ, ಒಂದು ಆರೋಗ್ಯಕರವಾದ ಚರ್ಚೆಯನ್ನ ಮಾಡೋಣ. ಕೋಟಿ ಚೆನ್ನಯ್ಯರು ಅವತ್ತು ಏನ್ ಮಾಡಿದ್ರು, ಆ ನಂತರ ಒಂದು 400 ವರ್ಷಗಳ ನಂತರ ನಾರಾಯಣ ಗುರುಗಳು ಏನ್ ಮಾಡಿದ್ರು, ಇವತ್ತು ಈ ಸಮಾಜ ಹೇಗಿದೆ, ಕೋಟಿ ಚೆನ್ನಯ್ಯರಿಂದ ನಾವು ಯಾವುದನ್ನ ಪ್ರೇರಣೆಯನ್ನ ಪಡಿಬೇಕು, ಯಾವ ಆದರ್ಶಗಳನ್ನು ಈ ಕಾಲಕ್ಕೆ ನಾವು ರಿಲೆವೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇವತ್ತು ಚರ್ಚೆ. ಕೇವಲ ಆರಾಧನೆ ಮಾಡುವಂತದ್ದು ಪ್ರಶ್ನೆ ಅಲ್ಲ, ನಾವು ಎಲ್ಲರನ್ನು ಆರಾಧಕರಾಗಿ ನೋಡಬಹುದು, ಆದ್ರೆ ಅವರು ವಿಚಾರಗಳಿದೆಯಲ್ಲ ಅದು ಜನರ ಮಧ್ಯೆ ತಗೊಂಡು ಹೋಗೋದು ಬಹಳ ಮುಖ್ಯ. ಆ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಗೆ ಅತ್ಯಂತ ಉನ್ನತವಾದಂತ ಗೌರವ ಕೋಟಿ ಚೆನ್ನಯ್ಯರ ಮೇಲಿದೆ. ತಾಯಿ ದೇವಿ ಬೈದತಿಯನ್ನ ನಮ್ಮೆಲ್ಲರ ತಾಯಿ ಅಂತ ನಾವು ಭಾವಿಸುವವರು. ತುಂಬಾ ಸಲ ನನ್ನ ಭಾಷಣವನ್ನ ನೀವು ಕೇಳಿರ್ಬೋದು. ಕೋಟಿ ಚೆನ್ನಯ್ಯರ ಫೋಟೋ ಈಗಲ್ಲ ಸರ್, ನಮ್ಮ DYFI ಕಚೇರಿಯಲ್ಲಿ ವರ್ಷಗಳ ಹಿಂದೆ ಹಾಕಿದೀವಿ ನಾವು. ಆರ್ಟನ್ನು ಬಿಡಿಸಿದ್ದೀವಿ, ನೀವು ನಾಳೆ ಬಂದು ನೋಡಿ ಇದೆ. ಅದರಿಂದಾಗಿ ನಾವು ಇದನ್ನು ಗೊತ್ತಿಲ್ಲದೆ ಹಾಕಿರುವಂತದ್ದಲ್ಲ, ನಾವು ಗೊತ್ತಿದ್ದೇ ಹಾಕಿದೀವಿ. ನಮ್ಗೆ ಅವರ ಬಗ್ಗೆ ಇರುವಂತ ಗೌರವದ ಕಾರಣಕ್ಕಾಗಿ ಹಾಕಿದ್ವಿ. ಅದು ಕೂಡ ದೈವ ಅಂತ ಗೊತ್ತಿದ್ರು ಕೂಡ ಹಾಕಿದ್ರಿ.
ದೈವ ಸರಿ, ಅಲ್ಲ, ಬರ್ತೇನೆ. ದೈವಗಳು ಅದು ಇವತ್ತು ಆರಾಧ್ಯರು, ಕಾರಣಿಕ ಪುರುಷರು, ಓಕೆ ಓಕೆ ಕಾರಣಿಕ ಪುರುಷರು. ಸರಿ. ಕಾರಣಿಕ ಪುರುಷರು ಆದ ತಕ್ಷಣ ಅವರು ಮಾಡಿದಂತ ಹೋರಾಟಗಳು, ಅವರ ತ್ಯಾಗ ಬಲಿದಾನಗಳನ್ನ ನಾವು ನೆನಪಿಸ್ಕೊಳ್ಬಾರ್ದ? ಈಗ ನಿಮ್ಗೆ ಜಾರ್ಖಂಡ್, ಛತ್ತೀಸ್ಗಢ ಕಡೆ ಅಲ್ಲ ಸರ್ ಕಾಟಿಬಾಳ್ ಅವರೇ, ಒಂದು ಧರ್ಮದಲ್ಲಿ ದೈವಗಳು ಅಂತ ಬಂದಾಗ, ದೇವರುಗಳು ಅಂತ ಬಂದಾಗ ಕಾಂತಾರ ಸಿನಿಮಾ ತೆಗೆದ್ರಲ್ಲ, ಕಾಂತಾರ ಸಿನಿಮಾ ತೆಗೆದ್ರ ಅದು ದೈವ ಬರ್ಲಿಲ್ವಾ? ಉದ್ದೇಶಗಳನ್ನ ಕೇಳ್ತಾರೆ ಸರ್, ನಮ್ಮ ಉದ್ದೇಶ ಸರಿ ಇಲ್ವಾ? ಉದ್ದೇಶಗಳನ್ನ ಕೇಳ್ತಾರೆ. ಒಂದು ಸಂಘಟನೆಯ ಒಂದು ಪ್ರಚಾರಕ್ಕೋಸ್ಕರ ಫ್ಲೆಕ್ಸ್ ಅಲ್ಲಿ ಹಾಕಿರೋ ಒಂದು ಪ್ರಚಾರಕ್ಕೋಸ್ಕರ ಎಷ್ಟು ಸರಿ ಅನ್ನೋದು ಅವ್ರ ವಾದ. ಕೋಟಿ ಜನ ಸಿನಿಮಾಗಳು ಬಂದಿಲ್ವಾ? ಎರಡೆರಡು ಸಲ ಬಂದಿಲ್ವಾ ಸಿನಿಮಾಗಳು? ಸರ್ ಉದ್ದೇಶ ಏನಿತ್ತು ಸರ್? ನಮ್ಮ ಉದ್ದೇಶ ಕೆಟ್ಟದಾ? ಸಿನಿಮಾದ ಉದ್ದೇಶ ಏನಿತ್ತು ಸರ್? ನಮ್ಮ ಉದ್ದೇಶ ಕೆಟ್ಟದಾ? ಓಕೆ, ತಮ್ಮ ಉದ್ದೇಶ ಅಂದ್ರೆ ನೇರವಾಗಿ ಕೋಟಿ ಚೆನ್ನಯ್ಯರದ್ದೇ ಏನು ಮಹಾನ್ ಪುರುಷ ಜೀವನ ಕಥನವನ್ನ ತಾವು ಹೇಳ್ತೀರಾ? ನಾವು ಕೋಟಿ ಚೆನ್ನಯ್ಯರನ್ನ ಇಟ್ಕೊಂಡು ಓಟ್ ಕೇಳ್ತಾ ಇದ್ದೀವಿ. ಅಲ್ಲ ಸರ್, ನಾಡಿದ್ದು ತಾವುಗಳು ಆ ಸಮಾವೇಶದಲ್ಲಿ ಕೋಟಿ ಚೆನ್ನಯ್ಯರ ಜೀವನ ಕಥನವನ್ನ ಹೇಳ್ತೀರಾ, ಇತಿಹಾಸವನ್ನ ಹೇಳ್ತೀರಾ ಅಂತ ಹೇಳಿದ್ರೆ ತಮ್ಮ ಉದ್ದೇಶ ಸರ್. ನಾವು 20ಕ್ಕೂ ಹೆಚ್ಚು ಐಕಾನ್ಗಳನ್ನ ಬಳಸ್ಕೊಂಡಿದ್ದೀವಿ. ಸರ್ ಸರ್, ತಮ್ಮ ಉದ್ದೇಶ ನೀವು ಗೌರವ ಕೊಡಬಾರ್ದು ಅಂತ ಹೇಳಿದ್ರೆ ನಾವು ಆಯ್ತು. ಕೋಟಿ ಜನರಿಗೆ ಯಾರು ಗೌರವ ಕೊಡಬಾರ್ದು, ಬಿಜೆಪಿ ಅವರು ಹೇಳಿದವರು ಮಾತ್ರ ಗೌರವ ಕೊಡಬೇಕು ಅಂತ ಹೇಳಿ ಅವಾಗ ನಾವು ನೋಡ್ಕೊಳ್ಳೋಣ. ಓಕೆ ಸರಿ, ಕೋಟಿ ಜನರಿಗೆ ಗೌರವವೇ ಕೊಡಬಾರ್ದು ಅಂತ ಬೇರೆಯವರು. ಓಕೆ, ಬರ್ತೇನೆ. ಜನರು ಏನ್ ಹೇಳ್ತಾರೆ, ಜನರ ಕರೆಗಳಿವೆ, ಆಗದಿಂದ ಹೋಲ್ಡ್ ಅಲ್ಲಿ ಇಟ್ಟಿದ್ದೀವಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಮತ್ತೊಂದು ಕರೆ ಕನೆಕ್ಟ್ ಮಾಡಿ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಓಕೆ, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ನೇರವಾಗಿ ಏನು ವಿಚಾರವನ್ನ ಹೇಳಿದ್ದಾರೆ, ಯಾವ ರೀತಿ ಅಂತ ಬಂದಾಗ, ನಮ್ಮ ತುಳುನಾಡಿನಲ್ಲಿ ಕಾರಣಿಕ ಪುರುಷರು, ಜೊತೆಗೆ ನಮ್ಮ ತುಳುನಾಡನ್ನು ಬದಲಾಯಿಸಿದವರು, ಬಹಳಷ್ಟು ಜಾತಿ ಪದ್ಧತಿ ಅಸ್ಪೃಶ್ಯತೆ ಏನಿತ್ತು ಅದನ್ನೆಲ್ಲ ಹೋಗಲಾಡಿಸಿದವರು, ಅದೆಲ್ಲ ಜೀತ ಪದ್ಧತಿಗಳನ್ನು ಹೋಗಲಾಡಿಸಬೇಕು ಅಂತ ಬಂದ ಆ ಒಂದು ವಿಚಾರವನ್ನು ಸಮಾಜಕ್ಕೆ ಹೇಳೋಣ. ದೈವವಾಗಿಯೇ ಮಾತ್ರ ಯಾಕೆ ನೋಡಬೇಕು, ಅರ್ಧನೇ ವಿಭಾಗವಾಗಿ ಯಾಕೆ ನೋಡಬೇಕು, ಸಮಾಜದಲ್ಲಿ ಬದಲಾವಣೆ ತಂದಿದ್ದಾರೆ, ಇದನ್ನು ಜನರಿಗೆ ಹೇಳೋಣ. ಅವರೊಂದು ಶಕ್ತಿ ಏನಿದೆ, ಅವರೊಂದು ವಿಚಾರಧಾರೆಗಳನ್ನ ಪ್ರತಿಯೊಬ್ಬರ ಮನಸ್ಸಲ್ಲಿ ಮೂಡಿಸಬೇಕು ಅನ್ನೋದು ಏನು ತಪ್ಪು? ಈಗ ಮುನೀರ್ ಹೇಳಿದ್ರಲ್ಲ, ಅವರನ್ನು ಏನು ಅವಮಾನಿಸುವುದು, ಆರಾಧಿಸಬಾರದಂತೆ. ಆರಾಧಿಸುವುದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದು ಅನುಮತಿ ಸಹ ಬೇಕಾಗಿಲ್ಲ. ಗೊತ್ತಾಯ್ತಲ್ಲ, ನಾವೇನು ಅನುಮತಿ ಕೊಡುವವರು ಅಲ್ಲ, ನಮ್ಗೆ ಆ ಯೋಗ್ಯತೆಯೂ ಇಲ್ಲ. ಈಗ ಇವರು ಅವಮಾನಿಸಬೇಕಂತೇಳಿಯೇ ಅಲ್ಲಿ ಹಾಕಿದ್ದಾರೆ. ಬೇರೆ ಸಮುದಾಯದ ದೈವಗಳಿದೆ ಅಲ್ಲ, ದೇವರುಗಳು ಇದೆ ಅಲ್ಲ, ಅದನ್ನ ಯಾಕೆ ಹಾಕುದಿಲ್ಲ ಇವರು? ಹಾಕ್ಲಿ. ಓಕೆ, ಈಗ ಕೋಟಿ ಚೆನ್ನಯ್ಯರದು ಮಾತ್ರ ಯಾಕೆ ಹಾಕಿದ್ದಾರೆ? ಬಸವಣ್ಣ ಬೇರೆ ಹೇಳಿದ್ರು, ಬಸವಣ್ಣರ ಬಗ್ಗೆ ದೇವರು ಕಾಯಕವೇ ಕೈಲಾಸ ಇರಬಹುದು, ಲಿಂಗಾಯತರಿಗೆ ದೇವರು ಲಿಂಗವೇ. ಅವರ ಗುರುಗಳು ಬಸವಣ್ಣನವರು ವಿಶ್ವಗುರು. ಆರಾಧ್ಯರು ಯಾರು ಅಂತ ಹೇಳಿದ್ರೆ ಲಿಂಗವನ್ನೇ ಕೈಯಲ್ಲಿಟ್ಟು ಪೂಜೆ ಮಾಡುವಂಥದ್ದು. ಗೊತ್ತಾಯ್ತಲ್ಲ, ಇವರು ಏನೋ ಒಂದು ಮಾತಾಡಿದ್ರೆ ಸಿದ್ಧಾಂತ, ಇದು ಇತಿಹಾಸ ಬದಲಾಗುವುದಿಲ್ಲ, ಆ ಧಾರ್ಮಿಕತೆ ಬದಲಾಗುವುದಿಲ್ಲ. ಇವರ ಅನುಕೂಲಕ್ಕೆ ತಕ್ಕ ಮಾತಾಡಿಕೊಂಡು ಹೋದ್ರೆ, ಕಾರ್ಯಗಳನ್ನು ಮಾಡಿಕೊಂಡು ಹೋದ್ರೆ ಜನ ನೋಡುವವರಿದ್ದಾರೆ. ಬೇರೆ ದೈವದ್ದು ಹಾಕ್ಲಿ ಅಲ್ಲ ಇವರು. ನಾನು ಒಂದೇ ಕೇಳುವಂಥದ್ದು, ತಾಕತ್ತಿದ್ರೆ ಬೇರೆ ದೈವದ್ದು ಹಾಕ್ಲಿ, ಹಾಗೆ ಏನಾಗ್ತದೆ ನೋಡುವ. ಈಗ ಕೋಟಿ ಚೆನ್ನಯ್ಯರದ್ದು ಹಾಕಿ ಅದನ್ನು ಸಮರ್ಥನೆ ಮಾಡುವುದು ಅಂತ ಹೇಳಿದ್ರೆ ಅವರನ್ನು ಅವಮಾನಿಸುವುದು ಅಂತೇಳಿ ನಾವು ಹೇಳ್ತೇವೆ. ಇಡೀ ಬಿಲ್ಲವ ಸಮುದಾಯ ಇವತ್ತು ಹೇಳ್ತಾ ಇದೆ, ಕೋಟಿ ಚೆನ್ನಯ್ಯರನ್ನ ಏನು ಫೋಟೋವನ್ನು ಹಾಕಿ ಅವರನ್ನು ಅವಮಾನಿಸಿದ್ದಾರೆ. ಬೇರೆ ದೇವರದ್ದು ಯಾಕೆ ಹಾಕ್ಲಿಲ್ಲ? ಅವರಂದ್ರೆ ಏನು, ಇವರು ಅವಮಾನಿಸ್ಲಿಕ್ಕೋಸ್ಕರ ಅವಮಾನ ಆದ್ರೂ ಸಹಿಸ್ತಾರೆ ಬಿಲ್ಲವರು ಅನ್ನೋ ಉದ್ದೇಶದಿಂದ ಇವರು ಹೇಳ್ತಾರ? ಇವರ ದೇವರದನ್ನು ಹಾಕಿದ್ರ? ಇನ್ನೊಂದು ಧರ್ಮದ ದೇವರನ್ನು ಹಾಕಿದ್ರ? ದೇವರನ್ನು ಹಾಕಿದ್ರ? ಹಾಕ್ಲಿ ಅಲ್ಲ. ಇವತ್ತು ಬಸವಣ್ಣನವರ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ, ಟಿಪ್ಪು ಬಗ್ಗೆ ಎಲ್ಲ ಹೇಳಿದ್ರು, ಕ್ರಾಂತಿವೀರರ ಬಗ್ಗೆ, ಏನು ಸಮಾಜ ಸುಧಾರಕರ ಬಗ್ಗೆ ಎಲ್ಲ ಹೇಳಿದ್ರು. ಅದನ್ನು ಯಾವುದು ನಾವು ಇಲ್ಲ ಅಂತ ನಾವು ಎಲ್ಲೂ ಹೇಳಿಲ್ಲ. ನಾವು ಪ್ರತಿರೋಧ ಮಾಡುವಾಗ ಅದನ್ನು ಇಲ್ಲ ಅಂತ ಹೇಳಿದವ. ನಮ್ಮ ಪ್ರತಿರೋಧ ಇದಕ್ಕೆ ಮಾತ್ರ. ಗರಡಿಯಲ್ಲಿ ಆರಾಧನೆ ಮಾಡುವವರನ್ನು ನೀವು ಬೀದಿಗೆ ತಂದ್ರಲ್ಲ, ನಿಮ್ಗೆ ಏನು ಹಕ್ಕಿದೆ? ಇನ್ನೊಂದು ದೈವವನ್ನು ಅವಮಾನಿಸುವಂತ ಹಕ್ಕು ನಿಮ್ಗೆ ಏನಿದೆ? ಸಂಘಟನೆಗೆ ಆರಾಧನೆ ಮಾಡಿ ಅಲ್ಲ, ನಾವು ಬೇಡ ಹೇಳುವುದಿಲ್ಲ. ನೀವು ಮಾಡಿದ ರೀತಿ ಸರಿ ಇಲ್ಲ. ಎಲ್ಲಿ ಹಾಕಿದ್ದೀರಿ ನೀವು? ಎಲ್ಲಿದ್ದಾರೆ? ಆವತ್ತು ಮಾತಾಡಿದವರು ತುಂಬಾ ಮಾತಾಡಿದ್ರು, ನಾರಾಯಣಗೌಡ ಬಗ್ಗೆ, ಕೋಟಿ ಚೆನ್ನಯ್ಯರ ಬಗ್ಗೆ. ಅವತ್ತು ಇದು ಯಾರು ಇವರು ಈಗಾಗಲೇ ಹೇಳಿದ್ರು, ಮೂಡಿಬಿದ್ರೆ ಅವರೊಮ್ಮೆ ಮಾತಾಡಿದ್ರು, ಹಾಗೆ ಮಾತಾಡಿದವರು ಈಗ ಎಲ್ಲಿದ್ದಾರೆ? ಬರ್ಲಿ ಅಲ್ಲ, ಮಾತಾಡ್ಲಿ ಅಲ್ಲ. ಇವರು ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ನಾವು ಸುಮ್ಮನೆ ಇರಬೇಕಾ? ಸಮಾಜ ಸುಮ್ಮನೆ ಇರಬೇಕು. ಆಗ ಮಾತಾಡಿದ್ದು ಅಂತ ಬಂದಾಗ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು ಸರ್. ಒಬ್ರು ಚೈತ್ರ ಕುಂದಾಪುರ ಅನ್ನುವಂತಹ ಒಬ್ಬ ಹೆಣ್ಮಗಳು ಒಬ್ಳು ಹೇಳಿದ್ರು, ತಲ್ವಾರ್ ಅಂತ ಹೇಳಿ. ಅಲ್ಲ, ತಲ್ವಾರಿಗೂ ಸೂರ್ಯಕ್ಕೂ ವ್ಯತ್ಯಾಸ ಇದೆ. ಯಾಕೆ ಮಾತಾಡಿಲ್ಲ ಆಗಲೂ ಪರ ವಿರೋಧ ಮಾತಾಡಿದೆ, ಚರ್ಚೆ ಆಗಿದೆ, ಎಲ್ಲವೂ ಆಗಿದೆ. ತಲ್ವಾರಿಗೂ ಸೂರ್ಯಕ್ಕೂ ವ್ಯತ್ಯಾಸ ಇದೆ.
ಗೊತ್ತಾಯ್ತಲ್ಲ. ಓಕೆ ಅದು ಕೋಟಿ ಚೆನ್ನೈಯರದು ಅಂತೇಳಿ ಇವರು ಹೇಳುವಾಗ ಅವರು ಇನ್ನೊಂದು ಹೇಳ್ತಾರೆ, ಅದು ಬೇರೆ ವಿಚಾರ. ಅದು ಇಲ್ಲಿ ಪ್ರಸ್ತುತ ಅಲ್ಲ, ಅಪ್ರಸ್ತುತವಾದನ್ನು ಇಲ್ಲಿ ತರುವುದಲ್ಲ. ಗೊತ್ತಾಯ್ತಲ್ಲ. ಈಗ ನಾವು ಕೇಳುವಂತದ್ದು, ಕೋಟಿ ಚೆನ್ನೈಯರು ಆರಾಧ್ಯರು, ದೈವರವರು ಗರಡಿಯಲ್ಲಿ ಇರಬೇಕಾದವರು, ಗರಡಿಯಲ್ಲಿ ಹೂನೂರಿ ತಗೊಳ್ಳುವವರು, ಆರಾಧನೆ ತಗೊಳ್ಳುವವರು, ಅವರನ್ನು ಇಲ್ಲಿ ಯಾಕೆ ತಂದರು? ಓಕೆ ಅಲ್ಲಿ ಗರಡಿ ಕಟ್ತಾರ ಇವರು? ಫ್ಲಕ್ಸ್ ಹಾಕಿದಲ್ಲಿ ಗರಡಿ ಕಟ್ತಾರ ಅಥವಾ ಗರಡಿಯನ್ನು ಆವಾಗ ಇದ್ದಿದ್ರೆ ಪರವಾಗಿಲ್ಲ ತಮ್ಗಳಿಗೆ. ಒಂದ್ ವೇಳೆ ಆ ರೀತಿ ಅಂದ್ರೆ ಕೋಟಿ ಚೆನ್ನೈರ ಒಂದು ನಾಟಕವನ್ನ ಆಡಿಸ್ತಾರ ಅಥವಾ ಅಲ್ಲಿ ಒಂದು ಕಥನವನ್ನ ಹೇಳ್ತಾರ, ಪರವಾಗಿಲ್ಲ. ಅದು ತುಂಬಾ ಆಗಿದೆ. ಆವಾಗ ತಾವುಗಳು ಸಿನಿಮಾ ಬಂದಿದೆ, ಯಾರಾದ್ರೂ ವಿರೋಧ ಮಾಡಿದ್ರ? ಕೋಟಿ ಚೆನ್ನೈರ ನಾಟಕ ಮಾಡಿದ್ರು, ಯಾರಾದ್ರೂ ವಿರೋಧ ಮಾಡ್ತಾರ? ಯಕ್ಷಗಾನ ಉಂಟು, ಯಾರಾದ್ರೂ ವಿರೋಧ ಮಾಡ್ತಾರ? ಬಪ್ಪನಾಡು ಕ್ಷೇತ್ರ ಮಾತ್ರೆಯಲ್ಲಿ ಕೋಟಿ ಚೆನ್ನೈರು ಬರ್ತಾರೆ, ಕಾಂತಾಬಾರ ಬುಧವಾರ ಬರ್ತಾರೆ, ಯಾರಾದ್ರೂ ವಿರೋಧ ಮಾಡಿದ್ರ? ಇಲ್ಲ. ಆ ರೀತಿ ಮಾಡಿ ಫ್ಲೆಕ್ಸ್ ಇದ್ರೆ ಪರವಾಗಿಲ್ಲ. ಅಲ್ಲ, ಆ ರೀತಿ ಮಾಡಿ ಫ್ಲೆಕ್ಸ್ ಅಲ್ಲ, ಆ ರೀತಿಯ ಕಾರ್ಯಕ್ರಮಕ್ಕೆ ಪ್ರಚಾರ ಇರುವಾಗ ತೊಂದರೆ ಇಲ್ಲ. ಇದು ಎಲ್ಲರ ನಡುವೆ ಒಂದು ಇದ ಮಾಡುದಾದ್ರೆ ಇದು ಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ, ಒಂದು ಪ್ರಚಾರಕ್ಕೋಸ್ಕರ. ಇನ್ನೊಂದು ಅವಮಾನ ಮಾಡಬೇಕು. ಅವಮಾನ ಮಾಡಿದಾಗ ಎಲ್ಲರೂ ಎದ್ದೇಳ್ತಾರೆ, ಆಗ ನಮ್ಗೆ ಒಂದು ಪ್ರಚಾರ ಸಿಗ್ತದೆ. ಗೊತ್ತಾಯ್ತಲ್ಲ. ಅಂತ ಒಂದು ತಂತ್ರಗಾರಿಕೆಯನ್ನು ಇವರು ಇವತ್ತು ಸಮ್ಮೇಳನಕ್ಕೆ ಬಳಸಿಕೊಳ್ಳುವುದಾದ್ರೆ ನಮ್ಮ ಸಮುದಾಯ ಸುಮ್ಮನೆ ಇರಬೇಕಾ, ನಮ್ಮ ಪಕ್ಷ ಸುಮ್ಮನೆ ಇರಬೇಕಾ ಅನ್ನೋ ಪ್ರಶ್ನೆ. ಓಕೆ ಓಕೆ ಎಸ್ ಸರ್, ಬರ್ತೇನೆ. ಮುಂದಕ್ಕೆ KT ಶಿವಣ್ಣ ಧ್ವನಿ ಎತ್ತಿದ್ದಾರೆ. KT ಶಿವಣ್ಣ ಜೊತೆ ಮಾತಾಡಬೇಕು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಅಧ್ಯಕ್ಷ, ಅವರಿಗೆ ಒಂದು ಕಾಲ್ ಕನೆಕ್ಟ್ ಮಾಡಿ. ಬಿಫೋರ್ ದಟ್ ಜನರ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ತಮ್ಮ ಹೆಸರುಲಿಂದ ಸರ್? ಹಲೋ ಸರ್, ಮಾಧವ ಶೆಟ್ಟಿ ಕುಲಶೇಖರ. ಮಾಧವ್ ಶೆಟ್ಟಿ ಕುಲಶೇಖರದಿಂದ ಮಾತಾಡಿ ಸರ್. ದಾರಿ ಗೊತ್ತಿಲ್ಲ ಪಲ್ಲೆ ಸರ್. ನಮಸ್ಕಾರ. ನಮಸ್ಕಾರ ಪಲ್ಲೆ ಸರ್. ದಯ ಗೊತ್ತುಂಡೆ ಬೇನ ಬಾರಿ ಖುಷಿ ಆನೆ ಕೊಂಚಂದು ದಯ ಪಂಡ ನಮ್ಮ ದುಂಬು ಮಕ್ಕಳ ದೀವಾಪೈದಾಗ ವೈಟ್ಲ ಸುಭಾಷ್ ಚಂದ್ರ ಬೋಸ್ ಇತ್ತುಜೇರು, ಬಹುಳ ಇತ್ತುಜಿ, ಕೋಟಿ ಜನ ನಮ್ಮೊಂದು ಇತ್ತುಜೇರು ಬೇನ ಅದು ನಂಗೆ ಖುಷಿ ಆಗ್ಬೇಕು. ನಮ್ಗೂ ಅತ್ತ ಆನೆಂಗೆ ಆಂಡ ನಮ್ಮ ಹಿಂದೂನ ದೇವರು ಮಹಾ ಚೆಪ್ಪುನ ಸ್ವಲ್ಪ ಮಕ್ಕಳ ಪುರ ಏರು ದೇವರ ಮಕ್ಕಳು ದಯ ಬಾರ್ಜೇರು ಮಕ್ಕಳೇ ಬಾರ್ದೋಡಿತ್ತು ಅದ ಮಕ್ಕಳ ಕ್ರಿಶ್ಚನ್ ದೈವರುಡೆ ಮಕ್ಕಳ ಮುಸ್ಲಿಂ ದೇವರುಡೆ ಅಕ್ಲೇನ ಕೂಡ ಬಾಡುದೆ ಬ್ಯಾನ್ ಮಾಡಿ ಅಕ್ಲೆ ಒಟ್ಟಿಗೆ ಹೌದೇ ಬಾರ್ಜರು ನಮ್ಮ ದೇವರು ಬಾಣ ಮಕ್ಕಳು ದಾನ ಈ ಸಸಾಲ ನಂಕ ನಮ್ಮ ಮಕ್ಕಳು ಇನ್ನು ಮುಟ್ಟ ಸುಭಾಷ್ ಚಂದ್ರ ಬೋಸ್ ಮಕ್ಕಳು ನಮ್ಮುಡೇಜ್ ಮಕ್ಕಳು ವೈಟ್ ನಂಬುಜರು ಮತ್ತೆ ಮಕ್ಕಳು ಕೋಟಿ ಜನ ದಯ ಬಾರ್ಜಿ ಮಕ್ಕಳು ಅಗತ್ಯ ಉಂಡವು. ಕೋಟಿ ಜನ ನಮ್ಮ ದೈವಗಳು ಮುಂತ ದೈವದೇವ ನಂಬುಜೇರಿ ಮಕ್ಕಳು ದಿವಾಪಾಯ್ದ ಮಕ್ಕಳು ಪ್ರಕಾಶ್ ಇರುತ್ತೆ ದೈವದೇವ ನಂಬುಜಿ ಪಕ್ಕ ದಯ ಮಕ್ಕಳು నేను ಬಾರ್ದೆ ಕೋಟಿ ಜನ ಮಕ್ಕಳು ಪ್ರಕಾಶ್ ರೈ ಆರಾಧ್ಯ ದೈವ ಕೋಟಿ ಜನ ಎಂಗ್ಳು ಎಂಗ್ಳು ಸೆಟ್ನಪ್ಲ ಅಂದ ಎಂಗ್ಳು ಕೋಟಿ ಎಂಗ್ಳು ಎప్పుడు నుంచి కోటి జన ఆట మన ఎంగ్ಳು పోపాల్ప బాగా ఖుషి ఆపన ఎంగ తూనగ ఇని మಕ್ಕಳು ಇಂತ ಬಾರ್ದಿನಕ್ಕಳು ಮಕ್ಕಳೇ ಬಾರ್ದು ಹೋಯ್ತಾ ಮಕ್ಕಳ ಮುಸ್ಲಿಂ ದಾರ ಮಕ್ಕಳು ಬಾರ್ದು ಹೋಯ್ತಾ ಕ್ರಿಶ್ಚನ್ ಬಾರ್ದು ಹೋಯ್ತಾ ಬದಾಯ ಬಾರ್ದಿರ ಮಕ್ಕಳು ನಮ್ಮ ದೈವ ದೇವರ ಮಕ್ಕಳು ಒಂದು ಇನ್ಸಲ್ಟೇ ಮಾಡ್ತಾರೆ ಮಕ್ಕಳು ಒಂದು ಇರೇಗಂಜಡ ಬೇಜಾರಾತನದು ಪನ್ಪಾರು. ಎಸ್ ಸರ್, ಎಸ್ ಸರ್, ಓಕೆ ಸರ್. ಮಾಧವ ಶೆಟ್ರ್, ಎಸ್ ಸರ್, ಸೋಲ್ ಮೇಲೆ ಥ್ಯಾಂಕ್ ಯು ಸರ್. ಮಾಧವ ಶೆಟ್ರ್ ಮಾತುಗಳು ಬೇಸರ ಆಗಿದೆ ಅಂತೆ ಮುನೀರ್ ಕಟ್ಟಿಕೊಳ್ಳೋರೆ. ಬರ್ತೇನೆ. ಬಿಫೋರ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಪ್ರದೀಪ್ ಶೆಟ್ಟಿ ಬಂದು ಕುಡ್ಲಾರ್ದು. ಪ್ರದೀಪ್ ಶೆಟ್ಟಿ ಕುಡ್ಲರ್ದು ಪಾತಲ್ಲ ಸರ್. ಯಾನು ಮುನೀರ್ ಕಟ್ಟಿಬಾಲಡ ಕೇರ್ನಿ ಇತ್ತ ಮೆಕಲ ಡಿವೈಎಫ್ಐ ಒವೇ ದೇವರನ ತತ್ವ ಸಿದ್ಧಾಂತ ಇಜ್ಜಿ ಮೆಕಲಿ ಮೆಕಲ್ ನಾಸಿಕೇರ್ನಕಲ್ ಓಕೆ ಮೆಕಲ್ ಅಂಟ ಉಪ್ಪುನಗಲ ತೆಂಗಲ ಕೋಟೆ ಚೆನ್ನೈರ್ನ ಮೆಕಲ್ ಎಂತ ಪಾಡಿಯರು ಒಂಗಿನದ ಸೆಕೆಂಡ್ ದ ಹಿಂದೂ ಎಂಜಿನ ಅನ್ನಲ್ಲ ಮೆಕಲ ಸಪೋರ್ಟ್ ಇಜ್ಜಿ ತುಮರಾಣಿ ರಾಮ ಜನ್ಮಭೂಮಿಗಳ ಮೆಕಲ ವಿರೋಧ ಗೊತ್ತಾಂಡೆ ಇತ್ತ ಮುರಣಿ ಜೋರಾದ ಸ್ಕೂಲ್ ದೇಕ್ ಪ್ರಭಾ ಸಿಸ್ಟರ್ ಪ್ರಭಾ ಅನ್ಕೊ ರಾಮನ ವಿರೋಧ ಅನ್ಪನಾಗ ಮೆಕಲ್ ನಾಯ್ಕ್ ಸ್ಟೇಟ್ಮೆಂಟ್ ಇಜ್ಜಿ ಅವೇ ಮೆಕಲ್ ಜೈ ಶ್ರೀರಾಮ್ ಘೋಷಣೆ ಪಾಡ್ನೇಕ್ ಇವೇ ಮುನೀರ್ ಕಾಟಿಬಲ್ಲ ನುವಡ ಕವಿತಾ ಮೇಡಮ್ ಅಪ್ಪೆ ಉಂಡದೆ ಬಾಲದ ಅಪ್ಪೆ ಅರ್ನ ಬಗ್ಗೆ ತನಿಖೆ ಆಗೋದು ಮುನೀರ್ ಕಾಟಿಬಲ್ಲ ಅಪಗ ನಾಳೆ ಬರ್ಕೊಂಡು ಅವೇ ಹಿಂದೂ ದಾಲ ಸಿಸ್ಟರ್ ಪ್ರಭಾನ ಬಗ್ಗೆ ನುಮನ್ ಬಡವನ್ನ ಈ ಜನ ಪಾತ್ರ ರಾಬಜ ಓಕೆ ಓಕೆ ಸರಿ ಸರಿ ಎಸ್ ಅದು ಮೆಕ್ಕಲ್ ತುಲೆ ಬಂಪೆ ಒಂಜಿ ಆತ ಒಂಜಿ ವಿಷಯ ಬಂಪೆ ಮೆಕ್ಕಲ್ ನಾಸಿಕೀರ್ ಒಡಮುಟ್ಟ ಬಣ್ಣಗ ಮೆಕ್ಕಲ್ ಕೇರಳಡ್ ಮೆಕ್ಕಲ್ ಒಂಜಿ ಲೀಡರ್ ಶಬರಿಮಲತ ಮಾಲೆ ಬಾರ್ದು ಸ್ಟೇಜಿಗೆ ಪೋಯ್ನೆಕ್ ಮೆಕ್ಕಲ್ ಕಮ್ಯುನಿಸ್ಟ್ ಇದು ವಜಾ ಮಂತದೆ ಅವೇ ಒಂಜಿ ಮುಸ್ಲಿಂ ತರೇಕ್ ಆಪದಿ ಒಂದು ಮನವೇಗ ಮನಿ ಪೂಜೆ ಓಕೆ ಓಕೆ ಒಂದಿನ ಪ್ರಶ್ನೆ ಅದೇ ಎಸ್ ಸರ್ ಓಕೆ ಓಕೆ ಥ್ಯಾಂಕ್ ಯು ಕೇನ್ಗ
ಕುಡಂಜಿ ಕಾಲರ್ ಅಲ್ಲ. ಹಲೋ ಸರ್, ನಮಸ್ಕಾರ. ಹಲೋ ನಮಸ್ಕಾರ ನಿತಿನ್. ನಮಸ್ತೆ ಸರ್, ಏನ ಪುದರ್ ಒಲ್ಪಡ್ದು ಸರ್? ಬೆದ್ರಾಡ್ದು ಬರುತ್ತಂದು ಶರತ್ ಬೆದ್ರಾಡ್ದು ಪಾತಲ್ಲೇ ಸರ್. ಒಂದು ಮೆರಡ ಮುನಿಸಾಬೇಡ ಪಂಡ್ರ ಇತ್ತಂದು ಕೋಟಿ ಚೆನ್ನರ್ನ ಕತೆ ಬಂದೊಂದು ಅವು ಜಾತಿ ಬಗ್ಗೆ ಸಾಮಾಜಿಕ ಹೋರಾಟದ ಕತೆ ಇರ್ತವು. ಅವು ಧರ್ಮ ಬಗ್ಗೆ ಅಧರ್ಮದ ಕತೆ ಅವಳು ಬೈದಿನ ಪಾತ್ರ ವಾವು ಜಾತಿ ದಾಖಲೆ ಬೇತ ಜಾತಿ ದಾಖಲೆ ನಂಬುದಿಜೇರು ಕೋಟಿ ಚೆನ್ನೈರೈನ ದಯ ನಂಬುದಿನ ಬಂದ ಅಕುಲು ಕಾರ್ಮಿಕ ಪುರುಷರು ಒಕ್ಕ ದೈವ ಸ್ವರೂಪದ ಪುರುಷರನ್ನು ಬಂದದ್ದು ನಂಬುನು ಅವು ವ್ಯಕ್ತಿ ಹತ್ತು ಶಕ್ತಿ ಇಲ್ಲ ಅವನು. ನಮ್ಮ ಮುಕ್ಕುಲು ಟಿಪ್ಪು ಸುಲ್ತಾನ್ ಒಟ್ಟಿಗೆ ಬ್ಯಾನರ್ ಇಡಬಾರ್ರೆ. ಟಿಪ್ಪು ಸುಲ್ತಾನ್ ದಾಲ ಪ್ರಶ್ನಾರ್ಪಿತ ವ್ಯಕ್ತಿತ್ವ ಹತ್ತು. ಪ್ರಶ್ನಾರ್ಪಿತನೇ ವ್ಯಕ್ತಿತ್ವ ಅನ್ ಪ್ರಶ್ನದ ಎಸ್ ಸರ್. ಮಟ್ಟು ದಯ ಪಾಡ್ತೀನಿ. ಅವಳು ಶಿವಾಜಿ ಮಹಾರಾಜನೆಲ್ಲ ಪಾಡ್ದಿಲ್ಲ ಸಂಜಂಡ ಅಕ್ಲ ದಯ ಪಾಡ್ಚಾರ ಶಿವಾಜಿ ಮಹಾರಾಜ ದಯ ಪಾಡ್ಚಾರ ಟಿಪ್ಪು ಸುಲ್ತಾನ್ ಪಾತ್ರ ಪಾಡ್ಯಾರ ಹಿಡಿದ ಬೊಕ್ಕ ಅವ್ರು ಕೋಟಿ ಚೆನ್ನೈರ ಮಾಡ್ಯಾರ. ನಮ್ಮನ್ನ ಗುರುವಿನ ಕಲ್ನೊಟ್ಟಿಗೂ ಮುಕ್ಕುಲು ಟಿಪ್ಪುನೇನ್ ಪಾಡ್ದಿರತ್ತೆ. ಓಕೆ ಓಕೆ ಸರಿ ಸರ್. ಅಬ್ದುಲ್ ಕಲಾಂ ಯಾರನ್ನ ದಯ ಪಾಡ್ದಿದ್ದಾರೆ ಮುಕ್ಕುಲು. ಓಕೆ, ಅಬ್ದುಲ್ ಕಲಾಂ ಯಾಕೆ ಹಾಕಿಲ್ಲ ಅನ್ನುವಂಥದ್ದು. ಓಕೆ, ಸರಿ ಸರ್, ಸರಿ ಸರ್. ಓಕೆ ಓಕೆ, ಇರೇಗ್ ಬೇಜಾರ್ ಆತ ನನ್ ಅನ್ಪಾರ, ಇರೇಗ್ಲ ಬೇಜಾರ್ ಆತ ಅನ್ಪಾರ. ನಮ್ಮನ್ನ ದೇವೇರ್ನ ಸ್ವರೂಪ ತೂಪನ ನಾಡು ನಾಡು ಅಕ್ಲೇನ್ ಪೂರ ಮುಕ್ಕಲೊಟ್ಟಿಗೂ ವ್ಯಕ್ತಿನೊಟ್ಟಿಗೂ ಹೋದು ಸೇರ್ತಾ ಇರತ್ತ. ಅದು ತಪ್ಪು ಅಂತ ಹೇಳಿದ್ರು ಅಲ್ವಾ? ಎಸ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ಟಿಪ್ಪು ಸುಲ್ತಾನನ ಪ್ರಶ್ನಾರ್ಪಿತ ಅಂದು ಬಂದ್ರೆ ಆಪುಂದ, ಕಾರ್ಮಿಕ ಪುರುಷ ಅಂದು ಬಂದ್ರೆ ಆಪುಂದ. ಓಕೆ ಓಕೆ, ಎಸ್ ಸರ್, ಎಸ್ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಶರತ್ ಅವರ ಮಾತುಗಳು. ಎಸ್ ಸರ್, ವ್ಯಕ್ತಿಗಳ ನಡುವೆ, ಮನುಷ್ಯರಾಗಿ ಬದುಕಿದಂಥವರ ನಡುವೆ ಈ ರೀತಿ ದೇವರಿಗೆ ಸಮಾನ ಅಂತ ನಾವು ನೋಡ್ತೀವಿ. ಅವರಗಳನ್ನು ಹಾಕಿದ್ದು ಎಷ್ಟು ಸರಿ ಅನ್ನೋಂಥದ್ದು ಇದನ್ನೇ ಕೇಳ್ತಾ ಇರುವಂಥದ್ದು ಈ ಒಂದು ವಿಚಾರ. ಜೊತೆಗೆ ತಾವು ಒಂದು ವಿಚಾರ ಸರ್, ದೇವರ ನಂಬ್ತೀರಾ? ಆಸ್ತಿಕರ ನಾಸ್ತಿಕರ ಅನ್ನೋಂಥ ಚರ್ಚೆ ಬಹಳಷ್ಟಿದೆ. ಇದೆಲ್ಲ ಎಲ್ಲ ಬಿಜೆಪಿ ಪ್ರೇರಿತ ವ್ಯಕ್ತಿಗಳ ಮಾತುಗಳ ತರನೇ ಕಾಣುತ್ತೆ. ಗೊತ್ತಾಯ್ತಲ್ಲ? ಈಗ ಪರವಾಗಿಲ್ಲ, ದೇವರನ್ನ ನಂಬಿಲ್ಲ ಅಂತ ಬಂದಾಗ ಯಾಕೆ ಆಗ್ತೀರಾ? ಇಲ್ಲಿ ಹೇಳೋದಕ್ಕೆ ಡಿವೈಎಫ್ ಎಲ್ಲಾದ್ರೂ ಹೇಳಿದ್ಯಾ ದೇವರನ್ನು ನಂಬಬೇಕು ನಂಬಾರ್ದು ಅಂತ? ಅದು ನಮ್ಮ ಸಂಘಟನೆಗಳಿಗೆ, ರಾಜಕೀಯ ಚಿಂತನೆಗಳಿಗೆ, ರಾಜಕೀಯ ಪಕ್ಷಗಳಿಗೋ ಅಥವಾ ರಾಜಕೀಯ ಸಂಘಟನೆಗಳಿಗೋ, ಸಾಮಾಜಿಕ ಸಂಘಟನೆ ಸಬ್ಜೆಕ್ಟ್ ಅಲ್ಲ ಅದು. ದೇವರನ್ನು ನಂಬಬೇಕು ನಂಬಾರ್ದು ಅನ್ನುವಂಥದ್ದು ಅವರವರ ವ್ಯಕ್ತಿಗಳಿಗೆ ಬಿಟ್ಟದ್ದು ಅದು. ಅದನ್ನ ನಾವೆಲ್ಲಿ ಹೇಳಿದೀವಿ? ದೇವರನ್ನು ನಂಬಬೇಕು ನಂಬಾರ್ದು ಅಂತಲೂ ಹೇಳಿಲ್ಲ, ನಂಬಲ್ಲ ಅಂತಲೂ ಹೇಳಿಲ್ಲ. ಅದು ನಮಗೆ ಸಂಬಂಧಪಟ್ಟದ್ದು. ನಮ್ಗೆ ಇಲ್ಲಿರೋ ಬಡತನ, ಇಲ್ಲಿರುವ ಅಸಮಾನತೆ, ಇಲ್ಲಿರುವ ನಿರುದ್ಯೋಗ, ಇಲ್ಲಿರುವಂತ ಮೇಲು ಕೀಳು, ಹಸಿವು, ಇವುಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾದ್ರು ನಮ್ ಕೆಲಸ ಅದು. ಜನ ಅವರವರ ನಂಬಿಕೆಗಳು, ಅವರ ಆರಾಧನೆಗಳು ಖಾಸಾಗಿ ಅವರು ಅದನ್ನು ಮಾಡ್ಕೊಳ್ತಾರೆ ಅವರಿಗೆ ಬೇಕಾದ ಹಾಗೆ. ಗೊತ್ತಾಯ್ತಲ್ಲ? ಅದನ್ನ ಈಗ ಸುಮ್ನೆ ಈಗ ನಾಸ್ತಿಕರು, ದೇವರು ನಂಬೋದವ್ರದ್ದು ಸುಲಭ, ನೀವ್ ಯಾಕೆ ಮಾತಾಡ್ತೀರಿ ಅವರ ಬಗ್ಗೆ? ನೀವು ಆದವರನ್ನ ಯಾಕೆ ಹಾಕ್ಲಿಲ್ಲ? ಇದೀಗ ಪ್ರಶ್ನೆ ಅಲ್ಲ. ನಾವೀಗ ಈ ತುಳುನಾಡಿನಲ್ಲಿ ಒಂದು ಮಹಾನ್ ಒಂದು ಸಂಘರ್ಷವನ್ನ ಹುಟ್ಟು ಹಾಕಿದವರು, ಆ ಕಾಲಕ್ಕೆ 500 ವರ್ಷಗಳ ಹಿಂದೆ ಆ ಸಮಾಜದಲ್ಲಿ ಒಂದು ಪರಿವರ್ತನೆಯ ಗಾಳಿಯನ್ನ ಬೀಸಲಿಕ್ಕೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟವರು, ತಮ್ಮ ಅಲ್ಪ ಕಾಲಾವಧಿಯ ಬದುಕಿನಲ್ಲೇ ಇಡೀ ಮೂಲೆ ಮೂಲೆ ತುಳುನಾಡಿನ ತಿರುಗಿ ಯುವಜನರಲ್ಲಿ ಒಂದು ಹೋರಾಟದ ಕಿಚ್ಚನ್ನ, ಸ್ವಾಭಿಮಾನದ ಕಿಚ್ಚನ್ನು ಎಬ್ಬಿಸಿದವರು. ಆ ವಿಚಾರಗಳು ಚರ್ಚೆ ಆಗ್ಬೇಕು. ಕೇವಲ ಆರಾಧ್ಯರಾಗಿ ಉಳಿದ್ರೆ ಸಾಲದು, ಆರಾಧನೆ ಮಾಡಬೇಕು. ಆರಾಧನೆ ಜೊತೆಯಲ್ಲಿ ಅದು ಯಾರಂತಲೂ ಗೊತ್ತಿರ್ಬೇಕಲ್ಲ, ಅವರ ಕೆಲಸ, ಅವ್ರು ಯಾಕೆ ಆರಾಧ್ಯರಾದ್ರೂ ಗೊತ್ತಿರ್ಬೇಕಲ್ಲ. ಸುಮ್ನೆ ಆರಾಧಿಸ್ತಾರ? ಕೋಟಿ ಚೆನ್ನೈರನ್ನ ಕಾರ್ಮಿಕ ಪುರುಷರು ಅಂತ ಆರಾಧಿಸ್ಲಿಕ್ಕೆ ಒಂದು ಕಾರಣ ಇದೆಯಲ್ಲ. ಯಾಕೆ ಕೋಟಿ ಚೆನ್ನೈರನ್ನೇ ದೇವರುಗಳನ್ನೇ ತಾವು ಆಯ್ಕೆ ಮಾಡಿದ್ರಿ? ಇತರರು ಇಲ್ವಿಲ್ವ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಇರಲ್ಲ. ನೀವು ಅವ್ರ ಶಿವಾಜಿಯನ್ನು ಹಾಕ್ಲಿಲ್ಲ, ಟಿಪ್ಪುವನ್ನು ಹಾಕಿದ್ರಿ, ಇದಕ್ಕೆ ಏನು ಉತ್ತರ ಕೊಡೋದು? ಟಿಪ್ಪು ಮತ್ತು ರಾಣಿ ಹಬ್ಬಕ್ಕ ಇಬ್ರು ಈ ತುಳುನಾಡನ್ನ ಆಳ್ವಿಕೆ ಮಾಡಿದ್ದಾರೆ. ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ಟಿಪ್ಪು ಹೋರಾಟ ಮಾಡಿದ್ರೆ, ಪೋರ್ಚುಗೀಸರ ವಿರುದ್ಧ ರಾಣಿ ಹಬ್ಬಕ್ಕೆ ಈ ನೆಲದಲ್ಲಿ ಹೋರಾಟ ಮಾಡಿದ್ದಾರೆ. ಅದಕ್ಕಾಗಿ ಈ ನೆಲದಲ್ಲಿ ಅಂತ ಹೋರಾಟವನ್ನ, ವಸಾಹತುಶಾಹಿ ಹೋರಾಟವನ್ನ ಕಟ್ಟಿದ ಇಬ್ಬರನ್ನ ಹಾಕಿದ್ದಾರೆ. ಅದಕ್ಕೆ ಕೃಷ್ಣದೇವರಾಯರನ್ನ ಯಾಕೆ ಹಾಕ್ಲಿಲ್ಲ, ಶಿವಾಜಿಯನ್ನ ಯಾಕೆ ಹಾಕ್ಲಿಲ್ಲ ಅಂತ ಕೇಳಲಿಕ್ಕೆ ಹೋದ್ರೆ ಉದ್ದ ಪಟ್ಟಿ ಆಗ್ತದೆ. ಕೋಟಿ ಚೆನ್ನೈಯರು ನೀವ್ಯಾಕೆ ಇನ್ನೊಂದು ಧರ್ಮದ ದೇವರನ್ನ ಹಾಕ್ಲಿಲ್ಲ, ಇನ್ನೊರನ್ನ ಹಾಕ್ಲಿಲ್ಲ? ನಾವು ಕೋಟಿ ಚೆನ್ನೈಯವರು ಈ ನೆಲದಲ್ಲಿ, ತುಳು ಮಣ್ಣಿನಲ್ಲಿ, ಇಲ್ಲಿ ಅಸಮಾನತೆ ಮತ್ತು ಶೋಷಣೆಗೊಳಗಾದಂಥ ಜನರ ಪರವಾಗಿ, ಭೂಮಿಯ ಹಕ್ಕವಿಲ್ಲದಂತೆ ಜೀತಗಾರಿಕೆಯ ರೀತಿಯಲ್ಲಿ ಬದುಕ್ತಾ ಇದ್ದಂಥವರು, ಸ್ವಾಭಿಮಾನ ಕಲ್ಕೊಂಡು ಬದುಕ್ತಾ ಇದ್ದವರಿಗೆ ಒಂದು ಸ್ವಾಭಿಮಾನ ಹುಟ್ಟಿಸ್ಲಿಕ್ಕಾಗಿ ಹೋರಾಟವನ್ನು ಮಾಡಿ ತಮ್ಮ ಬದುಕನ್ನೇ ಅರ್ಪಣೆ ಮಾಡಿದವರವರು. ಆ ಕಾರಣಕ್ಕೆ ಅವರು ಇವತ್ತು ಕಾರ್ಮಿಕ ಪುರುಷರು ಅನ್ನೋ ರೀತಿಯಲ್ಲಿ ಆರಾಧನೆಗೊಳಗಾಗ್ತಾ ಇದ್ದಾರೆ. ಅಂತ ಅವರ ತ್ಯಾಗ ಬಲಿದಾನಗಳಿಗೆ ನಾವು ಗೌರವ ಕೊಟ್ಟು ಹಾಕಿದ್ದೀವಿ. ಬೇರೆಲ್ಲಾ ಧರ್ಮ ದೇವರುಗಳಿದ್ದು ನಮ್ಮಲ್ಲಿ ಧರ್ಮ ದೇವರುಗಳ ಉತ್ಸವ ಅಲ್ಲ ಅದು. ಅವರ
ಯಾಕೆ ಬಂದ್ರು ಧರ್ಮದೇವರುಗಳು? ನಾನು ಹೇಳ್ತಾ ಇದ್ದೀನಿ, ಅವ್ರು ಮಾಡಿರುವಂತ ಹೋರಾಟ ಚಳವಳಿ ನಿತಿನ್ ಅವರಿಗೂ ಅರ್ಥ ಆಗಲ್ಲ. ಸರಿ. ನಾನು ಆವಾಗ್ಲಿಂದ ಅದೇ ಪ್ರಶ್ನೆ ಕೇಳಿದ್ರೆ ಬೇರೆ ಪ್ರಶ್ನೆ ಕೇಳಿ. ಅಲ್ಲ, ಜನರ ಭಾವನೆಗಳು ಆ ರೀತಿ ಇದೆಯಲ್ಲ ಸರ್, ಇದು ಜನರ ಭಾವನೆ ಸರ್. ಭಾವನೆ ಅಲ್ಲ, ಇದು ಬಿಜೆಪಿ ಅವರು ಹುಟ್ಟಿಸಿರುವ ಭಾವನೆ ಅಷ್ಟೇ. ಓಕೆ, ಅಲ್ಲ ಜನರ ಭಾವನೆ ಯಾವ ರೀತಿ ಇರುತ್ತೆ ಅಂತ ಬಂದಾಗ ನೀವು ಈ ಭಾಗದಲ್ಲಿ ನೀವು ಹೇಳ್ಬೇಕು, ನೀವು ಮೀಡಿಯಾದವರು ಹೇಳ್ಬೇಕು. ಓಕೆ. ಕೋಟಿ ಚೆನ್ನೈ ಅವರು ಮಾಡಿರುವಂತಹ ಹೋರಾಟಗಳು, ಕೋಟಿ ಚೆನ್ನೈ ಅವರ ಸಿನಿಮಾ ಎಣ್ಣೆ ಹೇಳುತ್ತೆ ಈ ಹೋರಾಟವನ್ನು ತೋರಿಸಲ್ವಾ? ಅದು ಸರಿ. ಆರಾಧನೆಯನ್ನ ಮಾತ್ರ ತೋರಿಸ್ತದ ಕೋಟಿ ಚೆನ್ನೈ ಅವರು. ಓಕೆ. ಕೋಟಿ ಚೆನ್ನೈ ಅವರ ನಾಟಕ, ಕೋಟಿ ಚೆನ್ನೈ ಅವರ 2 ಸಿನಿಮಾಗಳು ಬಂದಿದೆ ಓಕೆ. ಅಲ್ವಾ? 2 ಸಿನಿಮಾದಲ್ಲಿ ಅವರ ಆರಾಧನೆಗಳನ್ನು ಮಾತ್ರ ತೋರಿಸೋದ ಅಥವಾ ಅವರ ಹುಟ್ಟು, ಬಾಲ್ಯ, ಅವರ ಹೋರಾಟ, ಸಂಘರ್ಷ, ಬಲಿದಾನ ಎಲ್ಲ ತೋರಿಸಲ್ವಾ? ಅದು ಆ ವಿಚಾರಗಳು ಚರ್ಚೆ ಆಗ್ಬೇಡ್ವಾ? ಸರಿ, ಹಾಗಿದ್ದಾಗ ಜನರು ಕೇಳ್ತಾರೆ ಎಲ್ಲಾ ವಿಚಾರಗಳ ಜೊತೆ ಯಾಕೆ ಮಿಕ್ಸ್ ಅಪ್ ಮಾಡಿದ್ರಿ? ಜನರುಗಳಿಗೆ ತಿಳುವಳಿಕೆ ಕೊಡ್ಬೇಕು ನಾವು. ಓಕೆ, ಹಿಂದೆನೂ ಕೂಡ ಮಾತಾಡಿದೀವಿ ನಾವು. ಕೋಟಿ ಚೆನ್ನೈ ಅವರು ಏನು ಮಾಡಿದ್ದಾರೆ, ಇವತ್ತು ಕೂಡ ತುಳುನಾಡಿನಲ್ಲಿ ಅಸಮಾನತೆ ಇಲ್ವಾ, ಬಡತನ ಇಲ್ವಾ, ಹಸಿವು ಇಲ್ವಾ? ಎಷ್ಟು ಜನ ಇವತ್ತು ಹೊಟ್ಟೆಗಿಲ್ಲದೆ, ಮೊನ್ನೆ ಒಬ್ಬ ಸುದ್ದಿ ಬಂತು, ನೀವೇ ಮೀಡಿಯಾದಲ್ಲಿ ಸುದ್ದಿ ಮಾಡಿದ್ರಿ, ನಿರುದ್ಯೋಗದಿಂದ ಬೇಸತ್ತ ಒಬ್ಬ ಯುವಕ ಪಾಂಡೆಮಂಗಳೂರಿನಲ್ಲಿ ಸೇತುವೆ ಕೆಳಗಡೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಅಲ್ವಾ? ಈ ರೀತಿಯ ನಿರುದ್ಯೋಗದ ಭೀಕರ, ಆತ್ಮಗೌರವ ಇಲ್ಲದೆ ಬದುಕುವಂತ ಸ್ಥಿತಿ ಇದೆ. ಅದಕ್ಕೆ ನಾವು ಕೋಟಿ ಜನರಿಂದ ಈ ಅಸಮಾನತೆ, ನಿರುದ್ಯೋಗದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಕೋಟಿ ಜನರಿಂದ ಪ್ರೇರೇಪಣೆ ಪಡಿತೀವಿ ಅಂತಂದ್ರೆ ಖುಷಿ ಪಡ್ಬೇಕಲ್ವಾ, ಹೆಮ್ಮೆ ಪಡ್ಬೇಕಲ್ವಾ? ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ ಸರ್, ನಮಸ್ತೆ. ಈಗ ಎಸ್ ಸರ್, ವಿಷಯವನ್ನು ತಿರುಚಿ ವಿಷಯಾಂತರ ಮಾಡೋದು ಬೇಡ. ಏನೋ ತುಳುವಲ್ಲಿ ಒಂದು ಹೇಳ್ತಾರಲ್ಲ, ಕಂಕನೆ ಊರ್ನಲ್ಲ ಮೂಂಕು ಮಿತ್ತ ಅಂತೇಳಿ, ಇದು ಆ ತರದ ವಾದ ಬೇಡ. ಕೋಟಿ ಚೆನ್ನೈಯರಿಗೆ ಅಗೌರವಾಗಿದೆ, ಅವರನ್ನು ಆರಾಧನೆ ಮಾಡುವವರಿಗೆ ಅಗೌರವಾಗಿದೆ ಹೊರತು ಇವರು ಹೇಳಿದಾಗ, ಈಗ ಅಲ್ಲಿ ಹೇಳಿದ್ರಲ್ಲ, ಇವರು ಅಬ್ದುಲ್ ಕಲಾಂನ ಫೋಟೋ ಹಾಕ್ಲಿಲ್ಲ, ಹಾಕ್ಬೋದಲ್ಲ, ಕಿತ್ತೂರು ಚೆನ್ನಮ್ಮಂದು ಹಾಕ್ಬೋದಲ್ಲ. ಈಗ ಬಸವಣ್ಣನವರದ್ದು ಹಾಕುವಾಗ ಕಿತ್ತೂರು ಚೆನ್ನಮ್ಮಂದ ಹಾಕ್ಲಿಲ್ಲ. ಮತ್ತೆ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಸ್ವಾತಂತ್ರ್ಯ ಹೋರಾಟ ಶುರುವಾದದ್ದು 1857. ಅದಕ್ಕಿಂತ ಟಿಪ್ಪು ರಾಣಿ ಹಬ್ಬಕ್ಕ ಆಗಿದೆ, ರಾಣಿ ಹಬ್ಬಕ್ಕ ಗೊತ್ತಾಯ್ತಲ್ಲ? ಅಲ್ಲ, ಅದು ರಾಣಿ ಹಬ್ಬಕ್ಕ ಅವರು ರಾಣಿ ಹಬ್ಬಕ್ಕ ಅಲ್ಲ, ಇಲ್ಲ ಅಂತ ನಾನು ಹೇಳಿಲ್ಲ. ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ದು, ಆಮೇಲೆ ಟಿಪ್ಪು ಹೋರಾಟ ಮಾಡಿದ್ದು. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಲ್ಲ ಅಲ್ಲ ಅಂದ್ರೆ ಇಲ್ಲ, ಟಿಪ್ಪು ಹೋರಾಟ, ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ. ರಾಣಿ ಹಬ್ಬಕ್ಕೆ ಏನು ಟಿಪ್ಪು ಅಮರಸುಲ್ಯ ದಂಗೆ ಮಾಡಿದಂತಹ ಹೋರಾಟ. ಟಿಪ್ಪುನ ಬಗ್ಗೆ ಮಾತಾಡುವ. ಟಿಪ್ಪು ಮಾಡಿದ್ದು ಸ್ವಾತಂತ್ರ್ಯ ಹೋರಾಟ ಅಲ್ಲ, ತನ್ನ ಅಸ್ತಿತ್ವವನ್ನು, ತನ್ನ ಪಟ್ಟವನ್ನು ಉಳಿಸಲಿಕ್ಕೋಸ್ಕರ. ನಾವು ಮಾತಾಡುವಾಗ ಅಡ್ಡ ಬರಲ್ಲ, ಆದ್ರೆ ಟಿಪ್ಪು ಸ್ವಾತಂತ್ರ್ಯ ಹೋರಾಟ ಅಲ್ಲ. ರಾಣಿ ಹಬ್ಬಕ್ಕಲ್ವಾ? ರಾಣಿ ಹಬ್ಬಕ್ಕೆ ಅದಕ್ಕಿಂತ ಮೊದಲು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ದು. ಟಿಪ್ಪುವಿನ ಕ್ರೌರ್ಯತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಟಿಪ್ಪುವಿನ ಕ್ರೌರ್ಯತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅಲ್ಲ, ಗೊತ್ತಾಯ್ತಲ್ಲ? ಬ್ರಿಟಿಷರ ವಿರುದ್ಧ ಹೋರಾಟ. ಬ್ರಿಟಿಷರನ್ನು ಯಾರು ಬೆಂಬಲಿಸಿದ್ದಾರೆ? ಇಲ್ಲಿ ಯಾರು ಅವರೊಟ್ಟಿಗೆ ಇದ್ರು, ಅವರನ್ನೆಲ್ಲ ಕೊಂದಿದ್ದಾರೆ. ಇವರು ಬ್ರಿಟಿಷರ ವಿರುದ್ಧ ಫ್ರೆಂಚರನ್ನು ದೋಸ್ತಿಗಿರಿ ಮಾಡಿದ್ರು. ಇಲ್ಲಿ ಎಷ್ಟು ಜನ ಹಿಂದೂಗಳನ್ನು ಕೊಂದ್ರು, ಎಷ್ಟು ಜನ ಕೊಡಗರನ್ನು ಕೊಂದ್ರು? ಅದು ಸ್ವಾತಂತ್ರ್ಯ ಹೋರಾಟವ? ಅದು ಸ್ವಾತಂತ್ರ್ಯ ಹೋರಾಟವ? ನಾನು ಕೇಳುದು. ಅದು ತನ್ನವರನ್ನೇ ಕೊಂದದ್ದು ಯಾವ ಸ್ವಾತಂತ್ರ್ಯ ಹೋರಾಟ? ರಾಣಿ ಹಬ್ಬಕ್ಕ ತನ್ನವರನ್ನು ಕೊಂದ್ರ, ಇನ್ನೊಬ್ರು ನನ್ನ ತಮ್ಮವರನ್ನು ಕೊಂದ್ರ, ಈ ನೆಲದವರನ್ನು ಕೊಂದ್ರ. ಟಿಪ್ಪು ಈ ನೆಲದವರನ್ನೇ ಕೊಂದಿದ್ದಾರೆ. ಅದಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತೇಳಿ ನಾವು ಯಾವತ್ತು ಹೇಳ್ತೇವೆ, ಗೊತ್ತಾಯ್ತಲ್ಲ? ಯಾವತ್ತು ಹೇಳ್ತೇವೆ. ಈ ನೆಲದ ಜನರನ್ನು ಕೊಂದವರನ್ನ ತನ್ನ ಅಸ್ತಿತ್ವಕ್ಕೋಸ್ಕರ ಈ ನೆಲವನ್ನ ಹಾಳು ಮಾಡಿದವರಿಗೆ ನಾವು ಗೌರವ ಕೊಡುವುದಿಲ್ಲ, ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಒಪ್ಪುವುದಿಲ್ಲ. ಅಬ್ಬಕ್ಕ ರಾಣಿ ಎಷ್ಟು ಕೊಂದಿದ್ದಾರೆ? ಅಬ್ಬಕ್ಕ ರಾಣಿ ಯಾರನ್ನಾದ್ರೂ ಕೊಂದಿದ್ದಾರಾ? ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಪುಸ್ತಕವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಕಟಣೆ ಮಾಡುತ್ತದೆ. ನೋಡಿ, ಪುಸ್ತಕ ಬರೆಯುವ ಅದರ ಒಳಗೆ ಆ ಪುಸ್ತಕ ಎಲ್ಲರೂ ಹೋಗ್ತಾರೆ. ಮುನ್ನಡಿ ಬರಲಿ, ಮುಖ್ಯಮಂತ್ರಿಯಾಗಿ ಏನು ಉದ್ಘಾಟನೆ ಮಾಡುವಾಗ ಕರೀತಾರೆ, ಹೋಗ್ತಾರೆ. ಸರ್ಕಾರ ಆಮೇಲೆ ನೋಡುವಂತದ್ದು ವಿಧಾನಸೌಧದಲ್ಲಿ ಪ್ರಕಟಣೆ ಆಗಿದ್ದು, ವಿಧಾನಸೌಧದಲ್ಲಿ ಎಲ್ಲವಾಗ್ತದೆ, ಕಾರ್ಯದರ್ಶಿಗಳು ಹೇಳ್ತಾರೆ, ಅದನ್ನು ಮಾಡ್ತಾರೆ. ನೀವು ಪಠ್ಯ ಪುಸ್ತಕದಲ್ಲಿ ಉಂಟಲ್ಲ, ನೀವು ಇಡೀ ದೇಶದ ಪಠ್ಯ ಪುಸ್ತಕದಲ್ಲಿ ನೀವು ಮಾಡಿದ್ದು. ಸರಿ, ಈಗ ಸ್ವಾತಂತ್ರ್ಯ ಹೋರಾಟಗಾರ ಯಾಕೆ ಅಲ್ಲ ಅನ್ನುವಂಥದ್ದು ಅವರೊಂದು ವಿಚಾರವನ್ನು ಹೇಳ್ತಾರೆ. ಅಲ್ಲಲ್ಲ, ಈ ಭಾಗದಲ್ಲಿರುವಂತಹ, ಈ ಮಣ್ಣಿನ ನೆಲದಲ್ಲಿರುವಂತಹ ಜನರ ನಾವು ಕೊಲ್ಲಲಿಲ್ಲ, ಅವರು ಕೊಲ್ಲಲಿಲ್ಲ ಅಥವಾ ಅವರನ್ನ ಹಾನಿ ಮಾಡಲಿಲ್ಲ. ಆದ್ರೆ ಟಿಪ್ಪು ಅವರು ಮಾಡಿದ್ದಾರೆ ಅಥವಾ ಉಳ್ಳಾಲ ರಾಣಿ ಹಬ್ಬಕ್ಕರು ಆ ರೀತಿ ಮಾಡಿಲ್ಲ ಅನ್ನೋದು ಅವರ ವಾದ. ಹಾಗಿದ್ದಾಗ ನಾನು ಸ್ವಾತಂತ್ರ್ಯ
ಹೋರಾಟಗಾರ ಅಂತದ್ದು ನಾವುಗಳು ಒಪ್ಕೊಳ್ಳಲ್ಲ ನಾವು ಅನ್ನೋದು ವಿಚಾರ. ಒಪ್ಪಿಕೊಳ್ಳುವುದೇ ಇಲ್ಲ. ಅವರು ಇಲ್ಲ ಇಲ್ಲ ಆಯ್ತು, ನನ್ನ ವಾದ ಮುಗಿದಿಲ್ಲ. ಆದ್ರೆ ಮಡಿಕೇರಿಗಳಿಗೆ ಹೋದಾಗ ಕೊಡಗುಗಳಿಗೆ ಹೋದಾಗ ಅಲ್ಲಿ ಕೊಡಗಿನಲ್ಲಿ ಬಹಳಷ್ಟು ಒಬ್ಬರು ಜನರು, ಬಹಳಷ್ಟು ಒಪ್ಪೋದಿಲ್ಲ. ಯಾರು ಒಪ್ಪಿದ್ರು ಒಪ್ಪದಿದ್ರು ಇತಿಹಾಸ ಬಹಳಷ್ಟು ಸುಳ್ಳಾಗುದಿಲ್ಲ. ಕ್ರೈಸ್ತರು ಕೂಡ ಬಹಳಷ್ಟು ಜನರು ಹೇಳ್ತಾರೆ ಹಾಗೆ ಈ ಕ್ರೈಸ್ತರು ರೀತಿ ಸಹ ಆಗಿದೆ ವಿರೋಧ ಅಂತ ಇದೆ. ಹೇಳ್ತಾರೆ. ಈ ಮಣ್ಣಿನಲ್ಲಿ ಅಲ್ಲ ಉಳ್ಳಲ್ ರಾಣಿ ಹಬ್ಬ ನೋಡಿ, ಅವರಿಗೆ ಟಿಪ್ಪುವನ್ನು ಯಾರು ನಾವು ಮಾಡಲ್ಲ. ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. Okay. ಟಿಪ್ಪುವನ್ನು ಇಲ್ಲ ಇಲ್ಲ ನೀವು ಒಂದು ನಿಮಿಷ ಒಪ್ಪಬೇಡಿ, ಒಂದು ನಿಮಿಷ ನೀವು ಒಂದು ನಿಮಿಷ ನಿಲ್ಲಿ ಒಪ್ಪಬೇಡಿ. ಒಂದು ನಿಮಿಷ ನಿಲ್ಲಿ. ಅವರ ಟಿಪ್ಪುವನ್ನು ಒಪ್ಪಂದ ನಾವು ಒಪ್ಪಬಾರ್ದಾ? ಟಿಪ್ಪುವನ್ನು ಕ್ರಿಶ್ಚಿಯನ್ರು ಒಪ್ಪುವುದಿಲ್ಲ. ಇವರು ಹೇಳುವಂತದ್ದು ಗೊತ್ತಾಯ್ತು? ಕ್ರೈಸ್ತರಲ್ಲಿ ಬಂದು ಇವರು ಯಾಕೆ ಅವರ ಆಯ್ತು, ಆಯ್ತು, ಆಯ್ತು. ನಾವು ಕ್ರೈಸ್ತರ ಪರವಾಗಿ ಅಲ್ಲ, ಯಾಕೆ ಕೇಳಿ ಅಲ್ಲ, ಹೋರಾಟ ನೀವು ಮಾಡ್ತಾ ಕೇಳಿ ಅಲ್ಲ, ನಾವು ಹೇಳೋದನ್ನ ಯಾಕೆ ಕೇಳಿ ಅಲ್ಲ, ಯಾಕೆ ಕೇಳಿ ನಾವು ಕೇಳಿ ಓಕೆ, ಓಕೆ, ನೀವು ಓಕೆ, ಕೇಳಿ, ಓಕೆ, ನಾವು ಓಕೆ. ಹೇಳೋದನ್ನ ಕೇಳಿ. ಇಲ್ಲ, 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 ಈಗ ಕ್ರಿಶ್ಚಿಯನ್ರು ಒಪ್ಪುವುದಿಲ್ಲ. ನೀವ್ಯಾಕೆ ಕೇಳ್ಬೇಕು ಕ್ರೈಸ್ತರು ಒಪ್ಪಲ್ಲ ಅಂತ? ಕೊಡಗಲ್ಲಿ ಹೋಗಿ ಹೇಳಿ, ಕೊಡಗಲ್ಲಿ ಹೋಗಿ ಕೇಳಿ. ಇವರು ಟಿಪ್ಪು ಇವರ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಅಲ್ಲಿ ಮಾತಾಡ್ಲಿ, ಆಗ ಉತ್ತರ ಕೊಡ್ತಾರೆ ಕೊಡವರು. ಈಗ ಮೈಸೂರಿನಲ್ಲಿ ಹೋಗಿ ಮೈಸೂರು ರಾಜರ ಅವರ ಮನೆತನದಲ್ಲಿ ಕೇಳಿ ಇವರು ಯಾವ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ. ಕೇರಳಕ್ಕೆ ದಾಳಿ ಮಾಡಿದ್ರು, ಟ್ರಾವಂಕೂರಿಗೆ, ಅಲ್ಲಿ ಡ್ಯಾಮ್ ಹೊಡೆದು ಇವರನ್ನು ಓಡಿಸಿದ್ರು. ಶೃಂಗೇರಿ ದೇವಸ್ಥಾನವನ್ನು ರಕ್ಷಣೆ ಮಾಡಿದ್ರಲ್ಲ, ಅದಕ್ಕೇನ್ ಹೇಳ್ತಾರೆ ಇವರು? ಯಾರು? ಶೃಂಗೇರಿ ಟಿಪ್ಪು ಸುಲ್ತಾನ್ ಶೃಂಗೇರಿ ದೇವಸ್ಥಾನವನ್ನು ರಕ್ಷಣೆ ಮಾಡಿ ಅಲ್ಲಿ ಮರಾಠಿಗಳ ಸೇನೆ ದಾಳಿ ಮಾಡಿ ಅದನ್ನ ಇದು ಮಾಡಿದಾಗ ಅಲ್ಲಿಗೆ ಹೋಗಿ ಅದನ್ನ ಮತ್ತೆ ಬಿಡಿಸಿ ಶೃಂಗೇರಿ ಮಠವನ್ನ ಮತ್ತೆ ಕಟ್ಟಿಕೊಟ್ಟದ್ದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಇದು ತಿರುಪತಿಯ ಹುಂಡಿ ಲೂಟಿದಲ್ಲ, ಅದಕ್ಕೆ ಯಾಕೆ ಹೇಳುದಿಲ್ಲ? ಟಿಪ್ಪು ಸುಲ್ತಾನ್ ಕೊಲ್ಲೂರು ದೇವಸ್ಥಾನ ತಿರುಪತಿಯ ಹುಂಡಿ ಲೂಟಿದಲ್ಲ. ಚರ್ಚೆ ದೊಡ್ಡದಿದೆ, ಚರ್ಚೆ ದೊಡ್ಡದೇ ಇದೆ. ಶೃಂಗೇರಿಯಲ್ಲಿ ಮತ್ತೆ ಲೂಟಬಹುದು ಅಂತೇಳಿ ಅವರನ್ನು ಓಡಿಸಿದ್ದು. ಇವರು ಲೂಟುವುದನ್ನು ವೀರಭದ್ರ ಅಲ್ಲ, ಇವರು ಟಿಪ್ಪು ಸುಲ್ತಾನ್ ಲೂಟುವುದನ್ನು ಮಾರಾಟಗಾರರು ಲೂಟುವುದು ಬೇಡ ಅಂತ ಹೇಳಿ ಅಲ್ಲಿ ಹೋದದ್ದು. ಇವರು ಅಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಅದನ್ನ ಹೇಳಿ ನೀವು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಡ ಏನೇನು ಲೂಟಿಗಳು ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ. ಹೌದು, ಅದೇ ಲೂಟಿ ಅದೇ ನೋಡಿ. ಟಿಪ್ಪು ಯಾವ ರೀತಿ ಲೂಟಿ ಮಾಡಿದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ನೋಡಿ, ನೀವು ನೋಡಿ ಟಿಪ್ಪು ಅಲ್ಲಿ ತಿರುಪತಿ ಉತ್ತರ ಕೊಡಿ. ನೀವು ತಿರುಪತಿ ನಾನು ಉತ್ತರ ಕೊಡ್ತೇನೆ. ಮರಾಠರು ಲೂಟುವುದನ್ನು ನಿಲ್ಲಿಸಿ ಕೊಲ್ಲೂರು ದೇವಸ್ಥಾನದ ನೀವು ಉತ್ತರ ಕೊಡಿ. ಅಲ್ಲಿ ಸ್ಥಳ ತೆರಿಗೆ ಉತ್ತರ ಕೊಡ್ಲಿಕ್ಕೆ ಟೈಮ್ ಕೊಡಿ. ಉತ್ತರ ಕೊಡಿ ಅಂತ ಮಾತಾಡೋದಲ್ಲಿಗೆ ಉತ್ತರ ಕೊಡ್ತೇನೆ ನಾನು. ಉತ್ತರ ಕೊಡ್ತೇನೆ. ಕೊಲ್ಲೂರು ದೇವಸ್ಥಾನಕ್ಕೆ, ಶೃಂಗೇರಿ ದೇವಸ್ಥಾನಕ್ಕೆ ಮರಾಠರು ಬಂದ್ರು ಅಂತ ಹೇಳಿ ಇವರ ವಾದ. ಮರಾಠರು ಲೂಟಿ ಕೊಂಡೋಗುದು ಬೇಡ, ಇನ್ನು ಮುಂದೆ ನಾನು ಲೂಟಿ ಕೊಂಡೋಗ್ತೇನೆ ಅಂತ ಹೇಳಿ ಅವರನ್ನು ಓಡಿಸಿದ್ದು. ತಿರುಪತಿ ಲೂಟಿದಾರಲ್ಲ ಟಿಪ್ಪು ಸುಲ್ತಾನ್, ಅದಕ್ಕೆ ಉತ್ತರ ಕೊಡ್ಲಿ. ಶೃಂಗೇರಿ ಲೂಟಿದ್ರ ಅಲ್ಲ, ಮತ್ತೆ ಲೂಟ್ಲಿಕ್ಕೆ ಇಟ್ಟದ್ದು, ಇನ್ನು ಅದನ್ನು ಖಾಲಿ ಮಾಡುದು ಬೇಡ ಅಂತೇಳಿ. ಯಾವ ತಿರುಪತಿ ದೇವಸ್ಥಾನವನ್ನು ಅಷ್ಟೊತ್ತಿಗೆ ಕೊಂಡೋದ್ರು, ಬ್ರಿಟಿಷರು ಕೊಂಡೋದ್ರು. ಕತೆ ಹೇಳೋದು, ಇಲ್ಲದಿದ್ರೆ ಲೂಟಿ ಮಾಡ್ತಾರೆ. ತಿರುಪತಿ ಕಥೆಯನ್ನು ಹೊಸದಾಗಿ ಹೇಳ್ತಾ ಇದ್ದಾರೆ. ತಿರುಪತಿಯಲ್ಲಿ ಲೂಟಿ ಮಾಡಿ ಇವರಿಗೆ ಖಜಾನೆ ಖಾಲಿ ಆದಾಗ ತಿರುಪತಿ ಉಂಡಿಯೇ ಕಾಣ್ತಾ ಇದ್ದದ್ದು ಟಿಪ್ಪು ಸುಲ್ತಾನ್ಗೆ. ನೀವು ಇದ್ದದನ್ನು ಮುಚ್ಚಬೇಡಿ, ಹೊರತನ್ನು ತೆಗಿಬೇಡಿ. ಶೃಂಗೇರಿ ಕತೆ ಹೇಳಿದಲ್ಲ ನಾವು. ಮಾರತಿ ಮೊನ್ನೆವರೆಗೂ ಕೂಡ ಇತ್ತಲ್ಲ. ನೀವು ಅಬ್ದುಲ್ ಕಲಾಂ ಫೋಟೋ ಹಾಕಿ ನಾವು ಮಾತಾಡುದಿಲ್ಲ. ಟಿಪ್ಪು ಸುಲ್ತಾನ್ ಅದು ಬಿಜೆಪಿ ಬೆಂಬಲಿಗರು ಅಂತ ಹೇಳಿ ರಾಧಾಕೃಷ್ಣ ಅವರೇ, ಮುನೀರ್ ಅವರೇ ಬಿಜೆಪಿ ಬೆಂಬಲಿಗರ ಅಂತ ಅಲ್ಲ, ಅವ್ರು ನಮ್ಮ ಕಾಲರ್ ಭಾವನೆಗಳನ್ನು ಹೇಳಿದ್ದಾರೆ. ಯಾಕ ಮುನೀರ್ ಅವರೇ ಇಲ್ಲಿ ಬಹಳಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ. ಇವನ್ ನಂಗೂ ಕೂಡ ಕಾಂಗ್ರೆಸ್ ಏಜೆಂಟ್ ಅಂತ ಹಾಕಿ ಆಯ್ತು, ಅದು ಅವರವರ ಅಭಿಪ್ರಾಯಗಳು, ಏನ್ ಮಾಡಕ್ ಆಗಲ್ಲ. ಬರ್ತೇನೆ ಅಂದ್ರೆ ಅವರ ಒಂದು ಕರೆಗಳನ್ನ ನಾವು ತೆಗೆದುಕೊಳ್ಬೇಕು, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ, ಅನಿಲ್ ಪ್ರಭು ಅಂತ. ಅನಿಲ್ ಪ್ರಭು ಅವರು ಎಲ್ಲಿಂದ? ಎಸ್ ಸರ್, ಮಾತಾಡಿ ಸರ್. ಈಗ ಮುನೀರ್ ಕಾಟಿಪಳ್ಳ ಅವರಿಗೂ ಮತ್ತೆ ಇನ್ನೊಬ್ರಿಗೂ ನಿಮ್ಗೂ ಎಲ್ಲ ನಮಸ್ಕಾರ ಸರ್. ಏನಂತ ಹೇಳಿದ್ರೆ, ಇವರು ಟಿಪ್ಪುದು ವೀರ್ ಸಾವರ್ಕರ್ ಹಾಕ್ಬೇಕಿತ್ತು, ದೇವರದ್ದು ಯಾಕೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲಲ್ಲ ಇದು. ಟಿಪ್ಪುದು ಬೇಡ, ವೀರ್ ಸಾವರ್ಕರ್ ಈಗ ಕರ್ನಾಟಕದಲ್ಲಿ ನಡೀತಾ ಇರೋದು ಏನ್ ಹೇಳಿ, ಟಿಪ್ಪು ವರ್ಸಸ್ ವೀರ್ ಸಾವರ್ಕರ್. ಇವ್ರದ್ದು ಇಬ್ಬರು ಹಾಕಿ ಕೋಮು ಸಂಘಟನೆ ಕಡಿಮೆ ಆಗ್ತಿತ್ತು ಒಂದು. ಎರಡನೇದಾಗಿ ನಮ್ಮ ಪಕ್ಷ ಇವರು ನಮ್ಮ ಈಗ ಸ್ಪೀಕರ್ ಯುಟಿ ಖಾದರ್ ಇದ್ದಾರೆ, ಅವ್ರ ಮಾರ್ಗದರ್ಶನದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಶಾಂತತೆ ಇದೆ, ಅದನ್ನ ಹಾಳು ಮಾಡಬಾರ್ದು. ಒಂದನೇದಾಗಿ. ಎರಡನೇದಾಗಿ ಮುನೀರ್ ಕಾಟಿಪಳ್ಳ ಅವರು ಸೌಜನ್ಯ ಹೋರಾಟಗಳು ಎಲ್ಲ ಧರ್ಮದಲ್ಲೂ ಎಲ್ಲರೊಟ್ಟಿಗೆ ಸೇರ್ಕೊಂಡಿದ್ದವರಾದ್ರು, ಇವ್ರಿಗೂ ಸ್ವಲ್ಪ ತಿಳುವಳಿಕೆಯಿಂದ ಮಾಡ್ಬೇಕಿತ್ತು. ಅಲ್ಲಿ ಯಾವುದೇ ಧಾರ್ಮಿಕ ದೇವರ ಫೋಟೋ ಅವಶ್ಯಕತೆ ಇಲ್ಲ, ಇದು ಸಾಮಾಜಿಕ ಕಾರ್ಯಕ್ರಮ ಅಲ್ಲ ಸರ್. ನೋಡಿ ಅವ್ರಿಗೆ ಕೇಳಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಅಲ್ಲ ಸರ್ ನಮಸ್ತೆ. ನಮಸ್ತೆ ಸರ್. ಪೂಜಾರಿ ಮಾತಾಡೋದು. ಶೇಖರ್ ಪೂಜಾರಿ, ಎಸ್ ಮಾತಾಡಿ ಸರ್. ಅಲ್ಲ ಸರ್ ನೋಡಿ, ಅವ್ರು ಏನು ಬೇಕಾದ್ರೆ ಮಾಡ್ಲಿ, ಆದ್ರೆ ದೇವರನ್ನು ಒಂದು ರಾಜ್ಯಕ್ಕಾಗಿ ತರುದು ಬೇಡ. ಓಕೆ ಓಕೆ. ಮತ್ತೆ ಅವ್ರಿಗೆ ನೋಡಿ ಹಾ. ಯಥಿಷ್ಟ ಗೌರವ ಉಂಟು, ಗೌರವ ಅದು ಕೊಡುದೇ, ನಾವು ನಮ್ಮ ಕೊಡುವ ಕೆಲಸ ಕೊಡುದೇ. ಆದ್ರೆ ಇಂಥದ್ದೆಲ್ಲ ಕಟ್ಟೋಡೆಲ್ಲ ಆಗತ್ತೇ ಇಲ್ಲ. ಓಕೆ ಓಕೆ. ದೈವದೇವರ ಫೋಟೋ ಬಳಕೆ ಮಾಡಿದ್ದು ತಪ್ಪಿದೆ ಅಂತ ಹೇಳ್ತೀರಿ ತಾವು? ತಪ್ಪದು. Okay. ಅದು ನಾವು ಯಾವಾಗ ನೇಮೋತ್ಸವ ಆಗುವಾಗ ಒಂದು 2-3 ದಿನ ನಾವು ಕಟ್ಟೋಡು ಹಾಕ್ತೇವೆ ಅಷ್ಟೇ. ಓಕೆ ಓಕೆ ರಾಜ್ಯಕ್ಕೆ ಬರ್ಲೇಬಾರ್ದು. ಓಕೆ, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಶೇಖರ್ ಅವರೇ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಎಸ್, ನನಗೆ KT ಸುವರ್ಣ ಜೊತೆ ಮಾತಾಡಬೇಕು ಕೊನೆಯದಾಗಿ. ಎಸ್, ಹಲೋ ಸರ್ ನಮಸ್ತೆ. ಹಲೋ ಸರ್. ನಮಸ್ತೆ ಸರ್, ತಮ್ಮ ಹೆಸರಿಂದ ಸರ್? ಸರ್ ಬಂಟ್ವಾಳದಿಂದ ಸರ್. ಎಸ್ ಸರ್, ತಮ್ಮ ಹೆಸರು? ರಾಜೇಶ್ ಅಂತ. ರಾಜೇಶ್, ಮಾತಾಡಿ ಸರ್. ಇವರು ಈಗ ಹೇಳ್ತಾರಲ್ಲ, ಈಗ ರಾಧಾಕೃಷ್ಣರವರು ಇವರು ಅಧಿಕಾರಕ್ಕೆ ಬಂದ ಮೇಲೆ ಯಾವ್ದು ಸಹ ನೆನಪಿರಲ್ಲ ಇವರಿಗೆ. ಅಧಿಕಾರ ಇಲ್ಲದಾಗ ಎಲ್ಲ ಇವರಿಗೆ ಅಧಿಕಾರ ಬಂದ ಮೇಲೆ ಯಾವ ವಿಷಯ ನೆನಪು ಇರುವುದಿಲ್ಲ ಇವರಿಗೆ. ಬೇಡ, ಯಾವ ವಿಷಯ ಬೇಡ ಅಧಿಕಾರ ಬಂದ ಮೇಲೆ. ಈಗ ಡೊಂಬಿ ಎಬ್ಬಿಸ್ತಾರೆ. ಓಕೆ ಓಕೆ ಅಧಿಕಾರ ಸಿಗುವಾಗ ನೆನಪಾಗುದಿಲ್ಲ, ಅಧಿಕಾರ ಇರುವಾಗ ಯಾಕೆ ನೆನಪಾಗುದಿಲ್ಲ ಇವರಿಗೆ? ಅದನ್ನೆಲ್ಲ ತೆಗೆದಾಕ್ಬೇಕಲ್ಲ ಇವರು. ಸರಿ ಸರಿ ಸರಿ. ಎಸ್, ಅಧಿಕಾರ ಇಲ್ಲದಾಗ ಈಗ ನೆನಪಾಗುದು ಎಲ್ಲ ವಿಷಯದಲ್ಲಿ ಎಬ್ಬಿಸ್ತಾರೆ ಇವರು. ಓಕೆ ಅದು ಇಂತಾಗಿ. ಓಕೆ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ವಿಷಯವನ್ನು ಎಬ್ಬಿಸಾಕಿದ್ದಾರೆ. ಸರಿ ಸರಿ, ಓಕೆ ಸರ್. ಅವ್ರ ಹತ್ರ ಗೊತ್ತುಂಟು ಅವರಿಗೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ ಸರ್. KT ಸುವರ್ಣ ಅವರು. ಓಕೆ, KT ಸುವರ್ಣ ಅವ್ರ ಜೊತೆ ನನಗೆ ಮಾತಾಡಬೇಕಾಗಿತ್ತು, ಆದರೆ ಅವರ ಕಾಲ್ ಎಂಗೇಜ್ ಮಾಡ್ತಾ ಇದೆ, ಆದರೆ ನನಗೆ ಅವ್ರ ಜೊತೆ ರಿಯಾಕ್ಷನ್ ತೆಗೆದುಕೊಳ್ಳಲೇಬೇಕಾಗಿತ್ತು. ಕೊನೆಯದಾಗಿ ಒಂದು ಕರೆ ಇದಾರಾ, ಲೈನಲ್ಲಿ ಇದ್ದಾರಾ? ಓಕೆ, ಎಸ್. ಸಮಯದ ಅಭಾವ ತುಂಬಾ ಇದೆ, ಹಾಗಾಗಿ ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಹಾಗಿದ್ದಾಗ ಮುನೀರ್ ಕಾಟಿಪಾಳ್ ಅವರೇ, ಕೊನೆಯದಾಗಿ ತೆರವು ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಪೊಲೀಸ್ ನೋಟಿಸ್ ಕೊಟ್ಟಾಗ ಟಿಪ್ಪು ಬ್ಯಾನರ್ ತೆರವು ಆಗಿಲ್ಲ, ಹಾಗಿದ್ದಾಗ ಇಷ್ಟು ಜನ ಹೇಳಿದಾಗ ಅಥವಾ ಇವ್ರುಗಳು ಹೇಳಿದಾಗ ಈ ರೀತಿ ಅವಮಾನ ಮಾಡ್ತಿದ್ದೆ ದೈವದೇವರಿಗೆ ಅಂತ ಬಂದಾಗ ತೆರವು ಮಾಡ್ತೀರಾ ಅದನ್ನ, ಅಥವಾ ಒನ್ಸ್ ಅಗೇನ್ ಸ್ಟ್ಯಾಂಡ್? ನೀವು, ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಇದು ನಮ್ಮ ಸಂಘಟನೆಯ ಕಾರ್ಯಕ್ರಮ. ನಮ್ಗೆ ಸಂಘಟನೆಗೆ ಇವರು ಕೋಟಿ ಚೆನ್ನೈರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಅವರು ಕಾರಣಿಕ ಪುರುಷರಾಗಿ ಇವತ್ತು ಏನು ಆರಾಧನೆಗೊಳಪಡ್ತಾ ಇದ್ದಾರೆ, ಅದಕ್ಕೊಂದು ಹಿನ್ನೆಲೆ ಇದೆ, ಅದಕ್ಕೊಂದು ಕಾರಣ ಇದೆ. ಅವರು ಅವತ್ತು ಸಾಮಾಜಿಕ ಪರಿವರ್ತನೆಗಾಗಿ ನಡೆಸಿದಂತ ಹೋರಾಟ, ಅದಕ್ಕೆ ಮಾಡಿದಂತ ಬಲಿದಾನ, ಆ ಹುತಾತ್ಮತೆಯಿಂದ ಅವರು ಕಾರಣಿಕ ಪುರುಷರಾದ್ರು, ಆರಾಧ್ಯರಾದ್ರು. ಅದರಿಂದಾಗಿ ಅವತ್ತಿದ್ದಂತಹ ಸಾಮಾಜಿಕ ಸಂದರ್ಭ, ಅವತ್ತಿದ್ದಂತಹ ಒಂದು ವ್ಯವಸ್ಥೆ, ಪ್ರಭುತ್ವ ಮತ್ತು ಈಗಿರುವಂತಹ ಸಂದರ್ಭಗಳು, ಇವುಗಳಿಗೆ ಅವರು ಹೆಂಗೆ ಪ್ರೇರೇಪಣೆ ಆಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಕೋಟಿ ಚೆನ್ನೈಯವರು ನಡೆಸಿದಂತಹ ಹೋರಾಟ ಇನ್ನೂ ಕೂಡ ಕೊನೆಗೊಂಡಿಲ್ಲ. ಅದರಿಂದಾಗಿ ಕೇವಲ ಕೋಟಿ ಚೆನ್ನೈಯರನ್ನ ನಾವು ಆರಾಧಿಸಿ ಸುಮ್ಮನೆ ಆಗ್ಲಿಕ್ಕೆ ಆಗಲ್ಲ. ಕೋಟಿ ಚೆನ್ನೈಯವರು ನಡೆಸಿದಂತಹ ಹೋರಾಟಗಳು, ಕಾರಣಗಳು ಮತ್ತು ಇವತ್ತು ಅದಕ್ಕೆ ಅದು ಎಷ್ಟು ಅಗತ್ಯ ಮತ್ತು ಅದರಿಂದ ನಮ್ಮ ಯುವಜನರು ಏನು ಪ್ರೇರೇಪಣೆ ಪಡಿಬೇಕಾಗಿದೆ ಕೋಟಿ ಚೆನ್ನೈಯರಿಂದ ಅನ್ನುವಂಥದ್ದು ಬಹಳ ಮುಖ್ಯ. ಅದರಿಂದಾಗಿ ಅವರ ಸಾಮಾಜಿಕ ಹೋರಾಟಗಳನ್ನ ಪರಿಗಣಿಸಿ, ಅವರ ಸಾಮಾಜಿಕವಾಗಿ ಅವರ ಕೊಡುಗೆಗಳನ್ನ ನಾವು ಪರಿಗಣಿಸಿ, ನಾವು ಅವರಿಂದ ಸ್ಫೂರ್ತಿ ಪಡುವ ನಿಟ್ಟಿನಲ್ಲಿ ನಾವು ಕೋಟಿ ಚೆನ್ನೈಯರನ್ನ ನಾವು ಬೇರೆಲ್ಲ ಮಹಾನ್ ವ್ಯಕ್ತಿಗಳ ಜೊತೆ ಅವರನ್ನು ಕೂಡ ಹಾಕೊಂಡಿದ್ವಿ. ಅದರಿಂದಾಗಿ ನಾವು ಆ ಗೌರವದಿಂದ ಹಾಕೊಂಡಿರುವಂತ ಚರ್ಚೆ ನಡೀಲಿ. ವಿರೋಧ ಮಾಡುವವರು ಖಂಡಿತ ಅವರ ವಿರೋಧಗಳನ್ನ ನಾವು ಪ್ರಾಮಾಣಿಕವಾದ ವಿರೋಧಗಳನ್ನ ನಾವು ತಿರಸ್ಕರಿಸೋದಿಲ್ಲ. ಆದ್ರೆ ಬಿಜೆಪಿಯ ರಾಜಕೀಯ ಪ್ರೇರಿತವಾದಂತಹ ಧರ್ಮ ದೇವರುಗಳನ್ನ ಬೇಕಾಬಿಟ್ಟಿ ಬಳಸಿಕೊಂಡಿರುವಂತ ಬಿಜೆಪಿ ಹೇಳಿದ ತಕ್ಷಣ ನಾವು ಅದನ್ನು ಒಪ್ಲಿಕ್ಕೆ ಆಗಲ್ಲ. ಕೋಟಿ ಚೆನ್ನೈಯರನ್ನು ನೀವು ಹಾಕಬಾರ್ದು, ನಾರಾಯಣ ಗುರುಗಳನ್ನು ನೀವು ಹಾಕಬಾರ್ದು, ಕೊನೆಗೆ ಟಿಪ್ಪು ಸುಲ್ತಾನನ್ನು ನೀವು ಹಾಕಬಾರ್ದು. ಅವರು ಹೇಳಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಈ ಜಿಲ್ಲೆಯಲ್ಲಿ ಬೇರೆಯವರೆಲ್ಲರೂ ಕೂಡ ಅವರ ಹುಕ್ಕುಮನ್ನ ಪಾಲಿಸಿಕೊಂಡಿರ್ಲಿಕ್ಕೆ ಆಗಲ್ಲ. ಮತ್ತು ಕೋಟಿ ಚೆನ್ನೈಯರನ್ನ ಸಿನಿಮಾದಲ್ಲಿ ಬಳಸಿದ್ದಾರೆ, ಕೋಟಿ ಚೆನ್ನೈಯರನ್ನ ನಾಟಕಗಳಲ್ಲಿ ಬಳಸಿದ್ದಾರೆ, ಅವರ ವಿಚಾರಗಳನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಕೂಡ ಈ ಹಿಂದೆ ಹಲವು ಬಾರಿ ತಾಯಿ ದೇವಿ ಬೇದತಿ ಕೋಟಿ ಚೆನ್ನೈಯರ ವಿಚಾರಗಳನ್ನ ಮಾತಾಡಿದ್ದೀವಿ, ಇವತ್ತು ಕೂಡ ಮಾತಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೋಟಿ ಚೆನ್ನೈಯರನ್ನ ನಾವು ಅವರ ಕೊಡುಗೆಗಳನ್ನ, ಅವರ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನ ನೆನಪಿಸಿಕೊಳ್ಳುವಂತಹದ್ದು, ಇವತ್ತು ಸ್ಫೂರ್ತಿ ಪಡೆಯುವಂತಹ ಕೆಲಸಗಳನ್ನ ಮಾಡುವಂತದ್ದು ನಮ್ಮ ಉದ್ದೇಶ. ಅದರಿಂದ ಎಲ್ಲಿಯೂ ಕೂಡ ಕೋಟಿ ಚೆನ್ನೈಯರ ವಿಚಾರಗಳನ್ನ ನಾವು ತಿರುಚುವಂತಹದ್ದು, ಅವರಿಗೆ ಅಗೌರವ ಆಗುವ ರೀತಿಯಲ್ಲಿ ನಾವು ನಡ್ಕೊಂಡಿಲ್ಲ. ಆ ನಿಟ್ಟಿನಲ್ಲಿ ನಾವು ಇವತ್ತು ಮುಕ್ತವಾಗಿದ್ದೀವಿ. ಕಮ್ಯುನಿಟಿಯ ಹಿರಿಯರು, ಮಾರ್ಗದರ್ಶಕರ ಜೊತೆ ನಾವು ಚರ್ಚೆಗೆ ಸಿದ್ಧ ಇದ್ದೀವಿ. ಅದರಿಂದಾಗಿ ನಾವು ಇವತ್ತು ಅವರನ್ನ ಎಲ್ಲರ ಜೊತೆಯಲ್ಲಿ ಅವರನ್ನು ಕೂಡ ಇಟ್ಕೊಂಡಿದ್ದೀವಿ, ಗೌರವಪೂರ್ವಕವಾಗಿ ಇಟ್ಕೊಂಡಿದ್ದೀವಿ. ಆ ಗೌರವವನ್ನ ಕೊಡುವಂತ ಹಕ್ಕು, ಗೌರವ ಕೊಡುವಂತಹ ಒಂದು ಅವಕಾಶ ನಮ್ಗೆ ಇದೆ ಅಂತ ಭಾವಿಸಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನೀವು ಗೌರವವೇ ಕೊಡಬಾರದು ಅಂತ ಹೇಳುವಂತದ್ದು ಸರಿಯಲ್ಲ. ಅದರಿಂದಾಗಿ ನಾವು ಕೋಟಿ ಚೆನ್ನೈಯರನ್ನ ಈಗಲೂ ನಮ್ಮ ಕಚೇರಿಯಲ್ಲಿಯೂ ಕೂಡ, ಈಗ ಹೊಸದಾಗಿ ಎಲ್ಲ ವರ್ಷಗಳಿಂದ ಅವರ ಫೋಟೋ ನಮ್ಮ ಕಚೇರಿಯಲ್ಲಿ ಇದೆ, ಈಗಲೂ ಕೂಡ ನಾವು ಅವರನ್ನ ಈ ನಮ್ಮ ಸಮ್ಮೇಳನದಲ್ಲಿ ಗೌರವಿಸ್ತೀವಿ, ಮುಂದಕ್ಕೂ ಕೂಡ ಗೌರವಿಸ್ತೀವಿ. ಕೇವಲ ಅವರ ಪಟಗಳನ್ನ ಮಾತ್ರ ಗೌರವಿಸೋದಲ್ಲ,
ಅವರ ಆದರ್ಶಗಳನ್ನು, ಅವರ ಬಲಿದಾನಗಳನ್ನು ಎಲ್ಲವನ್ನೂ ಕೂಡ ಗೌರವಿಸ್ತೀವಿ ಮತ್ತು ಅವರ ದಾರಿಯಲ್ಲಿ 4 ಹೆಜ್ಜೆ ಮುನ್ನಡೆಯಲಿಕ್ಕೆ ಬಯಸ್ತೀವಿ. ಅವರೇನೋ ಅವತ್ತು ಘನತೆಯ ಬದುಕಿಗಾಗಿ ಹೋರಾಟ ಮಾಡಿದ್ರು, ಅದು ಇವತ್ತಿನೂ ಕೂಡ ಜನರಿಗೆ, ಯುವ ಜನತೆಗೆ, ಸಮುದಾಯಕ್ಕೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಅವರು ಒಂದು ಪ್ರೇರಣೆ. ನಾವು ಈ ನೆಲದಲ್ಲಿ ಈ ಕಾಲಕ್ಕೂ ಕೂಡ ನಾವು ಮಾಡ್ತಾ ಇರೋದು ಅಸಮಾನತೆಯ ವಿರುದ್ಧ ಹೋರಾಟ, ಹಸಿವಿನ ವಿರುದ್ಧ ಹೋರಾಟ, ಬಡತನದ ವಿರುದ್ಧ ಹೋರಾಟ, ಭೂಮಿ ಹಕ್ಕಿನಂತ ಹೋರಾಟ. ಅದಕ್ಕೆ ನಾವು ಕೋಟಿ ಜನರಿಂದ ಅಲ್ಲದೆ ಇನ್ನು ಯಾರಿಂದ ನಾವು ಪ್ರೇರೇಪಣೆ ಪಡೀಲಿಕ್ಕೆ ತುಳು ಮಣ್ಣಿನಲ್ಲಿ ಸಾಧ್ಯ ಅನ್ನುವಂಥದ್ದಷ್ಟೇ ನಮ್ಮ ಪ್ರಶ್ನೆ. ಓಕೆ, ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಸರ್, ರಾಧಾಕೃಷ್ಣ ಅವರು. ನೋಡಿ, ಅವರು ಅಗೌರವ ಸೂಚಿಸುವುದಿಲ್ಲ, ಮಾಡುವುದಿಲ್ಲ ಅಂತೇಳಿಯೇ ಅಗೌರವ ಮಾಡಿದ್ದಾರೆ, ಗೌರವಯುತವಾಗಿ ನಡೆದುಕೊಂಡಿಲ್ಲ. ಅವರ ಹೋರಾಟಗಳು ಏನು ಸಿದ್ಧಾಂತ ಅದು ಇದೆ ಅಂತ ಹೇಳಿದ್ರು, ಇವತ್ತು ಅವರ ಹೋರಾಟ ಓಟಿಗೋಸ್ಕರ. ಗೊತ್ತಾಯ್ತಲ್ಲ, ಚುನಾವಣೆ ಬರ್ತಾ ಇದೆ. ಇವರು ಮೊನ್ನೆ ಒಂದು ಗರಡಿಯಲ್ಲಿ ಒಂದು ಕಡೆ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಒಂದು ಕೆಲವು ಸಮುದಾಯ ಸಮೀಕರಣ ಆದರೆ ನಮ್ಗೆ ಏನಾದರೂ ಮೀಸೆ ಮೇಲೆ ಆಗಬಹುದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು. ನೀವು ಮಾಡಿ, ಆದರೆ ನಮ್ಮ ದೇವರನ್ನ ಅಲ್ಲಿ ತರಬೇಡಿ. ಓಕೆ, ಎಲ್ಲಿ ಗುಡಿಗೋಪುರದಲ್ಲಿ ಇರಬೇಕಾದವರನ್ನ ನೀವು ಬೀದಿಗೆ ತಂದ್ರೆ ನಾವು ಬೀದಿಗೆ ಇಳಿತೇವೆ. ಈಗ ಅವರು ಕ್ಯಾಸೆಟ್ ಹಾಕಿದ್ರು, ಮಾತಾಡಿದ್ದನ್ನೇ ಮಾತಾಡಿದ್ರು, ನಾನು ಅದಕ್ಕೆ ಮಾತಾಡಲಿಲ್ಲ. ನಾವು ಹೇಳುವಂಥದ್ದು ಇಷ್ಟೇ, ಆ ವ್ಯಕ್ತಿಗಳೊಂದಿಗೆ ಹಾಕಿದ್ರೆ ಅವರು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿಯಾಗಿ ಉದ್ಭವಿಸಿದವರು. ಅದು ಅದರ ಭಾವನೆಗಳು ನಿಮ್ಮಲ್ಲಿ ಇಲ್ಲದಿದ್ರೆ, ಈಗ ನೀವು ಅನ್ಯ ಧರ್ಮದ ದೇವರನ್ನು ಹಾಕುವುದಾದ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ನಮ್ಮದನ್ನು ನೀವು ಹಾಕಬೇಡಿ, ನಾವು ಅಷ್ಟೇ ಕೇಳುದು. ನಾವು ಅವರಿಗೆ ಗೌರವ ಕೊಡಿ, ನೀವು ಅಗೌರವ ಮಾಡಿದ್ದೀರಿ, ಅದನ್ನು ಸರಿಪಡಿಸಿ ಅಷ್ಟೇ ಹೇಳುವಂತ. ಬೇಸರ ತಂದಿದೆ ನಮಗೆ. ಬೇಸರ ನನಗೆ ಒಬ್ಬನಿಗಲ್ಲ, ಈಗ ಮಾತಾಡಿದ್ದನ್ನು ನೋಡಿದಿರಲ್ಲ, ಜನರಿಗೆ ಬೇಸರ ಆಗಿದೆ. ಅದನ್ನು ದಯವಿಟ್ಟು ಮಾಡಬೇಡಿ. ಏನ್ ಸರ್, ತೆರವು ಮಾಡ್ತೀರಾ? ಅಲ್ಲ, ಆ ಪ್ರಶ್ನೆ ಈಗ ಉದ್ಭವ ಆಗಿಲ್ಲ. ಈಗ ಇವರು ಹೇಳಿದ್ವಲ್ಲ, ಇವರಿಗೆ ಅವರು ಹೇಳ್ತಾ ಇದ್ರೆ ನಾವು ಬಿಜೆಪಿ ಅವರು, ನಾವು ಬಿಜೆಪಿಯಲ್ಲಿರುವಂತ ಮುಖ ಅಲ್ಲ, ಈ ರೀತಿ ಆದ್ಮೇಲೆ ಅಂದ್ರೆ ಈ ರೀತಿ ಗೊತ್ತಾಯ್ತು ದೈವ ದೇವರುಗಳು ಅಂತ. ದೈವ ದೇವರುಗಳು ನಮ್ಗೆ ಮೊದಲೇ ಗೊತ್ತಿದೆಯಲ್ಲ, ಗೊತ್ತಿದ್ದು ಕೂಡ ಅವ್ರು ನಾವ್ ಹೇಳುವಂತದ್ದು ಅವ್ರು ಯಾಕೆ ಆರಾಧ್ಯರಾದ್ರು. ಅಲ್ಟಿಮೇಟ್ಲಿ ಅಲ್ಲ, ಒಂದು ಕಾಂಟ್ರವರ್ಸಿ ಆದಾಗ ಅದನ್ನ ಏನು ಆಗಿಲ್ಲ ಸರ್, ಕಾಂಟ್ರವರ್ಸಿ ಆಗಿಲ್ಲ. ಅಲ್ಲ, ತೆರವು ಮಾಡ್ತಾ ಇಲ್ವಾ ಸರ್? ನಾವು ಯಾಕೆ ಹೇಳ್ತಾರೆ ಆಗದೆ ಮತ್ತೆ ನಾವು ಇಲ್ಲಿ ಓಟಿಗೆ ನಿಲ್ಲೋದಿಲ್ಲ, ಡಿವೈಎಫ್ಐ ಓಟಿಗೆ ನಿಲ್ಲೋದಿಲ್ಲ, ಮತ್ತು ನಾವು ಎಡಪಕ್ಷಗಳು ಕೂಡ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುದಿಲ್ಲ. ನಮ್ಗೆ ಅಂತ ಉದ್ದೇಶ ಏನಿಲ್ಲ. ನಾವು ಕೋಟಿ ಜನರಿಗೆ ಗೌರವ ಕೊಡ್ತಾ ಇದ್ದೀವಿ, ನಾರಾಯಣ ಗುಡ್ಗಳಿಗೆ ಗೌರವ ಕೊಡ್ತಾ ಇದ್ದೀವಿ, ಅವರ ವಿಚಾರಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕೊಂಡಿದೀವಿ. ನೀವು ಆ ರೀತಿ ಅವರಿಗೆ ಗೌರವ ಕೊಡಬಾರ್ದು ಅಂತ ಹೇಳೋದಾದ್ರೆ ಆವಾಗ ನಾವು ತೆರವು ಮಾಡುವಂತ ಪ್ರಶ್ನೆ ಬರ್ತದೆ. ಆವಾಗ ಬ್ಯಾನರ್ನ ಗೌರವ ಅವರಿಗೆ ಅಗತ್ಯ ಇಲ್ಲ. ನಾವು ಗುಡಿಗೋಪುರದಲ್ಲಿ ಅವರಿಗೆ ಗೌರವ ಕೊಡ್ತೇವೆ. ನಿಮ್ಮದು ನೀವು ರಾಮ ಮಂದಿರ ಯಾಕೆ ಹಾಕ್ಲಿಲ್ಲ? ರಾಮ ಮಂದಿರ ಇಲ್ಲಿ ಉದ್ಘಾಟನೆ ಆಯ್ತಲ್ಲ ಇಡೀ ದೇಶದಲ್ಲಿ, ದೊಡ್ಡ ದೊಡ್ಡ ಬ್ಯಾನರ್. ಆಗ ಹೇಳಿದ್ರಲ್ಲ ಹೈಕೋರ್ಟ್ ಬ್ಯಾನರ್ ಆರ್ಡರ್ ಅದಕ್ಕೆ ಇರ್ಲಿಲ್ವಾ ಅಂತೇಳಿ. ನೀವು ಸಾಕೋದಿತ್ತಲ್ಲ, ನೀವು 50 ಕೋಟಿ ಜನರು ಹಾಕಿದವರು ಮೊನ್ನೆ ಅಲ್ಲ, ನಿಮ್ಗೆ ನೆನಪಾಯ್ತಲ್ಲ ಆಗ. ಧನ್ಯವಾದಗಳು ನಿಮ್ಗೆ. ರಾಮ ಸಮುದಾಯದವರು ಇದ್ರಲ್ಲ, ಅವ್ರು ಯಾಕೆ ರಾಮಂದ ಯಾಕೆ ಹಾಕ್ಲಿಲ್ಲ? ಕೋಟಿ ಜನ ಬಿಜೆಪಿ ಅವರು ಹಾಕಿದ್ರೆ ಓಟಿಗಾಗಿ ಹಾಕುದು, ನೀವು ಯಾವ್ದಕ್ಕೆ ಹಾಕೋದು? ಮತ್ತೆ ನಿಮ್ಮ ಸಂಘಟನೆಯಲ್ಲಿ ಕೋಟಿ ಜನರು ಹಾಕುದು ಬೇಡ. ಕೋಟಿ ಜನರ ಸಮುದಾಯ ಅತಿ ಹೆಚ್ಚು ಇರೋದು ಅಲ್ಲ, ಇರ್ಲಿ, ಕೋಟಿ ಜನರ ಸಮುದಾಯ ಇರ್ಲಿ. ಸಮುದಾಯ ಸ್ವಾತಂತ್ರ್ಯ ಹೋರಾಟಗಾರರು MS ಕೃಷ್ಣಪ್ಪ ಅವರು. ಹೌದಪ್ಪ, MS ಕೃಷ್ಣಪ್ಪ ಅವ್ರದ್ದು ನೆನಪಾಗ್ಲಿಲ್ಲ ನಿಮ್ಗೆ? ಅಲ್ಲಿ ನೆನಪಾಗತ್ತೆ. ನಾವು ಹಾಕ್ಬೇಕಾಗಿಲ್ಲ. ರಾಮಂದ್ ಹಾಕಿ ಅಲ್ಲ, ಹಾಕಿದ್ರೆ ರಾಮಂದ್ ಹಾಕಿ. ನೀವೊಂದು ಪಟ್ಟಿ ಕೊಡಿ ಯಾರದಲ್ಲ. ಮತ್ತೆ ಪಟ್ಟಿ ಬೇಕು, ನಿಮ್ಮ ಹತ್ರ ಉಂಟಲ್ಲ ಪಟ್ಟಿ. ನಾವೇ ಪಟ್ಟಿ ಕೊಟ್ಟಿದ್ದಾರೆ ನಿಮ್ಗೆ, ಮತ್ತೆ ಕೊಡೋದಿಲ್ಲ, ನೀವು ಹಾಕಿ. Okay, anyway, yes, sir, both of you, yes, please stop, both of you. ಹಾಗಾದ್ರೆ 25ರಿಂದ 27 3 ದಿನಗಳ ಕಾಲ ನಡೆಯುವಂತಹ ಒಂದು ಸಮ್ಮೇಳನ. ಹಾಗಾದ್ರೆ ಇನ್ನು ಮುಂದಕ್ಕೆ ಬ್ಯಾನರ್ ನಲ್ಲಿ ತೆಗೆಯುವಂತ ಅವರಿಗೆ ನಾವು ಗೌರವ ಕೊಡ್ತಾ ಇದೀವಿ, ಇನ್ನು ಗೌರವ ಕೊಡಲ್ಲ. ಅಗೌರವವಾಗಿದೆ, ನೋಡ್ತಾರೆ. ಇನ್ನು ಮುಂದಕ್ಕೆ ಬಹಳಷ್ಟು ಜನರಿಗೆ ಗೊತ್ತಾಗುತ್ತೆ, ಬಹಳಷ್ಟು ಚರ್ಚೆಗಳು ಆಗುತ್ತೆ. ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅನ್ನುವಂಥದ್ದು ಜನತೆಯ ಮುಂದಿದೆ. ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ. ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ಸಮಯದ ಬಹು ತುಂಬಾ ಇದೆ. ಹಾಗಿದ್ದಾಗ KT ಸುವರ್ಣ ಜೊತೆ ಮಾತಾಡಬೇಕಾಗಿತ್ತು, ಆದರೆ ಅವರ ಕರೆ ಎಂಗೇಜ್ ಇದೆ. ಹಾಗಿದ್ದಾಗ ಮಾತಾಡಲಿಕ್ಕೆ ಆಗಿಲ್ಲ, ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಯಾವುದು ತಮ್ಗಳಿಗೆ ನೋವು ತಂದಿದೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಹೇಳಿ ಅನ್ನೋಂಥದ್ದು, ಅವರ ಕಾಲ್ ರಿಸೀವ್ ಆಗಿಲ್ಲ. ಸೊ ದ್ಯಾಟ್ಸ್ ವೈ. ಜೊತೆಗೆ ಬಹಳಷ್ಟು ಕಮೆಂಟ್ಸ್ಗಳು, ಬಹಳಷ್ಟು ವಿಚಾರಗಳು ಬರ್ತಾ ಇದೆ. ಅಂಡ್ ಎನಿವೆ, ಕೆಲವು ವಿಚಾರಗಳು ಚರ್ಚೆ ಆಗ್ತಾ ಇದೆ. ನಮ್ಮ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಚುನಾವಣೆ ಬರುತ್ತೆ ಅಂತ ಬಂದಾಗ ಇಂತಹ ಬಹಳಷ್ಟು ವಿಚಾರಗಳ ನಡುವೆ ಒಂದು ವರ್ಗದವರ ವಾದ, ಅದು ನಮ್ಮ ದೇವರು, ಅದು ನಮ್ಮ ದೈವ, ಅದು ನಮ್ಮ ಅಂಬಿಕೆ, ನಮ್ಮ ಶಕ್ತಿ, ಹಾಗಿದ್ದಾಗ ಅದನ್ನು
ಇತರ ವ್ಯಕ್ತಿಗಳ ಜೊತೆಗೆ ಅದನ್ನು ಹೋಲಿಕೆ ಮಾಡಬೇಡಿ ಅನ್ನೋದು ಒಂದು ವರ್ಗದ ವಾದವಾದರೆ, ನೇರವಾಗಿ DYFI ಅವರು ಹೇಳ್ತಾ ಇರುವಂಥದ್ದು, ನಾವು ಸಮಾಜದಲ್ಲಿರುವಂತಹ ನಮ್ಮ ಸಮಾಜವನ್ನ ಸುಧಾರಿಸಿದಂತಹ ಶಕ್ತಿಗಳು, ಆ ಶಕ್ತಿಗಳನ್ನು ತೋರಿಸ್ತಾ ಇದ್ದೀವಿ. ಹಾಗಿದ್ದಾಗ ಕಾರ್ಣಿಕ ಪುರುಷರಾಗಿರುವಂತಹ ಕೋಟಿ ಜನರ ಮೇಲೆ ನಮಗೆ ಅಗಾಧ ಪ್ರಮಾಣದ ನಂಬಿಕೆ ಇದೆ, ಆ ನಂಬಿಕೆಯ ಮೇಲೆ ಆ ಫ್ಲೆಕ್ಸ್ ಅನ್ನು ಹಾಕಿದ್ದೀವಿ ಅನ್ನುವಂಥದ್ದು DYFI ಅವರ ವಾದ. ನಾವುಗಳು ಗೌರವವನ್ನು ತೋರಿದ್ದೇವೆ, ಅಗೌರವ ತೋರಲಿಲ್ಲ, ಆದರೆ ತಾವುಗಳು ಫ್ಲೆಕ್ಸ್ನಲ್ಲಿ ಹಾಕಿ ಅಗೌರವವನ್ನು ತೋರಿದ್ದೀರಿ ಅನ್ನೋದು ಒಂದು ವರ್ಗದ ವಾದ. ಈ ವಾದಗಳ ನಡುವೆ ಈ ಒಂದು ಚರ್ಚೆ ಎಷ್ಟರ ಮಟ್ಟಿಗೆ ಮುಂದೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು, ಜೊತೆಗೆ ಯಾವ ರೀತಿ ರಾಜ್ಯ ಸಮ್ಮೇಳನ ನಡೆಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಜೊತೆಗೆ ಇವೆಲ್ಲದರ ನಡುವೆ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರುವಂತವರು ಅತಿಥಿಗಳು ರಾಧಾಕೃಷ್ಣ ಅವರು, ಬಿಜೆಪಿ ವಕ್ತಾರರು, ಬಿಲ್ಲವ ಮುಖಂಡರು. ಸರ್ ಥ್ಯಾಂಕ್ ಯು. ಅದೇ ರೀತಿ ಮುನೀರ್ ಕಾಟಿಪಾಳ್ ಅವರು, DYFI ರಾಜ್ಯಾಧ್ಯಕ್ಷರು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.